ಮಾಡ್ತೀವಿ ಅಷ್ಟೇ, ಜಾಸ್ತಿ ಏನಿಲ್ಲ. ಆಮೇಲೆ 14ರಲ್ಲಿ ಸಭಾಧ್ಯಕ್ಷರೇ, 14ರಲ್ಲಿ ಠೇವಣಿ ಇಡೋದು ಈ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಮಾತ್ರ ಇತ್ತು. ಈಗ ಅದ್ರ ಜೊತೆಗೆ ನಾವು ಖಜಾನೆ ಅಂತ ಒಂದು ಸೇರಿಸಿದ್ದೀವಿ ಅಷ್ಟೇ, ಖಜಾನೆ ಅಂತ ಒಂದು ಸೇರಿಸಿದ್ದೀವಿ. ಮತ್ತು ಸಭಾಧ್ಯಕ್ಷರೇ 17ರಲ್ಲಿ ಈ ಆಕ್ಸಿಡೆಂಟ್ಸ್ ಆಗಿಬಿಡುತ್ತೆ, ಅದರಲ್ಲಿ 16, 17 ಇದ್ರ ಪ್ರಕಾರ ನಾವು ಎಲ್ಲ ಆಕ್ಸಿಡೆಂಟ್ಸ್ ಆಗಿರುತ್ತೆ, ರಸ್ತೆ ಮಧ್ಯದಲ್ಲಿ ಮರ ಬಿದ್ದಿರುತ್ತೆ ಅಥವಾ ಏನಾದರೂ ವೆಹಿಕಲ್ಸು ಆಕ್ಸಿಡೆಂಟ್ ಆಗಿ ನಿಂತುಬಿಟ್ಟಿರುತ್ತೆ, ಡೈರೆಕ್ಷನ್ಸ್ ಕೊಡ್ತೀವಿ. ಆದರೆ ಈಗೇನು ಮಾಡ್ತೀವಿ ಅಂದರೆ ಡೈರೆಕ್ಷನ್ಸ್ ಕೊಟ್ಟ ಮೇಲೆ ಅದು PWD ಇರ್ಬೋದು ಅಥವಾ ಪೊಲೀಸ್ ಇರ್ಬೋದು ಅಥವಾ BBMP ಇರ್ಬೋದು, ಯಾವುದೇ ಇಲಾಖೆ ಇರ್ಬೋದು, ಡೈರೆಕ್ಷನ್ಸ್ ಕೊಟ್ಟ ಮೇಲೆ ಕಡ್ಡಾಯವಾಗಿ ಮಾಡಬೇಕು ಅಂತೇಳಿ ಒಂದು ತಿದ್ದುಪಡಿ ತಂದಿದ್ದೀವಿ. ಮತ್ತು ಈ ಹಿಂದೆ ಆ್ಯಕ್ಟ್ ಮಾಡೋವಾಗ 18ರಲ್ಲಿ 13ರ ಬದಲಿಗೆ 16 ಎಂದು ಓದಿಕೊಳ್ಳುವುದು, ಹಿಂದೆ ತಪ್ಪು ಮಾಡಿದ್ರು, ಅದನ್ನು 13ರ ಬದಲಿಗೆ 16 ಅಂತ ಓದ್ಕೊಳ್ಳೋದು ಅಂತ ಒಂದು ಮಾಡಿದ್ದೀವಿ ಅಷ್ಟೇ. ಆಮೇಲೆ 28ರಲ್ಲಿ ಸಭಾಧ್ಯಕ್ಷರೇ 6 ತಿಂಗಳು ಶಿಕ್ಷೆ ಅಂತಿತ್ತು, ಈಗ ಅದನ್ನು 6 ತಿಂಗಳವರೆಗೂ ಅಂತ ಮಾಡಿದ್ದೀವಿ. ಮೊದಲು ಕಡ್ಡಾಯವಾಗಿ 6 ತಿಂಗಳು ಅಂತಿತ್ತು, ಈಗ 6 ತಿಂಗಳವರೆಗೆ, ಅಂದರೆ ಒಂದಿನವೂ ಮಾಡ್ಬೋದು ಅಥವಾ 6 ತಿಂಗಳವರೆಗೂ ಮಾಡ್ಬೋದು. ಮತ್ತು 29ರಲ್ಲಿ 3 ವರ್ಷ ಅಂತಿತ್ತು ಶಿಕ್ಷೆ, ಈಗ 3 ವರ್ಷದವರೆಗೂ ಶಿಕ್ಷೆ ಅಂತ ಮಾಡಿದ್ದೀವಿ. ಅಂದರೆ ಒಂದಿನ ಬೇಕಾದ್ರೂ ಮಾಡ್ಬೋದು, 3 ವರ್ಷದ ಬೇಕಾದ್ರೂ ಮಾಡ್ಬೋದು. ಆಮೇಲೆ ಕೊನೆಯದಾಗಿ ಸಭಾಧ್ಯಕ್ಷರೇ 32ರಲ್ಲಿ ಈ ಕರ್ನಾಟಕ ಸ್ಟೇಟ್ ರೋಡ್ ಸೇಫ್ಟಿ ಅಫಿಲಿಯೇಟ್ ಟ್ರಿಬ್ಯುನಲ್ ಅಂತ ಹಿಂದೆ 2017ರಲ್ಲಿ ಆ್ಯಕ್ಟ್ ಮಾಡಿದ್ರು, ಆದರೆ ಇದು ಇಂಪ್ಲಿಮೆಂಟ್ ಆಗಲಿಲ್ಲ. ಈಗ ಎಕ್ಸಿಸ್ಟಿಂಗ್ ನಮ್ಮಲ್ಲಿ ಕರ್ನಾಟಕ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಅಫಿಲಿಯೇಟ್ ಟ್ರಿಬ್ಯುನಲ್ ಅಂತಿದೆ, ಇದ್ರ ಬದಲಿಗೆ ಈಗ ಎಕ್ಸಿಸ್ಟಿಂಗ್ ಇದೆ. ಇದು ಹೈಕೋರ್ಟ್ ಜಡ್ಜು ಅವ್ರ ಸಮಾನ ಅಂತ ಇರ್ತಕ್ಕಂಥವ್ರು ಯಾರಾದರೂ ಒಬ್ಬರು ನಿರ್ವಹಿಸ್ತಾ ಇದ್ದಾರೆ. ಇಲ್ಲೇನು ಇದೆ ಪರ್ಮಿಟ್ಸ್ ಡಿಸ್ಪ್ಯೂಟ್ ಬರುತ್ತೋ ಅದನ್ನೆಲ್ಲ ಇಲ್ಲಿಗೆ ಮಾಡೋದು ಅಂತ ಮಾಡಿ. ಇಷ್ಟೇ ಸರ್. ಓಕೆ, ಏನು ಪ್ರತಿಪಕ್ಷ ಮಾತಾಡಿ. ಪರ್ಯಾಲೋಚನಾ ಪ್ರಸ್ತಾವ ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2023ನೇ ಸಾಲಿನ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ರಿಂದ 9ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ರಿಂದ 9ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಬಹುದು. ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ ಸಭಾಧ್ಯಕ್ಷರೇ. ಪ್ರಸ್ತಾವವನ್ನು ಮಂಡಿಸಲಾಗಿದೆ, ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2023ನೇ ಸಾಲಿನ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. 3ನೇ ಕೃಷಿ ಉತ್ಪನ್ನದ ಮಾರುಕಟ್ಟೆ ವ್ಯವಹಾರ. ಅಧ್ಯಕ್ಷರೇ, 2023ನೇ ಸಾಲಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ. ಅಧ್ಯಕ್ಷರೇ,
ಈ ಬಿಲ್ಲಿನ ಸಂಕ್ಷಿಪ್ತ ವಿವರ ಇಷ್ಟೇ ಇದೆ ಅಧ್ಯಕ್ಷರೇ. ಇದನ್ನು 8ನೇ ಪ್ರಕರಣ ಮತ್ತು 8ನೇ ಪ್ರಕರಣದ ಉಪ ಪ್ರಕರಣ 1 ತಿದ್ದುಪಡಿ ಮಾಡ್ತಕ್ಕಂಥ ಕೆಲ ಪದಗಳನ್ನು ನಾವು ಸೇರಿಸ್ತಾ ಇದ್ದೀವಿ ಅಧ್ಯಕ್ಷರೇ. ಬಿ ಖಂಡದಲ್ಲಿ ಮಾರುಕಟ್ಟೆ ಸಮಿತಿ ಎಂಬ ಪದಗಳ ಬಗ್ಗೆ ತರುವಾಯ ಅಥವಾ ಕೃಷಿ ಮಾರುಕಟ್ಟೆ ನಿರ್ದೇಶಕರು ಅಥವಾ ಆತನಿಂದ ಪ್ರಾಧಿಕಾರಿಸಿದ ಅಧಿಕಾರಿ ಎಂಬ ಪದಗಳನ್ನು ಸೇರಿಸ್ತಕ್ಕದ್ದು. ಮತ್ತು 2ನೇದರಲ್ಲಿ ಇಷ್ಟೇ ಇತ್ತು ಅಧ್ಯಕ್ಷ. 2ನೇದರಲ್ಲಿ ಮಾರುಕಟ್ಟೆ ಪ್ರಾಂಗಣ, ಮಾರುಕಟ್ಟೆ ಉಪಪ್ರಾಂಗಣ, ಮಾರುಕಟ್ಟೆಯ ಉಪಮಾರುಕಟ್ಟೆ ಪ್ರಾಂಗಣ, ಖಾಸಗಿ ಮಾರುಕಟ್ಟೆ ಪ್ರಾಂಗಣ ಅಥವಾ ಈ ಸಂದರ್ಭ ಇಷ್ಟು ಇತ್ತು ಅಧ್ಯಕ್ಷ. ಇದರ ಜೊತೆಗೆ ಖಾಸಗಿ ಮಾರುಕಟ್ಟೆ ಪ್ರಾಂಗಣ ಅಥವಾ ಸಂದರ್ಭಾನುಸಾರವಾಗಿ ರೈತ ಗ್ರಾಹಕರ ಮಾರುಕಟ್ಟೆ ಪ್ರಾಂಗಣ ಹೊರತುಪಡಿಸಿ ಯಾವುದೇ ಸ್ಥಳವನ್ನು ಅಧಿಸೂಚಿತ ಕೃಷಿ ಉತ್ಪನ್ನದ ಖರೀದಿ ಅಥವಾ ಮಾರಾಟಕ್ಕೆ ಉಪಯೋಗಿಸ್ತಕ್ಕದ್ದಲ್ಲ ಅಂತಕ್ಕಂಥದ್ದು ಒಂದು ಸೇರಿಸಿದ್ದೀವಿ ಅಧ್ಯಕ್ಷರೇ. ಮತ್ತು 3ನೇ ಪ್ರಕರಣ ಸಂಪೂರ್ಣ ಬಿಟ್ಟು ಹೋಗಿತ್ತು, ಅದನ್ನು ಪುನಃ ಇವತ್ತು ಸೇರಿಸ್ತಾ ಇದ್ದೀವಿ. ಜೊತೆಗೆ ಪ್ರಕರಣ 117ನೇ ಪ್ರಕರಣದಲ್ಲಿ ಜುಲ್ಮಾನ ಹಾಕ್ತಕ್ಕಂಥ ಒಂದು ವಿಚಾರ ಇತ್ತು. ಅದಕ್ಕೆ ಏನು ಮೊದಲೇನಿತ್ತು ಮೊದಲಿನ ಒಂದು ಕಾನೂನಿನಲ್ಲಿ 6 ತಿಂಗಳು ಶಿಕ್ಷೆ ವಿಧಿಸಬೇಕಂತಕ್ಕಂಥ ಒಂದು ಸಮಯ ನಿಗದಿಯಾಗಿತ್ತು. ಅದನ್ನೇ ಈಗ 3 ತಿಂಗಳಿಗೆ ಇಳಿಸಿದ್ವಿ. ಜೊತೆಗೆ ಆ ವ್ಯಕ್ತಿ ಏನಾದರೂ ತಪ್ಪು ಮಾಡಿದರೆ 3 ತಿಂಗಳಿಗೆ ಒಂದು ಒಂದು ಜುಲ್ಮಾನ ಹಾಕ್ತಕ್ಕಂಥ ಒಂದು ಕಾನೂನನ್ನು ಸೇರಿಸಿದ್ದೀವಿ 10,000 ರೂಪಾಯಿವರೆಗೆ. ಮತ್ತು 2ನೇ ಬಾರಿ ಅದನ್ನೇ ಪ್ರಕರಣ ಮುಂದುವರಿಸಿದರೆ ಮತ್ತೆ 20,000 ರೂಪಾಯಿ ಹಾಕಬೇಕು. 3ನೇ ಸಾರ್ತಿ ಅವರು ಉಲ್ಲಂಘನೆ ಮಾಡಿದರೆ ಅವ್ರ ಮೇಲೆ ಕಾನೂನಿನ ಕ್ರಮ ಕೈಗೊಳ್ಬೇಕಂತಕ್ಕಂಥದ್ದು ಸೇರಿಸಿ ಈ ವಿಧೇಯಕವನ್ನು ಮಂಡಿಸಿದ್ದೀವಿ ಅಧ್ಯಕ್ಷರೇ. ಈಗಾಗಲೇ ಈ ವಿಧೇಯಕ ಹಿಂದೆ ಇತ್ತು, 2020ಕ್ಕಿಂತಲೂ ಪೂರ್ವದಲ್ಲಿ ಹಿಂದಿನ ಸರ್ಕಾರ ಇದನ್ನು ತಿದ್ದುಪಡಿ ಮಾಡ್ತು. ಆ ತಿದ್ದುಪಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗಿದೆ ಅಂದರೆ ಕೇಂದ್ರ ಸರ್ಕಾರ ಇದನ್ನು ಮೊದಲು ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರ ಬರೀತದೆ ಅಧ್ಯಕ್ಷರೇ. 5/5/2020ಕ್ಕೆ ಒಂದು ಆರ್ಡಿನೆನ್ಸನ್ನು ನೀವು ಹೊರಡಿಸ್ಬೇಕಂತಕ್ಕಂಥ ಮಾತನ್ನು ಹೇಳ್ತದೆ. ಅದನ್ನು ನಮ್ಮ ರಾಜ್ಯ ಸರ್ಕಾರ, ಆಗಿನ ಸರ್ಕಾರ ಏನು ಮಾಡ್ತದೆ ಅಂದರೆ 16/5/2020ರಲ್ಲಿ ರಾಜ್ಯದಲ್ಲಿ ಸುಗ್ರೀವಾಜ್ಞೆ ತಂದು ಈ ಕಾಯ್ದೆಯನ್ನು ಜಾರಿಗೆ ತರ್ತದೆ. ಜೊತೆಗೆ ಮುಂದೆ ಅದನ್ನೇ 27/9/2020ಕ್ಕೆ ಕಾನೂನಿನ ಸ್ವರೂಪ ಕೂಡ ಕೊಡ್ತದೆ. ಆದರೆ ಇವೆರಡೂ ಆದಮೇಲೆ ಕೇಂದ್ರ ಸರ್ಕಾರ ಈ ಕಾನೂನನ್ನು ಆಗಿನ ರೈತರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಈ ಕಾನೂನನ್ನು ಹಿಂಪಡಿತಕ್ಕಂಥ ನಿರ್ಣಯ ಕೂಡ ಮಾಡ್ತದೆ. 1/12/2021ಕ್ಕೆ ಈ ಕಾನೂನು ಕೇಂದ್ರ ಸರ್ಕಾರ ಹಿಂಪಡೆದ ಮೇಲೆ ಈ ಕಾನೂನು ಇಲ್ಲಿ ಊರ್ಜಿತವಾಗಿ ಉಳಿಬಾರ್ದು. ಆದರೆ ದುರ್ದೈವಶ ಕೆಲವು ರಾಜ್ಯಗಳು ಈ ದೇಶದಲ್ಲಿ ಈ ಕಾನೂನನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ರಾಜ್ಯಗಳಿದೆ. ಉದಾಹರಣೆಗೆ ಗುಜರಾತು, ಕರ್ನಾಟಕ, ಜೊತೆಗೆ ಇನ್ನೊಂದು 2 ರಾಜ್ಯಗಳು ಬಿಟ್ಟರೆ ಬೇರೆ ಯಾರೂ ಕೂಡ ಈ ಕಾನೂನನ್ನು ಉಳಿಸ್ಕೊಂಡ್ಬಂದಿಲ್ಲ. ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳು ಈ ಕಾನೂನನ್ನು ಹಿಂಪಡೆದಿದ್ದಾವೆ. ಈ ಕಾನೂನು ಹಿಂಪಡೆದ್ರೆ ಇವತ್ತಿನ ಸ್ಥಿತಿಗತಿಯಲ್ಲಿ ಏನಾಗ್ತಾಯಿದೆ ಅಂದರೆ, ಏನು ನಾವು ಹಿಂದಿನ APMCಗಳನ್ನು ಸ್ಥಾಪನೆ ಮಾಡಿದ್ವಿ, ಅವಕ್ಕೆ ಸಾಕಷ್ಟು ಶಕ್ತಿ ಕೂಡ ಇತ್ತು. ಜೊತೆಗೆ ಈ APMCಯನ್ನು ನಾವು ಉನ್ನತೀಕರಿಸಲಿಕ್ಕೆ ಸಾಕಷ್ಟು ಹಣ ಕೂಡ ವಿನಿಯೋಗ ಮಾಡಿದ್ದೀವಿ. ನಿಮ್ಗೆ ಉದಾಹರಣೆಗೆ ಹೇಳಬೇಕಾದ್ರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸ್ಥಾಪನೆ ಮಾಡಲಿಕ್ಕೆ ನನ್ನ ಅಂದಾಜು ಒಂದು 7,500 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ದೀವಿ ಅಧ್ಯಕ್ಷರೇ. ಜೊತೆಗೆ ಅದರ ಆಸ್ತಿ ಮೌಲ್ಯ ಕೂಡ 700 ಕೋಟಿಗಿಂತಲೂ ಹೆಚ್ಚಿದೆ, ಎಲ್ಲ 162 APMC ಸೇರಿಸಿ. ಈ ಎಲ್ಲ APMCಗಳು ಇವತ್ತು APMC ಹೊರಗೆ ಟ್ರೇಡ್ ಆಗ್ತಾ ಇರೋದ್ರಿಂದ ಇವಕ್ಕೆ ಯಾವುದೇ ಲಾಭ ಆಗ್ತಾ ಇಲ್ಲ. ಮತ್ತು ಹೊರಗೆ ಟ್ರೇಡ್ ಮಾಡ್ತಾ ಇರೋದ್ರಿಂದ ರೈತರಿಗೆ ಏನಾದರೂ ಲಾಭ ಆಗ್ತದೆ ಅಂಥೇಳಿ ನಾವು ಭಾವಿಸಿದ್ವಿ. ಆದರೆ ರೈತರಿಗೂ ಕೂಡ ಆದಾಯ ದ್ವಿಗುಣ ಆಗಲಿಲ್ಲ. ಜೊತೆಗೆ ರೈತರ ಅನೇಕ ವಿಚಾರದಲ್ಲಿ ಇವತ್ತು ಶೋಷಣೆಗೆ ಒಳಗಾಗ್ತಾ ಇದ್ದಾರೆ. ಮಾರ್ಕೆಟಿನ ಹೊರಗೆ ಏನು ವ್ಯಾಪಾರ ಆಗ್ತದೆ ಅದು ಯಾವುದೂ ಕೂಡ ನಮ್ಮ ಗಮನಕ್ಕೆ ಬರೋದಿಲ್ಲ ಅಧ್ಯಕ್ಷರೇ. ಮತ್ತು ಅವರಿಗೆ ಕಾಂಪಿಟೇಟಿವ್ ರೇಟ್ ಕೂಡ ಇವತ್ತು ಈ ರಾಜ್ಯದಲ್ಲಿ ಸಿಗ್ತಾ ಇಲ್ಲ. ಇದು ಕೂಡ ನನಗನ್ನಿಸ್ತದೆ ಹಿಂದಿನ ಸಚಿವರಿಗೆ ಮನವರಿಕೆ ಆಗಿರ್ಬೋದು ಅಂಥೇಳಿ ನಾನು ಭಾವಿಸ್ತೀನಿ. ಜೊತೆಗೆ ಇಷ್ಟೆಲ್ಲ ನಾವು ಮೌಲ್ಯವರ್ಧನೆ ಮಾಡಿ ಇಷ್ಟು APMCಗಳನ್ನು ಮಾಡಿದ ಮೇಲೂ ಕೂಡ ಇವತ್ತು ಅವು ಯಾವ ಸ್ಥಿತಿಗೆ ಬಂದಿದ್ದಾವಪ್ಪ ಅಂದರೆ ಯಾವುದೇ APMCಯನ್ನು ಇವತ್ತು
ಆ ಇನ್ಫ್ರಾಸ್ಟ್ರಕ್ಚರ್ ನಾವು ಏನು ಮಾಡಿಟ್ಟಿದ್ದೀವಿ ಅದು ಯಾವುದೂ ಕೂಡ ಇವತ್ತು ಉಳಿಯತಕ್ಕಂಥ ಸ್ಥಿತಿಯಲ್ಲಿ ಅಲ್ಲಿ ಇರ್ತಕ್ಕಂಥ ವೇ ಬ್ರಿಡ್ಜ್ ಇರ್ಬೋದು, ರೋಡ್ಸ್ ಇರ್ಬೋದು, ಗೋಡೌನ್ಸ್ ಇರ್ಬೋದು, ಇವೆಲ್ಲ ಇವತ್ತು ಸ್ಥಿತಿಲಾವಸ್ಥೆಗೆ ಬಂದುಬಿಟ್ಟಿದ್ದಾವೆ. ಅಕಸ್ಮಾತ್ ಈ ಕಾನೂನು ಪುನಃ ಜಾರಿಗೆ ಬಂದರೆ ರೈತನಿಗೆ ಒಳ್ಳೆ ಬೆಲೆ ಕೂಡ ನಾವು ಕೊಡಿಸ್ಬೋದು. ಜೊತೆಗೆ ಏನು ನಾವು ಹಿಂದಿನ ಒಂದು ಕಾಲದಲ್ಲಿ ಏನಿತ್ತಪ್ಪ ಅಂದರೆ 2020ಕ್ಕಿಂತ ಪೂರ್ವದಲ್ಲಿ ಪ್ರತಿಯೊಂದು APMCಗೆ ತಂದೇ ಆದಂಥ ಒಂದು ಆದಾಯ ಕೂಡ ಇತ್ತು ಅಧ್ಯಕ್ಷರೇ. ಅವು ಉದಾಹರಣೆಗೆ ನಾನು ಬೇಕಾದರೆ ಹೇಳ್ತೀನಿ ಅಧ್ಯಕ್ಷರೇ. ಆದರೆ ಅವು ಆದಾಯ ಇಲ್ಲದೆ ಇರೋದ್ರಿಂದ ಇವತ್ತು ಎಲ್ಲ APMCಗಳು ಇವತ್ತು ರಾಜ್ಯದಲ್ಲಿ ಕ್ಷೀಣಿಸ್ತಾ ಇದ್ದಾವೆ. ಅದನ್ನು ದಯಮಾಡಿ ಮತ್ತು ಇದ್ರ ಜೊತೆಗೆ ನಾವು ಆವರ್ತ ನಿಧಿ ಕೂಡ ಸೃಷ್ಟಿ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆವರ್ತ ನಿಧಿಗೂ ಕೂಡ ಇವತ್ತು ನಾವು ಮೇಲಿನ ಮೇಲೆ ಸರ್ಕಾರಕ್ಕೆ ಕೈ ಒಡ್ಡಿ ಕೇಳಬೇಕಾದಂಥ ಪರಿಸ್ಥಿತಿ ಬರ್ತಾಯಿದೆ. ಮತ್ತು ಇನ್ನೊಂದು ಸ್ಥಿತಿ ಏನಪ್ಪ ಅಂದರೆ ನಾವು ಮೊದಲು ಈ APMCಗಳು ಊರ್ಜಿತ ಅವಸ್ಥೆಯಲ್ಲಿದ್ದಾಗ ನಾವೇ ಈ APMC ನೌಕರರಿಗೆ ಸ್ಯಾಲ್ರಿ ಕೊಡ್ತಿದ್ವಿ. ಏನೇ ಒಂದು ಆವರ್ತ ನಿಧಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮದೇ ಆದಂಥ ಹಣ ವಿನಿಯೋಗ ಮಾಡ್ತಿದ್ವಿ. ಇವತ್ತು ಇದು ಯಾವುದೂ ಉಳಿದಿರದೇ ಇರೋದ್ರಿಂದ ಈ ಕಾನೂನನ್ನು ಪುನಃ ಜಾರಿಗೆ ಕೊಟ್ಟರೆ ಮತ್ತೆ ನಮ್ಮ APMCಗಳ ಗತವೈಭವ ಪುನಃ ಬರ್ತದೆ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡು ಮಾನ್ಯ ಎಲ್ಲ ಸದಸ್ಯರಲ್ಲಿ ಇದಕ್ಕೆ ಬೆಂಬಲ ಕೊಡಬೇಕಂತೇಳಿ ನಾನು ಕೋರ್ತಾ ಇದ್ದೀನಿ ಅಧ್ಯಕ್ಷ. ಅಧ್ಯಕ್ಷರೇ, ಈ ವಿಷಯದಲ್ಲಿ ವಿರೋಧ ಅಲ್ಲ, ನಾವು ಅಫಿಷಿಯಲ್ ವಿರೋಧ ಪಕ್ಷ ಅಲ್ಲ, ವಿರೋಧ ಮಾಡಲೇಬೇಕು, ವಿಶ್ವಾಸ ಬೇರೆ ಏನಿಲ್ಲ. ಸೋಮಶೇಖರ್, ನೀನು ಸಚಿವ, ಇದು ಎಲ್ಲ ಕೆಲಸ ಗೊತ್ತಿದೆ. ನಿನ್ನ ಕಾಲದಲ್ಲೇ ಆರ್ಡಿನೆನ್ಸ್ ಮಾಡಿಸಿದ್ದು ಕೇಂದ್ರ ಸರ್ಕಾರದಿಂದ ಸೂಚನೆ ಮೇರೆಗೆ ಇದೆ. ಹೆಬ್ಬಾರ್ ನಗ್ತಾವ್ರು ನೋಡು, ಸರಿ ಇಲ್ಲ ಅಂತನೋ ಸರಿ ಅಂತನೋ ಗೊತ್ತಿಲ್ಲ. ನಿನ್ನ ಸುದ್ದಿ ತಗೊಂಡಿಲ್ಲ, ನಾನು ಹೆಬ್ಬಾರ್ ಸುದ್ದಿ ತಗೊಂಡಿದ್ದೀನಿ. ನೀನು ಬೇಕಾದ್ರೆ ಅಳೋದು, ಹೆಬ್ಬಾರ್ ಅಳಬಾರ್ದು ಅಷ್ಟೇ ನಮಗೆ. ಅದರಿಂದ ಈಗ ಕೇಂದ್ರ ಸರ್ಕಾರದಲ್ಲಿ ಆ ಕಾಯ್ದೆ ವಾಪಸ್ ತೆಗೆದ ಮೇಲೆ ನೀವು ವಾಪಸ್ ತೆಗಿತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಇತ್ತು. ನೀವು ಆ ಜವಾಬ್ದಾರಿಯಿಂದ ವಿಮುಖ ಆಗಿ ಹೋಗಿದ್ರಿಂದ ಇವತ್ತು ಈಗಾಗಲೇ ನಮ್ಮ ಸಚಿವರು ವಿವರಣೆ ಕೊಟ್ಟಾಗೆ APMCಗಳಿಗೂ ತೊಂದರೆ, ರೈತರಿಗೂ ತೊಂದರೆ, ಎಲ್ಲ ತೊಂದರೆ. ನೀನು ವಿರೋಧ ಮಾಡಬಾರ್ದು, ನೀನು ಸ್ವಾಗತ ಮಾಡಬೇಕು ಅಂತ ಸಚಿವರೆಲ್ಲ ಬಾಕಿ ಎಲ್ಲ ವಿಸ್ತಾರವಾಗಿ ಹೇಳಿದ್ರು. ಅದೆಲ್ಲ ಒಂದು ವಿಷಯ ಮುಚ್ಚಿಟ್ಟು ಆವತ್ತು ನಿಧಿ 50% ನೀವು ಮಾಡಬೇಕಾದ ಕೆಲಸ ನಾವು ಮಾಡ್ತಾ ಆವತ್ತು ನಿಧಿ ಕೊಟ್ಟಿದ್ವಿ. ಆದ ಮೊದಲಂತೆ ಟ್ಯಾಕ್ಸ್ ಹೆಚ್ಚು ಮಾಡ್ತೇವೋ ಇಲ್ವಾ ಅದನ್ನು ಹೇಳಲಿಲ್ಲ. ಅದನ್ನು ಹೇಳ್ಬಿಡಿ. ಈಗ ಇರ್ತಕ್ಕಂಥ 60 ನಾವು ಮುಂದುವರಿಸ್ಕೊಂಡು ಮಂತ್ರಿ ಅವರೇ ಒಬ್ಬೊಬ್ಬರೇ ಚರ್ಚೆ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, APMC ಸಚಿವರು ಹೊಸದಾಗಿ ಆಗಿದ್ದಾರೆ. ಬಹುಶಃ ಅವರು APMC ಬಗ್ಗೆ ಕಂಪ್ಲೀಟ್ ಸ್ಟಡಿ ಮಾಡಿ ಈ ಕಾನೂನನ್ನು ವಿತ್ಡ್ರಾ ಮಾಡ್ತಾರೆ. ಸ್ಟಡಿ ಮಾಡಿದ್ರೆ ಕಾನೂನನ್ನು ಇವರು ವಿತ್ಡ್ರಾ ಮಾಡೋದಿಲ್ಲ ಅಂದ್ಕೊಂಡು ನನಗೆ ಸಂಪೂರ್ಣ ವಿಶ್ವಾಸ ಇತ್ತು. ಆದರೆ ಇನ್ನೂ 1 ತಿಂಗಳು ಆಗಿರಲಿಲ್ಲ, ನೀವು ಕ್ಯಾಬಿನೆಟ್ಗೆ ತಂದು ಇದನ್ನು ವಿತ್ಡ್ರಾ ಮಾಡ್ತಕ್ಕಂಥದ್ದಕ್ಕೆ ಮಾಡಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ನನ್ನದಾದರೂ ಇಷ್ಟೇ, ಈ APMC ಸಂಸ್ಥೆನ ರೈತರಿಗೋಸ್ಕರ, ರೈತ ಏನು ಬೆಳೆ ಬೆಳೀತಾನೆ ಅವನಿಗೆ ಒಳ್ಳೆ ಬೆಲೆ ಸಿಕ್ಕಬೇಕು, ಅವನ ಆದಾಯ ದ್ವಿಗುಣ ಆಗಬೇಕು, ಮಧ್ಯವರ್ತಿಗಳಿಂದ ತೊಂದರೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ APMCಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ನಾವು 2 ಕಾಲಮ್ನ ತಿದ್ದುಪಡಿ ಮಾಡಿದ್ವಿ. ನಾನು ಡೀಟೇಲ್ಸ್, ನೀವು ಡೀಟೇಲ್ಸ್ ಹೇಳಿ ನಾನು ಡೀಟೇಲ್ಸ್ ಹೇಳಲಿಕ್ಕೆ ಹೋಗೋದಿಲ್ಲ. ಈಗ ನೀವೇ ಮಂತ್ರಿಗಳು, APMC ಮಂತ್ರಿಗಳು, ತಾವು ಒಂದು ಬೆಳೆ ಬೆಳಿತೀರಿ. ಈಗಿರ್ತಕ್ಕಂಥದ್ದೇನು, ತಾವು ಬೆಳೆ ಬೆಳೆದದ್ದನ್ನು ಆ APMC ಒಳಗಡೆ ಮಾರಾಟ ಮಾಡಬೇಕು. APMC ಹೊರಗಡೆ ನೀವು ಮಾರಾಟ ಮಾಡುವಂಗಿಲ್ಲ. ನಿಮ್ಮ ಜಮೀನಲ್ಲೇ ಬೇರೆಯವ್ರಿಗೂ ಮಾರಾಟ ಮಾಡ್ತಕ್ಕಂಥ ಅವಕಾಶ ಕೂಡ ಇಲ್ಲ. ಈಗ ನಾವು ತಂದಿರ್ತಕ್ಕಂಥದ್ದೇನಿತ್ತು, ನೀವು ಬೆಳೆ ಬೆಳೆದದ್ದನ್ನು, ನಿಮ್ಮ ಬೆಳೆ ನಿಮ್ಮ ಬೆಲೆ ಯಾವಾಗ ಬೇಕಾದರೂ, ಎಲ್ಲಿಗೆ ಬೇಕಾದರೂ, ಯಾರಿಗೆ ಬೇಕಾದರೂ, ಥ್ರೂಔಟ್ ಇಂಡಿಯಾ ಎಲ್ಲಿ ಬೇಕಾದರೂ ಮಾರಾಟ ಮಾಡ್ತಕ್ಕಂಥದ್ದಕ್ಕೆ ನಾವು ತಿದ್ದುಪಡಿಯನ್ನು ತಂದಿದ್ದು. ಈಗ ನಿಮ್ಮದೇನು, ನಿಮ್ಮ ಬೆಳೆ ಬೆಳೆದದ್ದನ್ನು ಅದೇ APMC ಹೊರಗಡೆ ಮಾರಾಟ ಮಾಡಬೇಕು. 162 APMCಲಿ ಮಾರಾಟ ಮಾಡ್ತಕ್ಕಂಥ ಅವಕಾಶ ಇಲ್ಲ. ಇದನ್ನು
ನಾವು ತೆಗೆದಾಕಿದ್ದೀವಿ ಸನ್ಮಾನ್ಯ ಅಧ್ಯಕ್ಷರೇ. ರೈತರಿಗೆ ಅನುಕೂಲ ಆಗಬೇಕು. ರೈತ ಅವನು ಬೆಳೆ ಬೆಳೀತಾನೆ, ಅವನಿಗೆ ಅವನು ಬೆಳೆ ಬೆಳೆದದ್ದನ್ನು ಅವನಿಗೆ ಸರಿಯಾದ ಮಾಹಿತಿ ಕೊಡಬೇಕು, ಸರಿಯಾದ ರೇಟ್ ಅವನು ಸಿಕ್ಕಬೇಕು. ಯಾರಿಗೆ ಬೇಕಾದರೂ ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಮಾರಾಟವನ್ನು ಮಾಡ್ತಕ್ಕಂಥದ್ದು ಒಂದು ಅಲ್ವಾ ಸನ್ಮಾನ್ಯ ಮಂತ್ರಿಗಳೇ. ಎರಡನೇ ಸೆಕ್ಷನ್ನು 117. ಸಪೋಸ್ ನೀವು ನೀವು ಬೆಳೆ ಬೆಳೆದದ್ದನ್ನು ನಿಮ್ಮ APMC ಜ್ಯೂರಿಡಕ್ಷನ್ ಬಿಟ್ಟು ಹೊರಗಡೆ ಮಾರಾಟ ಮಾಡಿದ್ರೆ ಈಗೇನೋ ಕಮ್ಮಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ. 5,000 ಪೆನಾಲ್ಟಿ ಇತ್ತು, ಅದು 10,000. ನಾನು APM ಸಚಿವನಾದಂಥ ಸಂದರ್ಭದಲ್ಲಿ ವೆರಿಫೈ ಮಾಡಿದೆ. 3 ವರ್ಷಕ್ಕೆ 25 ಕೋಟಿ ಪೆನಾಲ್ಟಿನ ಕಲೆಕ್ಟ್ ಮಾಡಿದರು. ರೈತನಿಗೆ ಸ್ವಾತಂತ್ರ್ಯ ಇಲ್ವಾ? ರೈತನಿಗೆ ಅವನ ಬೆಳೆ ಬೆಳೆದದ್ದನ್ನು ಥ್ರೂಔಟ್ ಕರ್ನಾಟಕ ಇನ್ನು 152, 162 APMCಗೆ ಮಾರಾಟ ಮಾಡ್ತಕ್ಕಂಥದ್ದಕ್ಕೆ ಅವನಿಗೆ ಸ್ವಾತಂತ್ರ್ಯ ಯಾಕೆ ಕೊಡ್ತಾ ಇಲ್ಲ ನೀವು? ಯಾಕೆ ಪೆನಾಲ್ಟಿ ಹಾಕ್ತೀರಿ? ಯಾಕೆ ಜೈಲ್ಗೆ ಹಾಕ್ತೀರಿ? ಅವನಿಷ್ಟ. ಆಮೇಲೆ APMC ನೋ ಪ್ರಾಫಿಟ್ ನೋ ಲಾಸ್, ಅದಕ್ಕೋಸ್ಕರನೇ 1.5 ರೂಪಾಯಿ ಇದ್ದಿದ್ದ ಸೆಸ್ನ ಅದು 625, 700 ಕೋಟಿ ಬರ್ತಾ ಇತ್ತು, ಇನ್ಕಮ್ ಬರ್ತಾ ಇತ್ತು. ಈಗ ಎಷ್ಟು ಬರ್ತದೆ? 190, 200 ಕೋಟಿ ಬರ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, APMCಗೆ ಲಾಸ್ ಆಗ್ತದೆ ಅಂತಕ್ಕಂಥದ್ದು ಅವರು ಇಷ್ಟ. APMCಗೆ ಏನಾದರೂ ಸೆಸ್ ಬರದೇ ಹೋದರೆ ಆ ಎಂಪ್ಲಾಯೀಸ್ಗೆ ಸರ್ಕಾರದಿಂದ ಸ್ಯಾಲ್ರಿ ಕೊಡ್ತಕ್ಕಂಥದ್ದು ಸರ್ಕಾರ ಒಪ್ಕೊಂಡಿದ್ದೇವೆ. APMC ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೇನು ಅಬಾರ್ಡಿಂದ ಮತ್ತು ಸರ್ಕಾರ ಗ್ಯಾರಂಟಿ ಮೇಲೆ ಡೆವಲಪ್ಮೆಂಟ್ಗೆ ಅನುದಾನ ಕೊಡ್ತದೆ. ಅದರಿಂದ APMC ನೋ ಪ್ರಾಫಿಟ್ ನೋ ಲಾಸ್. ಅದರಿಂದ ಈ ತಂದಿರ್ತಕ್ಕಂಥದ್ದು ಸರಿ ಇಲ್ಲ, ಅವರು ಸರಿಯಾಗಿ ಸ್ಟಡಿ ಮಾಡಿಲ್ಲ. 8/2 ಏನು ರೆಸ್ಟ್ರಿಕ್ಷನ್ಸ್ ಇದೆ ಅದನ್ನು ತೆಗೆದಿದ್ದೇವೆ. ಮತ್ತು ಹೊರಗಡೆ ಮಾರಾಟ ಮಾಡ್ತಕ್ಕಂಥದ್ದಕ್ಕೆ 117 ಏನು ಪೆನಾಲ್ಟಿ ಇತ್ತು ಅದು ಪೆನಾಲ್ಟಿ ಹಾಕಬಾರ್ದು. ನೀವು ಇರ್ತಕ್ಕಂಥ ವಿಜಿಲೆನ್ಸು ಸನ್ಮಾನ್ಯ ರೈತರಿಗೆ ಹಾಕಲ್ಲ, ವರ್ತಕರಿಗೆ ಮಾತ್ರ. ಯಾರಿಗಾರ ಹಾಕಿ ಸ್ವಾಮಿ ನೀವು. ಇಲ್ಲ ಇಲ್ಲ, ವರ್ತಕರಿಗೆ ಯಾರಿಗಾರ ಹಾಕಿ. ವರ್ತಕರಿಗೆ ಮಾತಾಡ್ತಾ ಇದ್ದೀರಿ. ಮಿನಿಸ್ಟರ್ ನೀವು ಪೆನಾಲ್ಟಿ ಹಾಕ್ತೀರಿ. ಜೈಲಿದ್ರೆ 6 ತಿಂಗಳಿಂದ 3 ತಿಂಗಳಿಗೆ ಅಂತ ಹೇಳ್ತಾ ಇದ್ದೀರಿ. 5,000ದಿಂದ 10,000ಗೆ ಹಾಕ್ತಾ ಇದ್ದೀರಿ. ಯಾಕೆ ಪೆನಾಲ್ಟಿ ಹಾಕ್ತೀರಿ ಅಂತ ನಾನು ಕೇಳ್ತಾ ಇರೋದು. ಫ್ರೀ ಮಾಡ್ಬೇಕಲ್ಲ ರೈತರಿಗೆ. ಯಾರಿಗಾರ ಹಾಕ್ಲಿ, ಯಾರಿಗಾರ ಹಾಕ್ಲಿ, ರೈತರಿಗೆ ಆಗ್ತಾ ಇಲ್ಲ. ರೈತರಿಗೆ ನೋಡಿ, ಈಗ ಅವ್ರ ವಿಚಾರ ಅಂತ ಅವ್ರು ಹೇಳ್ತಾರೆ. ನೀವೆಲ್ಲ ಕೇಳಿ, ಇದು ಚರ್ಚೆ ನೆಕ್ಸ್ಟ್ ನಿಮ್ಗೆ ಅವಕಾಶ ಬಂದಾಗ ವಿಚಾರ ತಾವು ಹೇಳಿ ಮಂತ್ರಿ ತೀರ್ಮಾನ ತಗೊಳ್ತಾರೆ. ಇಲ್ಲ, ಅವ್ರಿಗೆಲ್ಲ ನನ್ನ ಮೇಲೆ ವಿಶೇಷವಾದ ಪ್ರೀತಿ ಸರ್ ಅಧ್ಯಕ್ಷರೇ. ಅದಕ್ಕೆ ಅವ್ರು ಮಧ್ಯೆ ಬಾಯಿ ಹಾಕ್ತಾರೆ. 2 ಸೆಕ್ಷನ್ ರಾಜಣ್ಣ, 2 ಆದ್ದರಿಂದ ತಿಳ್ಕೊಳ್ಳಿ. ನೀವು 625 ಕೋಟಿ ಬರ್ತಾ ಇದೆ, ಈಗ ಕಮ್ಮಿ ಬರ್ತಾ ಇದೆ ಅಂತಕ್ಕಂಥದ್ದಲ್ಲ. ನೋ ಪ್ರಾಫಿಟ್ ನೋ ಲಾಸ್. ಆದ್ದರಿಂದ ರೈತರಿಗೆ ನಮ್ಮ ಸರ್ಕಾರ ಕೊಟ್ಟಂತಕ್ಕಂಥದ್ದು ಅವನ ಬೆಳೆ ಬೆಳೆದದ್ದಕ್ಕೆ ಒಳ್ಳೆ ಬೆಲೆ ಸಿಕ್ಕಬೇಕು. ಆ ರೈತನಿಗೆ ಕಂಪ್ಲೀಟ್ ಸ್ವಾತಂತ್ರ್ಯ ಇರಬೇಕು. ಅವನು ಎಲ್ಲಿ ಬೆಳೆ ಬೆಳಿತಾನೆ ಹೊಲದಲ್ಲಿ ಅಲ್ಲೇ ಮಾರಾಟ ಮಾಡ್ತಕ್ಕಂಥದ್ದಕ್ಕೆ ನಾವು ರೈಟ್ಸ್ ಕೊಟ್ಟಿದ್ದೇವೆ. ಈಗ ನೀವು ತರ್ತಾ ಇರ್ತಕ್ಕಂಥದ್ದು ಅವನ ಹೊಲದಲ್ಲಿ ಯಾರಿಗಾರ ಮಾರಾಟ ಮಾಡ್ತಕ್ಕಂಥದ್ದಕ್ಕೆ ರೈಟ್ಸ್ ಇಲ್ಲ. ಯಾರಿಗಾರ ಮಾರಾಟ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ನಿಮ್ಮ ವಿಜಿಲೆನ್ಸ್ ಅಲ್ಲಿ ಎಂಟ್ರ್ ಆಗ್ತಾನೆ, ಅವ್ನಿಗೆ 10,000 ಪೆನಾಲ್ಟಿ ಆಗ್ತಾನೆ. ಈಗ ನಾವು ಮಾಡ್ತಕ್ಕಂಥದ್ದೇನಿದೆ ಅಲ್ಲ ಎಲ್ಲ ಈಗ ನಾವು ತಂದಿರ್ತಕ್ಕಂಥ ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು, ರೈತನಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ಎಲ್ಲಿ ಬೇಕಾದರೂ ಈಗ 162 APMC ಇದೆ. 162 APMCಲಿ ನಮ್ಮ APMC ಸಚಿವರು ಎಲ್ಲಿ ಬೆಲೆ ಬೆಳೀತಾರೆ ಅವ್ರ ಜಮೀನಲ್ಲಿ 162 APMCಲಿ ಎಲ್ಲಿ ಬೇಕಾದ್ರೂ ಮಾರಾಟ ಮಾಡ್ಬೋದು, ಯಾವಾಗ ಬೇಕಾದ್ರೂ ಮಾರಾಟ ಮಾಡ್ಬೋದು, ಯಾವ ಬೆಲೆಗಾರು ಮಾರಾಟ ಮಾಡ್ಬೋದು, ಯಾವ ದಳ್ಳಾಳಿಗಾರ ಮಾತಾಡಲಿ, ಯಾವುದರ ಕಂಪ್ನಿಗಾರು ಮಾರಾಟ ಮಾಡ್ತಕ್ಕಂಥ 100ಕ್ಕೆ 100 ರೈತರಿಗೆ ಅಧಿಕಾರ ಕೊಡ್ತಕ್ಕಂಥ ಕಾನೂನನ್ನು ನಾವು ತಿದ್ದುಪಡಿ ಮಾಡಿದ್ದೇವೆ. ಹೊರಗಡೆ ಮಾರಾಟ ಮಾಡಲಿ, ಎಲ್ಲರ ಮಾರಾಟ ಮಾಡಲಿ, ವಿಜಿಲೆನ್ಸ್ ರದ್ದುಪಡಿಸಿದ್ದೇವೆ. ಇವೆರಡನ್ನ ನೀವು ತರ್ತಾ ಇರ್ತಕ್ಕಂಥದ್ದು ಯಾಕೆ ರೈತರು ವಿರೋಧಿ ಮಾಡ್ತಕ್ಕಂಥದಕ್ಕೆ ಮಾಡ್ತಾ ಇದ್ದೀರಾ? ರೈತರು ಒಳ್ಳೆ ಬೆಳೆ ಮಾರಾಟ ಮಾಡಬಾರ್ದು ಅಂತ ಮಾಡ್ತಾ ಇದ್ದೀರಾ? ಆಯ್ತು, ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ ನೀವು? ಈಗ ನೀವು
ಅಲ್ಲ ನೀವೀಗ ಒಂದ್ ಸೆಕೆಂಡ್ ಪುಟ್ಟರಂಗ ಶೆಟ್ಟಿ ಅವರೇ, ಶೆಟ್ರೆ ಪುಟ್ಟರಂಗ ಶೆಟ್ಟಿ ಅವರು ನೀವು ಮಾತಾಡೋದಂತೆ ಕುತ್ಕೊಳ್ಳಪ್ಪ. ಪುಟ್ಟರಂಗ ಶೆಟ್ಟಿ ಅವರೇ, ಈಗ ಆಯ್ತು ಹೇಳು. APMC ಇರೋದು ಯಾರಿಗೋಸ್ಕರ? ರೈತರದು. ರೈತರಿಗೋಸ್ಕರ ರೈತರಿಂದಲೇ ಇರ್ತಕ್ಕಂಥದ್ದು. ರೈತರು ಹಿಂದಿಂದ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ನೀವು ಒಂದು ಕಾಲಮಟ್ಟು ಅಲ್ಲಿ ಏನೇನು ಬರೆದಿದ್ದಾಗೆ ಮಾಡ್ಬಿಟ್ರೆ ಅದು ಅದೇ ಇರಬೇಕು, ಅದನ್ನ ತೆಗೆದುಬಿಡಿ. APMC ರದ್ದು ಮಾಡ್ಬಿಡಿ ಅಲ್ಲಿ ಪೂರ್ತಿ. ನೀವು ತೆಗಿಯಕ್ಕೆ ಕೊಟ್ಟಿದ್ದೀರಿ ಶೆಟ್ರೆ, ನೀವು ರೈತರಿಗೆ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಸೋಮಶೇಖರ್ ಅವರೇ ಒಂದು ಸೆಕೆಂಡ್, ನಾನು ದಯವಿಟ್ಟು ಈ ಬಿಲ್ಲಲ್ಲಿ ಚರ್ಚೆ ಆಗಲಿ. ತಾವು ಇದನ್ನು ಯಾಕೆ ನಿಮ್ಮ ಅಭಿಪ್ರಾಯ ಅಂತ ಹೇಳಿದರೆ ಅದು ರಿಪೇಲ್ ಮಾಡಬಾರ್ದು ಅಂತ ಹೇಳಿ ಕೆಲವೊಂದು ತಾವು ಇವತ್ತು ಹೇಳುವಂಥದ್ದು ಅಲ್ವಾ, ಅದನ್ನು ಇದು ಮಾಡಬಾರ್ದು ಅಂತ. ಈಗ ಅದು ಯಾಕೆ ಮಾಡಬಾರ್ದು ಅಂತ ಅದ್ರಲ್ಲಿ ಏನು ನಷ್ಟ ಅಷ್ಟು ಹೇಳಿದ್ರೆ ಆಯ್ತು. ನೀವು ಅವರಿಗೆ ಪ್ರಶ್ನೆ ಮಾಡಿದರೆ ಹಾಗೆ ಮತ್ತೆ ಅದಕ್ಕೆ ಪ್ರಶ್ನೆಗೆ ಉತ್ತರ ಬರ್ತದೆ. ಆ ಪ್ರಶ್ನೆ ಬೇಡ, ನೀವೇನು ವಿಚಾರ ಇರಬೇಕು. ಮಾಜಿ ಮಂತ್ರಿ ಸರ್ ಎದ್ದಾಗ ನಾವು ಗೌರವ ಕೊಡ್ಬೇಕಲ್ಲ ಸರ್. ಅವರು ಮಂತ್ರಿ ಆಗಿದ್ದು, ಹೌದು, ಸಹಕಾರಿ ಮಂತ್ರಿ, ಇದನ್ನ APMC ಮಂತ್ರಿ ಆಗಿದ್ದು. ಸರಿ, ಅವ್ರು ಬೆಳಕು ಚೆಲ್ಲಿ ಆಮೇಲೆ ಮೆಂಬರ್ಸ್ ಅವ್ರ ಅಭಿಪ್ರಾಯ ಹೇಳಿ. ಅದನ್ನ ಈಗ ನಾನು ಹೇಳ್ದಂತೆ ತಾವು ಹೇಳ್ತಾ ಇದ್ದೀರಿ. ಆಯ್ತು ರೇವಣ್ಣ, ಆಯ್ತು ನಾವು ಮಾತಾಡ್ತೇವೆ. ಯಾಕೆಂದ್ರೆ ಆಯ್ತು ಹೇಳಕ್ ಒಪ್ಕೊಳಕಾಯ್ತು. ಮತ್ತೆ ಮಾತಾಡಿ ಪ್ರಶ್ನೆ ಏನು ಅಂದ್ರೆ ವಿಚಾರದ ಬಗ್ಗೆ ನೀವ್ಯಾಕೆ ಪ್ರಶ್ನೆ ಮಾಡ್ತೀರಿ? ನೀವು ಕ್ವಶನ್ ಮಾಡಬೇಡಿ, ನೀವು ಹೇಳಿ. ನಾರಾಯಣಸ್ವಾಮಿ, ನೀವು ಆ ಪಾಯಿಂಟ್ ಯಾಕೆ ಮಾಡಬಾರ್ದು ಅಂತ ಹೇಳಿ ತಾವು ಬೆಳಕು ಚೆಲ್ಲಿ ಮತ್ತೆ ಇಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಕೂತ್ಕೊಳ್ಳಿ. ಈಗ ನನ್ನೊಂದು ಸಂಶಯ ಕೇಳುವಂಥದ್ದು, ಸೊ ನೀವು ಹೇಳುವಂಥದ್ದು ಕೇಂದ್ರ ಮಾಡಿದ್ರು ಸರಿ ಅಲ್ಲ ಅಂತ ಹೇಳಿ. ನಾವು ತಂದು ಕೇಂದ್ರ ಸರ್ಕಾರ ರಿಪೇರ್ ಮಾಡಿದ್ರು ಸರಿ ಅಲ್ಲ ಅಂತ ನಿಮ್ಮ ಅಭಿಪ್ರಾಯ ಅಲ್ಲ ಅಧ್ಯಕ್ಷ? APMC ನೋ ಪ್ರಾಫಿಟ್ ನೋ ಲಾಸ್. APMC ನೋ ಪ್ರಾಫಿಟ್ ನೋ ಲಾಸ್. ₹1.60 ಸೆಸ್ಸಿತ್ತು ಸನ್ಮಾನ್ಯ ಅಧ್ಯಕ್ಷರೇ. ₹1.50 60 ಪೈಸೆ ತಂದು ₹1.50 ಇದ್ದಂಥ ಸಂದರ್ಭದಲ್ಲಿ 625ರಿಂದ 700 ಕೋಟಿ ವಸೂಲಾಗ್ತಾ ಇತ್ತು. ಈಗ 616 ರೈತ ಕೊಡ್ತಕ್ಕಂಥದ್ದಲ್ಲ, ಅದು ವರ್ತಕರು ಕೊಡ್ತಕ್ಕಂಥದ್ದು. ಇದಪ್ಪ ಆಯ್ತು ಸಡಕ್ಷರಿ 50 ಪೈಸೆ ಆದ್ರಿಂದ 190ರಿಂದ 200 ಕೋಟಿ ಬರ್ತಾ ಇದೆ. 610ರಿಂದ 625 ಕೋಟಿ ಬರ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ. ₹1.50 ಸೆಸ್ ಇದ್ದಾಗ. ಇವಾಗ ನಾವು ಕಮ್ಮಿ ಮಾಡಿದ್ವಿ 50 ಪೈಸಾ, 190ರಿಂದ 200 ಕೋಟಿ ಬರ್ತದೆ. ಯಾವ APMCಗೆ ಲಾಸ್ ಆಗ್ತದೆ ಇವ್ರ ಲೆಕ್ಕ ಸರ್ಕಾರದಿಂದ ಆ ಸ್ಯಾಲ್ರಿ ಕೊಡ್ತಕ್ಕಂಥದ್ದಕ್ಕೆ ನಾವು ಅಪ್ರೂವ್ ಮಾಡಿದ್ದೇವೆ. ಒಂದೇ ಸಂಶಯ, ಈಗ ತಾವು ಹೇಳಿದಾಗೆ 600 ಕೋಟಿ ಬರ್ತದ್ದು 200 ಕೋಟಿಗೆ ಬಂತು, ಅದು ಕಡಿಮೆ ಮಾಡಿದ್ರಿಂದ. ಆಯ್ತು ಒಂದ್ಸಲ ಗುರುಪ್ರಸಾದ್, ಈಗ ಈ 400 ಕೋಟಿ ಉಂಟಲ್ಲ, ಅದು ಯಾರಿಗೆ ರೈತರಿಗೆ ಹೋಯ್ತಾ ಅಲ್ಲಿ APMC ಹೋಯ್ತು? ಯಾರಿಗೂ ಹೋಯ್ತು? ಅಲ್ಲ ರೈತರಿಗೆ ಉಳಿತಾಯದ 400 ಕೋಟಿ ಯಾರಿಗೆ ಆಯ್ತು ಲಾಭ? ಕಮ್ಮಿ ಮಾಡಿದ್ರೆ ಒಂದು ನಿಮಿಷ, ಈ 400 ಈಗ 400 ಕೋಟಿ ಉಳಿತಾಯ ಆಯ್ತಲ್ಲ, ಯಾರು ರೈತರಿಗೆ ಲಾಭ ಆಯ್ತಾ ಅಂತ ಅಲ್ಲಿ ಪ್ರಶ್ನೆ. ವರ್ತಕನಿಗೆ ಉಳಿತಾಯ. ತಪ್ಪು ಅಭಿಪ್ರಾಯ. ಅಧ್ಯಕ್ಷರೇ, ನಮ್ಮ ಹಿಂದಿನ ಸಹಕಾರ ಸಚಿವರು ಗೆಳೆಯರಾದ ಸೋಮಶೇಖರ್ ಅವರು ರಾಂಗ್ ಪ್ರಿಮೈಸಿಸ್ ಮೇಲೆ ನಿಮ್ಮ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೀರಿ. APMC ಲಾಭ ಮಾಡುತ್ತಾ ಲುಕ್ಷಾನ್ ಮಾಡುತ್ತಾ? ಈಗ ಹೋಮ್ ಡಿಪಾರ್ಟ್ಮೆಂಟು ಎಷ್ಟು ಲಾಭ ಮಾಡುತ್ತೆ ಅಂತ ಕೇಳಿದರೆ ಅದೇನು ಬ್ಯಾಲೆನ್ಸ್ ಶೀಟ್ನೊಳಗೆ ಲಾಭ ತೋರ್ಸೋಕ್ಕಾಗುತ್ತೆ? ಹೋಮ್ ಡಿಪಾರ್ಟ್ಮೆಂಟ್ ಲಾಭ ಮಾಡುತ್ತಾನೋ? ದೇ ಆರ್ ರೆಗ್ಯುಲೇಟಿಂಗ್. ಲಾ ಆ್ಯಂಡ್ ಆರ್ಡರ್ ಸ್ಥಾಪನೆ ಮಾಡಬೇಕು, ಅದು ಇರೋ ಹಾಗೆ ನೋಡಬೇಕು, ಸುವ್ಯವಸ್ಥೆಯನ್ನು ನೋಡಬೇಕು. ಅದೇ ರೀತಿಯಾಗಿ APMCs are regulating authorities. They are not profit making bodies. ನಿಮಗೆ ಸೆಸ್ ಕಡಿಮೆ ವಸೂಲಾಗಿತ್ತು, ವರ್ತಕರು ತಪ್ಪಿಸಿದ್ರೆ ಅವ್ರ ಮೇಲೆ ನೀವು ದಂಡ ಹಾಕ್ತೀರ ಹೊರತು ರೈತನ ಮೇಲೆ ₹1 ದಂಡ ಹಾಕೋ ಪ್ರಶ್ನೆ ಬರೋದಿಲ್ಲ. ಭಾಳ ಅಂದ್ರೆ ಅವ್ನು ಚಕ್ಕಡಿ ಎಲ್ಲರ ಒಂದು ಕಡೆ ರಸ್ತೆ ನಿಲ್ಲಿಸಿದ್ದ ಅಂದರೆ ಪೊಲೀಸರು ಬಂದು ಅವಂಗೆ ಇಲ್ಲಿ ಪಾರ್ಕಿಂಗ್ ಮಾಡಬಾರ್ದು, ಇಲ್ಲಿ ನಿಲ್ಲಿಸ್ಬಾರ್ದು, ಯಾಕೆ ಹಾಕಿದ್ದು ನಿಲ್ಲಿಸಿಪ್ಪ ಅಂತ ಕೇಳ್ಬೋದೇ ಹೊರತು ಅದನ್ನು ಬಿಟ್ಟರೆ ರೈತನ ಮೇಲೆ ಅವ್ನು ಕ್ರಮ ತೆಗೆದುಕೊಳ್ಳೋದಿಲ್ಲ, ವರ್ತಕರ ಮೇಲೆ ಕ್ರಮ ತೆಗೆದುಕೊಳ್ಳೋದು. ವರ್ತಕರು ಕಾನೂನು ರೀತಿ ನಡ್ಕೊಳ್ಳೋದು. ವರ್ತಕರು ನಾವು ಎಷ್ಟು ಸೆಸ್ ನಿಗದಿ ಮಾಡಿರ್ತೀವಿ ಆ ಸೆಸ್ ಕೊಡ್ತಕ್ಕಂಥದ್ದು. ದೀಸ್ ಆರ್ ರೆಗ್ಯುಲೇಟಿಂಗ್ ಬಾಡೀಸ್.
ಆದ್ದರಿಂದ ಅದು ಲಾಭ ಮಾಡ್ತಕ್ಕಂಥ ಸಂಸ್ಥೆಗಳಲ್ಲ. ಅದಕ್ಕೆ ರಾಂಗ್ ಪ್ರಿಮೈಸಸ್ ಮೇಲೆ ಡಿಸ್ಕಷನ್ ಬೇಡ. ಅಧ್ಯಕ್ಷ ಅವರು ಸೆಸ್ ಕಮ್ಮಿ ಅಲ್ಲಪ್ಪ, ಸೆಸ್ ಕಮ್ಮಿ ಇದೆ ಅಂತ ಅವ್ರು ಹೇಳ್ತಾ ಇರೋದು. ನಾನು ಅದ್ರ ಮೇಲೆ ಆರ್ಗ್ಯುಮೆಂಟ್ ಮಾಡ್ತಾ ಇಲ್ಲ. ಅವ್ರು ಸೆಸ್ ಕಮ್ಮಿ ಆಗ್ತದೆ ಅಂತ. ನಿಮ್ಮ ಕೇಂದ್ರ ಸರ್ಕಾರ ಯಾಕೆ ವಾಪಸ್ ತಗತ್ತೋ? ಕೇಂದ್ರ ಸರ್ಕಾರ ಇದನ್ನ ಯಾಕೆ ವಾಪಸ್ ತಗತ್ತೆ? ನೀನು ಎಂ ಪಿ ಆಗಲು ಹೋಯ್ತಿಯಲ್ಲ, ಕೇಂದ್ರ ಸರ್ಕಾರ ಇಲ್ಲ. ಉತ್ತರ ಕೊಡ್ತಾರೆ. ಯಾಕಂದ್ರೆ ಶಿವಗಂಗ ನೀವು ಮಾತಾಡಿ, ಮತ್ತೆ ಮಾತಾಡಿ, ನೀವು ಮಾತಾಡಿ. ಅಧ್ಯಕ್ಷ ಒಂದು ನಿಮಿಷ ಅಲ್ಲ, ನೀವೆಲ್ಲ ಮಾತಾಡಿ ಹೇಳ್ತಾರೆ. ಇಲ್ಲಿ ಏನಂದ್ರೆ ಚರ್ಚೆ ಎಲ್ಲರೂ ಮಂತ್ರಿ ಆಗಿದ್ದಾರೆ, ಮಾತಾಡಿ. ನಿಮ್ಮ ಅವರು ನಿಮ್ ಮಾತಾಡ್ಲಿಕ್ಕೆ ಅವಕಾಶ ಕೊಡು. ನಾನು ಸೋಮಶೇಖರ್ ಅವರೇ ಒಂದು ನಿಮಿಷ ಈಗ ವಿಚಾರ ಅಂತ ಹೇಳಿದ್ರೆ ನಿಮ್ಮ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಉತ್ತರ ಕೊಡ್ತಾ ಹೇಳಿ ಉತ್ತರ ಪ್ಲೀಸ್. ಸೋಮಶೇಖರ್ ಅವರೇ ಓನ್ಲಿ ಕಮ್ ಟು ದಿ ಪಾಯಿಂಟ್. ಪ್ರಶ್ನೆ ಇಷ್ಟೇನು ಬೇಡ. ನೀವು ಯಾಕೆ ಅದಕ್ಕೆ ಅಬ್ಜೆಕ್ಷನ್ ಅಂತ ಹೇಳಿಬಿಡಿ, ಅದಕ್ಕೆ ಬೇರೆ ಚರ್ಚೆ ಮಾಡ್ತಾರೆ. ತಿದ್ದುಪಡಿ ಮಾಡ್ತಾ ಇದ್ದೀವಿ. 8/2 ಈಗಿರ್ತಕ್ಕಂಥದ್ದು ಒಬ್ಬ ರೈತ ಬೆಳೆ ಬೆಳೆದಿದ್ದನ್ನು APMC ಒಳಗಡೆನೆ ಮಾರಾಟ ಮಾಡಬೇಕು. ನಾವೇನು ಮಾಡಿದ್ದೀವಿ, ರೈತ ಆ APMC ಅಲ್ಲದೇನೆ 162 APMCಲಿ ಎಲ್ಲಿ ಬೇಕಾದರೂ ಮಾರಾಟ ಮಾಡ್ಬೋದು ಅಂತಕ್ಕಂಥದ್ದು ನಮ್ಮ ಚಿಂತನೆ. ಒಂದು ಆಯ್ತಾ. ಎರಡನೇದು ಕಲಂ 117 ಹೊರಗಡೆ ಮಾರಾಟ ಮಾಡಿದ್ರೆ ಅವನಿಗೆ ಪೆನಾಲ್ಟಿ ಹಾಕ್ತೀರಿ. ಆ ನಮ್ಮ ಕಾನೂನು ಮಂತ್ರಿಗಳು ಅದನ್ನ ವಿವರವಾಗಿ ನಿಮ್ಗೆ ಹೇಳಿದ್ದಾರೆ. ಪೆನಾಲ್ಟಿ ಹಾಕೋದು, ಇಂಪ್ರಿಸನ್ಮೆಂಟ್ ಮಾಡೋದು ಅವೆಲ್ಲವೂ ಕೂಡ ರೈತನ ಶೋಷಣೆ ಮಾಡಿದಂತ ವರ್ತಕನಿಗೆ ಹಾಕುವಂಥದ್ದು. ರೈತರಿಗೆ ಹಾಕ್ತೀರಿ, ರೈತರಿಗೆ ರಾಜನ್ ಅವರು ಈಗ ಅವರು ಕ್ಲಾರಿಫಿಕೇಶನ್ ಕೊಡ್ತಾರೆ. ಈಗ ಅವ್ರಿಗೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಅದಕ್ಕೆ APMC ಯಾರದು ಮಾಡಬೇಕು. ಮಾಡಿ ಈಗ ನಿಮ್ಮ ಪಾಯಿಂಟ್ ಕಂಟಿನ್ಯೂ ಮಾಡಿ. ಸಿಂಪಲ್ ಆಗಿ ಮಾತಾಡಿ ಅಂತ ಹೇಳು. ಸಿಂಪಲ್ ಏನೇನು ಹೋಗಿ ಅಂದ್ರೆ ಎಲ್ಲ ಕ್ಲಾರಿಫಿಕೇಶನ್ ಮಂತ್ರಿಗಳು ಕೊಡ್ತಾರೆ. ಅಲ್ಲ ಸರ್ ಆಯ್ತು, ಹೇಳಿ ಸೋಮಶೇಖರ್, ಹೇಳಿ ನಿಮ್ದು ಅದೇನಿದೆ ಹೇಳಿ. ಎರಡೇನೆ ಈಗ 8/2 ನೀವು ತಂದಿರ್ತಕ್ಕಂಥದ್ದು ಸರಿ ಇಲ್ಲ. ಓಕೆ. ಪೆನಾಲ್ಟಿ ಹೊರಗಡೆ ಏನಾಗ್ತಾ ಇದ್ದಾರೆ ಅದು ಕೂಡ ಸರಿ ಇಲ್ಲ. ನೀವು ತಂದಿರ್ತಕ್ಕಂಥದ್ದು ರೈತರ ವಿರೋಧಿ, ರೈತರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದಲ್ಲ. ದಳ್ಳಾಳಿಗಳಿಗೆ, ಏಜೆಂಟ್ಗಳಿಗೆ, ಕಮಿಷನ್ ಏಜೆಂಟ್ಗಳಿಗೆ ನೀವು ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇದು ತಂದಿದ್ದೀರಿ. ಸನ್ಮಾನ್ಯ ಮಂತ್ರಿಗಳೇ, ಇನ್ನೂ 1 ತಿಂಗಳು 1.5 ತಿಂಗಳು ಆಗಿಲ್ಲ, ಆಗಲೇ ಈ ಕಾನೂನನ್ನು ಸ್ಟಡಿ ಮಾಡಿ ತಂದಿದ್ದೀರಿ. ಇನ್ನೂ ಒಂದು 6 ತಿಂಗಳು ಸ್ಟಡಿ ಮಾಡಬೇಕು. ನಾವು ಈ ಕಾನೂನು ತಂದಂಥ ಸಮಯದಲ್ಲಿ ಎಲ್ಲ ರೈತರ ಮುಖಂಡಗಳನ್ನು, APMC ಅಧ್ಯಕ್ಷಗಳನ್ನು ಯಡಿಯೂರಪ್ಪನವ್ರ ಜೊತೆಯಲ್ಲಿ ಹಲವಾರು ಬಾರಿ ಮೀಟಿಂಗ್ ಮಾಡಿ ಇದು ಏನು ತೊಂದರೆ ಆಗ್ತದೆ, ತರದೇರ ಏನಾಗ್ತದೆ ಅಂತಕ್ಕಂಥದ್ದನ್ನ ಎಲ್ಲ ಜೊತೆಗೂಡಿ ಏನು ತೊಂದರೆ ಆಗೋದಿಲ್ಲ, ರೈತರಿಗೆ ಅನುಕೂಲ ಅಂತೇಳಿ ನಾವು ಈ ಕಾನೂನು ತಂದಿದ್ದೇವೆ. ನೀವು ಯಾರಿಗೂ ಸಭೆ ಮಾಡಲಿಲ್ಲ, APMC ಜೊತೆಲಿ ಚರ್ಚೆ ಮಾಡಲಿಲ್ಲ, ಏಕಾಗಿ ನೀವು ಅಮೆಂಡ್ಮೆಂಟ್ನ ಬದಲಾವಣೆ ಮಾಡಕ್ಕೆ ತಂದಿದ್ದೀರಿ. ರೈತರ ವಿರೋಧಿ ಸರ್ಕಾರ ಇದು. ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಮಾಡಿದ್ದೀರಿ. ರೈತರಿಗೆ ಒಳ್ಳೇದು ಮಾಡ್ತಕ್ಕಂಥದ್ದಕ್ಕೆ ವಿರೋಧಿಗಳು ಇವರು ರೈತರಿಗೆ ಸಮರ್ಥ ಅವರೇ ಸಮರ್ಥ ಅವರೇ ಬಿಜೆಪಿ
ನರೇಂದ್ರ ಸ್ವಾಮಿ ಅವರು ಕೂತ್ಕೊಳ್ಳಿ. ನೀವು ಮಾತಾಡಿ ರಾಮ್ ರೆಡ್ಡಿ ಅವರು ಶಿವಗಂ ಕೂತ್ಕೊಳ್ಳಿ. ನರೇಂದ್ರ ಸ್ವಾಮಿ ಅವರು ನರೇಂದ್ರ ಸ್ವಾಮಿ ಬದುಕಂತ ಯೋಜನೆ ಮಾಡಿ ನರೇಂದ್ರ ಸ್ವಾಮಿ ಅವರು ಕೂತ್ಕೊಳ್ಳಿ. ನೀವು ಅದಾನಿ ಅಮ್ಮನಿಗೆ ಲಾಭ ಮಾಡಕ್ ಕೋನರೆಡ್ಡಿ ಅವರು ನೋಡಿ ನಿಲ್ಲಿ ಅವ್ರೆ ನಲ್ಲಿ ಆಯ್ತು. ಶಿವಗಂಗ್ ಮಾತಾಡಿ, ನಿಮ್ಗೆ ಮಾತಾಡೋ ಅವಕಾಶ ಇದೆ ನೋಡಿ. ಅಂಬಾನಿಗೆ ಕೋನ್ ರೆಡ್ಡಿ ಅವರೇ ನೋಡಿ, ಮಂತ್ರಿಗಳೊಂದು ಬಿಲ್ ಸೋಮಶೇಖರ್ ನೋಡಿ, ಮಂತ್ರಿಗಳೊಂದು ಬಿಲ್ ಪ್ರೆಸೆಂಟ್ ಮಾಡಿದ್ದಾರೆ. ಅವರು ಅದನ್ನು ಚರ್ಚೆ ಮಾಡುವ ಕೆಲವು ವಿಚಾರ ಹೇಳ್ತಾರೆ. ಅದರಲ್ಲಿ ಹೆಚ್ಚು ಕಮ್ಮಿ ಇದ್ದರೆ ಮತ್ತೆ ನಿಮಗೆ ಮಾತಾಡೋದೆಲ್ಲ ಅವಕಾಶಗಳು ಇದೆ. ಅವರು ಮಾತಾಡಲಿಕ್ಕೇನೆ ಅವಕಾಶ ಕೊಡೋದಿಲ್ಲ. ಅವ್ರ ಮಾತನ್ನು ಕೇಳಲಿಕ್ಕೆ ಸಹಿಸುವಂಥ ಒಂದು ತಾಳ್ಮೆ ಇಲ್ಲ ಅಥವಾ ಮನಸ್ಸೇ ಇಲ್ಲ ಅಂತ ಹೇಳಿದರೆ ಅದು ಯಾವ ನಿಲ್ಲಿ ಎಲ್ಲರಿಗೂ ಅವಕಾಶ ಆದ ಕಾರಣ ತಾವೀಗ ತಮ್ಮ ಪಾಯಿಂಟ್ ಅನ್ನು ಹೇಳಿದ್ದೀರಿ, ಆದಷ್ಟು ಬೇಗ ಮುಗಿಸಿ ಮಾತಾಡಲಿಕ್ಕೆ. ನರೇಂದ್ರ ಸ್ವಾಮಿ ನೀವು ಮಾತಾಡಿ ಮಾಡ್ತಿಲ್ಲ. ರೈತರ ಮಾರಣಹೋಮ ಹೌದು ನೋಡಿ, ನೀವೇನೇ ಮಾಡಿದ್ರು ಕೂಡ ಅವರು ವಿರೋಧನೆ ಮಾಡ್ತಾರೆ. ಅದು ಗೊತ್ತಿಲ್ಲ. ನಿಮ್ಗೆ ಅವಕಾಶ ಕೊಟ್ಟಾಗ ಮಾತಾಡಿ. ನೀವು ಶಿವಗಂಗ್ ನಿಮ್ಗೆ ಅವಕಾಶ ಕೊಟ್ಟಾಗ ಮಾತಾಡಿ. ನಿಮ್ಗೆ ಅವಕಾಶ ಅವಾಗ ಮಾತಾಡಿ. ನೀವು ಕೂತ್ಕೊಂಡು ಈಗ ಶಿವಗಂಗ್ ಈಗ ಕೂತ್ಕೊಳ್ಳಿ. ಕೋನರೆಡ್ಡಿ ಅವರೇ ನೀವು ಮತ್ತೆ ಮಾತಾಡಿ. ಈಗ ಮುಗಿಸಿ. ಮಾಡಲ್ಲ ಕೂತ್ಕೊಳ್ಳಿ. ಅವರು ನೀವು ಆ ಕಡೆ ಯಾಕೆ ನೋಡ್ತೀರಿ? ನಾನು ನೋಡಿದಲ್ಲ ಅಧ್ಯಕ್ಷ, ಮಾತಾಡಿ ಬಿಡ್ತೇನೆ ಇಲ್ವಲ್ಲ ಅವರು. ಇಲ್ಲ, ಪಾಯಿಂಟ್ ಮುಗಿಸಿ ಅಧ್ಯಕ್ಷ. ಆಯ್ತು, ಅವ್ರು ಮಾತಾಡ್ಲಿ, ಚರ್ಚೆ ಮುಗಿಸ್ಲಿ. ನಿಮ್ಗೆ ಯಾರಿಗೆಲ್ಲ ಮಾತಾಡ್ಬೇಕು ನೀವು ಮತ್ತೆ ಮಾತಾಡಿ. ಆಯ್ತು, ಮತ್ತೆ ಅವಕಾಶ ಮಾಡಿ ಕೊಡುವ. ಆಯ್ತು ಸನ್ಮಾನ್ಯ ಅಧ್ಯಕ್ಷರೇ, ಈಗ ಹಿರಿಯರೇ, ಅಂಬನ್ಗೌಡ ಅವರು ಹಿರಿಯರು ಕೂತ್ಕೊಳ್ಳಿ. ಹಿರಿಯರೇ ಆಯ್ತು ಕೂತ್ಕೊಳ್ಳಿ ಇವರೇ. ಆಯ್ತು ಅಶ್ವಥ್ ನಾರಾಯಣ್ ಇದು ನೀವು ಆಯ್ತಪ್ಪ, ನಿಮ್ದೇ ಜಾಸ್ತಿ ಆಯ್ತಲ್ಲ ಇಲ್ಲಿ. ಸೋಮಶೇಖರ್ ಸಬ್ಮಿಷನ್ ಮಾಡಿ. ಆಗಿದೆಯಾ ಆಡಳಿತ ಪಕ್ಷದಲ್ಲಿ ಸುಮ್ಮನಿರು ಅವ್ರಿಗೆಲ್ಲ ಇರಿ. ನಿಮ್ಗೆ ಯಾಕ್ರಿ ಶಿವಲಿಂಗ ಹೊಡ್ರೆ ನೀವು ಬಿಲ್ ಬಿಟ್ಟು ಬೇರೆ ಯಾಕೆ ಶಿವಲಿಂಗ ಹೊಡ್ರೆ? ಶಿವಲಿಂಗ ಅವ್ರೆ ಯಾಕೆ ಅಲ್ಲಿ ಕೂತ್ಗಳಿಂದ ಮಾತಾಡ್ತಾರೆ? ಡಿಸ್ಟರ್ಬ್ ಯಾಕೆ ಮಾತಾಡ್ತೀರಿ? ಮಾಡಿ. ಈಗ APMC ಸಚಿವರೇ, ನಂದು ಏನು ಜಾಸ್ತಿ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ನಾವೇನು ತಂದಿದ್ದೀವಿ ನೀವು ಅದನ್ನ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು ರೈತರಿಗೆ ಅನ್ಯಾಯ ಆಗ್ತಾ ಇದೆ, ರೈತರಿಗೆ ತೊಂದರೆ ಆಗ್ತಾ ಇದೆ, ರೈತರಿಗೆ ಅವರ ಬೆಳೆ ಒಳ್ಳೆ ಬೆಳೆ ಸಿಗದೇ ಇರುತ್ತ ರೀತಿಯಲ್ಲಿ ನೀವು ಮಾಡ್ತಾ ಇದ್ದೀರಿ. ದಳ್ಳಾಳಿಗಳಿಗೆ, ಏಜೆಂಟ್ಗಳಿಗೆ ಸಹಾಯ ಮಾಡ್ತಕ್ಕಂಥದಕ್ಕೆ ನೀವು ಹೊರಟಿದ್ದೀರಿ. ಯಾರಿಗೆ ಪೆನಾಲ್ಟಿ ಹಾಕ್ತಿರೋ ಒಟ್ಟಿನಲ್ಲಿ ನಾವು ಪೆನಾಲ್ಟಿ ಇರಲಿಲ್ಲ. ವಿಜಿಲೆನ್ಸ್ನವ್ರಿಗೆ ಎಲ್ಲಿ ಬೇಕಾದ್ರೂ ಚೆಕಿಂಗು, ಎಲ್ಲಿ ಬೇಕಾದ್ರೂ ಆಗ್ತಕ್ಕಂಥದಕ್ಕೆ ನೀವು ಮಾಡ್ತಾ ಇದ್ದೀರಿ. ಸನ್ಮಾನ್ಯ ಅಧ್ಯಕ್ಷರೇ, ಟೋಟಲಿ ಇದು ರೈತ ವಿರೋಧಿ ಕಾನೂನು. ರೈತರಿಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು, ರೈತರಿಗೆ ಶೋಷಣೆ ಮಾಡ್ತಕ್ಕಂಥದ್ದು. ರೈತರಿಗೆ ಇದರಿಂದ ಅನುಕೂಲ ಆಗೋದಿಲ್ಲ. ರೈತ ಬೆಳೆದದ್ದನ್ನ ಅವನು ಒಳ್ಳೆ ರೇಟ್ಗೆ ಮಾರಾಟ ಮಾಡ್ತಕ್ಕಂಥ ಅವಕಾಶವನ್ನು ಅವರು ಶ್ರೀನಿವಾಸ್, ನಿಮ್ಗೆ ಮಾತೆ ಅವಕಾಶ ಕೊಡುವ. ಈಗ ಬಿ.ಆರ್. ಪಾಟೀಲ್ ಎಲ್ಲರಿಗೆ ಅವಕಾಶ ಕೊಡುವ ಬಿಲ್. ಸನ್ಮಾನ್ಯ ಅಧ್ಯಕ್ಷರೇ, ಬಿ.ಆರ್. ಪಾಟೀಲ್, ಈಗ ಮಾನ್ಯ ಸಚಿವರು ತಂದಂಥ ಒಂದು ತಿದ್ದುಪಡಿ ಮಸೂದೆಯನ್ನು ನಾನು ಸಂಪೂರ್ಣವಾಗಿ ಸ್ವಾಗತ ಮಾಡ್ತೇನೆ. ತಮ್ಮ ಅಭಿಪ್ರಾಯವನ್ನು ಹೇಳಿದ್ರಿ. ಮಾನ್ಯ ಅಧ್ಯಕ್ಷರೇ, ಇವತ್ತು ದೇಶದಲ್ಲಿ ಏನು ಕೇಂದ್ರ ಸರ್ಕಾರ ಇದೆ, ರೈತರ ಮೇಲೆ ಸವಾರಿ ಮಾಡಿ ಇದ್ದಂಥ ಭೂಮಿಯನ್ನು ಕಬಳಿಸಿಕೊಂಡು ಕೆಲವು ವ್ಯಕ್ತಿಗಳ ಕೈಯಲ್ಲಿ ಕೊಟ್ಟು ಬಡ ರೈತರನ್ನು ಬೀದಿಗೆ ತಂದು ಇಡೀ ಕೃಷಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹಾಳು ಮಾಡೋದಕ್ಕೆ, ರೈತರನ್ನು ಒಕ್ಕಲೆಬ್ಸೋದಕ್ಕೆ ತಂದಂಥ ಆ ನಡಿಗೆ ಮತ್ತು ಅವರ ಹೋಗುವಂಥ ದಾರಿ ನೋಡಿದರೆ ಖಂಡಿತವಾಗಿಯೂ ಕೂಡ ಈ ಮಸೂದೆ ರೈತ ವಿರೋಧಿ ಮಸೂದೆ ಅಂತಲೇ ಕೂಡ ನಾವು ಹೇಳಬೇಕಾಗ್ತದೆ. ಈಗ ನಾನೊಂದು ಮಾತು ಕೇಳ್ತೀನಿ ನಮ್ಮ ಸ್ನೇಹಿತರಿಗೆ. ಏನು ಈ ಮಸೂದೆ ತಂದ ಮೇಲೆ
ಕೇಂದ್ರ ಸರ್ಕಾರ. ಇದು ಕಾಂಕ್ರೀಟ್ ಲಿಸ್ಟಲ್ಲಿ ಬರ್ತದೆ. ರಾಜ್ಯ ಸರ್ಕಾರದ ಜೊತೆಗೆ ಚರ್ಚೆ ಮಾಡಿ ಮಸೂದೆಯನ್ನು ತರಬಹುದಾಗಿತ್ತು ರಾಜ್ಯ ಸರ್ಕಾರ, ಯಾಕಂದರೆ ಫೆಡರಲ್ ಸಿಸ್ಟಮ್ ಇದು. ಯಾವ ರಾಜ್ಯ ಸರ್ಕಾರಗಳ ಜೊತೆಗೂ ಕೂಡ ಚರ್ಚೆ ಮಾಡಲಿಲ್ಲ, ಯಾರನ್ನೂ ಕೂಡ ಕರೆಯಲಿಲ್ಲ. ಆಗಂತುಕವಾಗಿ ಇದನ್ನು ಆರ್ಡಿನೆನ್ಸ್ ಮುಖಾಂತರ ಕಾನೂನನ್ನು ತಂದರು. ಅಲ್ಲಿ ಈಗ ಯಾವುದಕ್ಕೆ ಬೇಕು ಪಾಯಿಂಟ್ ಹೇಳಿ ಬಿಡಿ. ಯಾವ್ದು ಪಾಯಿಂಟ್ ಕಂಪ್ಲೀಟ್ ಯಾಕೆ ಬೇಕಂತ ಹೇಳಿದ್ರೆ ಇದ್ರ ಹಿಂದಿನ ಉದ್ದೇಶ ಕೂಡ ಗೊತ್ತಿದೆ, ಎಲ್ಲ ಗೊತ್ತಿದೆ ಅದು ಉದ್ದೇಶ. ತಾಂತ್ರಿಕವಾಗಿ ನಾವು ಕಾನೂನನ್ನು ತರ್ತೀವಿ, ಆದರೆ ಇದು ನಮ್ಮ ಮಸೂದೆ ನಮ್ಮ ತಿದ್ದುಪಡಿ ತಂದಂಥ ಉದ್ದೇಶ ಅದರಿಂದ ವಿಶಾಲವಾಗಿದೆ. ಓಕೆ, ಅದು ರೈತರ ಪರವಾಗಿದೆ. ಓಕೆ, ಅದು ಸರ್ಕಾರದ ಹಿತದೃಷ್ಟಿಯಿಂದ ಒಳ್ಳೆಯದಾಗಿದೆ. ಓಕೆ. ಈಗ ಈ ಕಾನೂನು ತಂದ ಮೇಲೆ ಯಾಕೆ ಇಷ್ಟೊಂದು ದೊಡ್ಡ ಪ್ರಮಾಣದ ಹೋರಾಟ ದೆಹಲಿ ಸುತ್ತಮುತ್ತ ನಡೀತು? ಮತ್ತೆ ಈಗ ಅಲ್ಲ, ಇದು ವಾಸ್ತವಿಕತೆ ಅರಿತೇ ನಡೀತಲ್ಲ. ಅದು ಸಾಮಾನ್ಯವಾಗಿ 1,00,000 ಜನ ಇಡೀ ಡೆಲ್ಲಿ ಸುತ್ತಮುತ್ತ 1 ವರ್ಷ ಮೇಲ್ಪಟ್ಟು ದೊಡ್ಡ ಹೋರಾಟವನ್ನು ಮಾಡಿದರು. ಮೋದಿಯವರು ಯಾವುದಕ್ಕೂ ಮಾಡಿದಿರಲಿಲ್ಲ. ಈ ರೈತರ ಹೋರಾಟಕ್ಕೆ ಮಾಡಿದ್ರು, ಈ ಮಸೂದೆಯನ್ನು ವಾಪಸ್ ಪಡೆದರು. ಈ ರೈತರನ್ನು ಮಸೂದೆಯನ್ನು ವಾಪಸ್ ಪಡೆದರು. ಇವತ್ತು ನಾನು ಶಿವಾನಂದ ಪಾಟೀಲ್ರಿಗೆ ಅಭಿನಂದಿಸ್ತೀನಿ. ಈ ಕಾನೂನನ್ನು ಮತ್ತೆ ನಾವು ತಾವು ಯಥಾಸ್ಥಿತಿಯಲ್ಲಿ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಆದರೆ ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಈ ಕಾನೂನು ತಂದ ಮೇಲೆ, BJP ಸರ್ಕಾರ ಕಾನೂನು ತಂದ ಮೇಲೆ ಬೆಳಗಾವಿ ಹೊರಗಡೆ ಒಂದು ಮುಕ್ತ ಮಾರುಕಟ್ಟೆ ತಯಾರಾಗಿದೆ. ಅಲ್ಲಿ ವಿಪರೀತ ಶೋಷಣೆ ನಡೀತಾ ಇದೆ ರೈತರದು. ಅಲ್ಲಿ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಈಗ ನಮ್ಮ SK ಪಾಟೀಲ್ ಹೇಳಿದ್ರಲ್ಲ, ಗೌರ್ಮೆಂಟ್ ಹ್ಯಾಸ್ ಟು ರೆಗ್ಯುಲೇಟ್ ಎನಿ ಸಿಸ್ಟಮ್. ಯಾಕಂದರೆ ನಾವು ರೂಲ್ ಆಫ್ ಲಾ ಇರಬೇಕಾದ್ರೆ ನಾವು ರೆಗ್ಯುಲೇಟ್ ಮಾಡಬೇಕಾಗ್ತದೆ. ಈ ಥರ ಖಾಸಗಿಯವ್ರ ಕೈಯಲ್ಲಿ ಮಾರುಕಟ್ಟೆ ಕೊಟ್ಟು ರೈತರನ್ನ ಬಲಿಪಶು ಮಾಡಲಿಕ್ಕೆ ಹೊರಟಂಥ ಈ ಮಸೂದೆ ಇದು ಅನ್ಯಾಯ ಆಗ್ತದೆ. ಈಗಾಗಲೇ ಬೆಳಗಾವಿ ಹತ್ರ ಒಂದು ದೊಡ್ಡ ಖಾಸಗಿ ಒಂದು ಮಾರುಕಟ್ಟೆ ಬಂದಿದೆ. ಇವತ್ತು ನಾನು ಶಿವಾನಂದ ಪಾಟೀಲ್ಗೆ ವಿನಂತಿ ಮಾಡ್ಕೋತೇನೆ, ಇದರಲ್ಲಿ ಕೂಡ ನ್ಯೂನತೆ ಇದೆ. ಅದನ್ನು ಬೇಕಾದ್ರೆ ಮತ್ತೊಂದು ಸಲ ಚರ್ಚೆ ಮಾಡಿ ತಾವು ಫುಲ್ ಪ್ರೂಫನ್ನು ಮಾಡಿ ತಾವು ತನ್ನ ಇಷ್ಟೆಲ್ಲ ಮಾರುಕಟ್ಟೆಗಳಿದ್ದರೂ ಕೂಡ APMC ಬರೋದು ಪರ್ಸೆಂಟೇಜ್ ಎಷ್ಟು ಮಾರ್ಕೆಟಿಗೆ? ಬರೀ 21%. ಬರೀ 21%. ಇನ್ನೂ ಸುಮಾರು 80 ಭಾಗ ಮತ್ತೆ ಖಾಸಗಿ ದಲ್ಲಾಳಿಗೆ ಕೈಯಲ್ಲಿ ಸಿಕ್ಕು ಬೇರೆ ಬೇರೆ ಕಡೆ ಹೋಗಿ ರೈತರಿಗೆ ತೊಂದರೆ ಕೊಡ್ತಾರೆ. ಈ ಲೆಂಡಿಂಗ್ ಸಿಸ್ಟಮ್ ಕೂಡ ಇದೆ ಮಾನ್ಯ ಅಧ್ಯಕ್ಷರೇ. ಈ ರೈತರು ಅನಿವಾರ್ಯ ಕಾರಣಕ್ಕಾಗಿ ಹಣ ಬೇಕಾದಾಗ ದಲಾಲಿಗಳ ಹತ್ರ ಹೋಗಿ ದುಡ್ಡು ತೊಗೊಂಡು ಬರ್ತಾರೆ, ಮದುವೆಗೋ, ಆಸ್ಪತ್ರೆಗೋ, ಮತ್ತೊಂದಕ್ಕೋ. ಇದನ್ನು ತಪ್ಪಿಸಬೇಕಾದ್ರೆ ಇದಕ್ಕೂ ಮತ್ತೆ ಒಂದು ತಾವು ತಿದ್ದುಪಡಿನ ತರಬೇಕು ಅಂತ ಹೇಳಿ ಮಾಡ್ತೀನಿ. ಇವತ್ತೇನು ಕೃಷಿ ಬೆಲೆ ಆಯೋಗ ಅಂತ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಾಡಿತ್ತು, ಇವತ್ತು ಕೃಷಿ ಬೆಲೆ ಆಯೋಗವನ್ನು ಮತ್ತೆ ತಂದು ಜಾರಿ ಮಾಡಿ ಮತ್ತೊಂದು ಮಾಡಿ ಅದಕ್ಕೆ ಸ್ಟ್ಯಾಚ್ಯುಟರಿ ಪವರ್ಸನ್ನು ಕೊಟ್ಟು ಇನ್ನೂ ಅನೇಕ ಸುಧಾರಣೆಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಖಂಡಿತವಾಗಿ ಕೂಡ ರೈತರಿಗೆ ಅನುಕೂಲ ಆಗ್ತದೆ ಮತ್ತು ಮಧ್ಯವರ್ತಿಗಳ ಈ ಒಂದು ಕಾಟನೂ ಕೂಡ ತಪ್ತದೆ. ನಾನು ಇನ್ನೊಂದು ಸಲಹೆ ಕೊಡ್ತೇನೆ. ಈಗ KMF ಭಾಳ ಅತ್ಯಂತ ಯಶಸ್ವಿ ಪ್ರಯೋಗ ಕರ್ನಾಟಕದಲ್ಲಿ ಆಯಿತು, ಹಿಂದೆ ಗುಜರಾತ್ದಲ್ಲಿ ಕೂಡ ಆಯಿತು. ತಾವು ಕೂಡ ಉತ್ಪಾದಕರ ಸಂಘಗಳನ್ನು ಸ್ಥಾಪನೆ ಮಾಡಿ ತನ್ಮೂಲಕ APMC ರೆಗ್ಯುಲೇಟರ್ ಮಾಡಿದ್ರೆ ಅದು ಇನ್ನೊಂದು ಸ್ವಲ್ಪ ಜವಾಬ್ದಾರಿಯನ್ನು ಹಂಚಿಕೊಂಡು ಈ ಸೊಸೈಟಿಗಳಿಗೆ ಕೊಟ್ಟು ಈ ರೈತರ ರಕ್ಷಣೆಯನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ. ಇಂಥ ಒಂದು ಮಾದರಿಯಲ್ಲಿ ತಾವು ಇದನ್ನು ಯೋಚನೆ ಮಾಡಬೇಕು ಅಂತ ವಿನಂತಿ ಮಾಡಿಕೊಂಡು ಈ ಡಿಜಿಟಲ್ ಮಾರ್ಕೆಟ್ ಫೋರಮ್ ಇದನ್ನು ಕೂಡ ತಾವು ತರಲಿಕ್ಕೆ ಪ್ರಯತ್ನ ಮಾಡಿ. ತಾವು ತರಲಿಕ್ಕೆ ಕಾನೂನು ರಕ್ಷಣೆಗೊಳಿಸಿ ಬೆಲೆ ಖಾತ್ರಿಗೊಳಿಸುವಂಥದ್ದು ಅದು ಕೇಂದ್ರ ಸರ್ಕಾರವೇ MSP ಅದೇನು ತರಬೇಕಾಗಿತ್ತು. ಇವತ್ತು ಕೂಡ MSP ತರಲಿಲ್ಲ, ಅದಕ್ಕೆ ಬೇಕಾದಂಥ ಕಾನೂನು ಕೂಡ ತಂದಿಲ್ಲ. ಅದಕ್ಕಾಗಿಯೇ ರೈತರ ಹೋರಾಟ ನಡೀತು. ಹಾಗಾಗಿ ನಾನು ಇವತ್ತು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಇವತ್ತು ಆವರ್ತ ನಿಧಿ ಕೂಡ ಇಡಬೇಕಾಗಿದೆ. ಈ ರೆಗ್ಯುಲೇಟೆಡ್ ಮಾರ್ಕೆಟ್ನಲ್ಲಿಂದ ಮಾತ್ರ ಈ ಸೆಸ್ಸನ್ನು ಕಲೆಕ್ಟ್ ಮಾಡಿ ಆವರ್ತ ನಿಧಿ ಇಡಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಏನು ಮಸೂದೆಯನ್ನು ಬಿಲ್ಲನ್ನು ಬಜೆಟನ್ನು ಮಂಡಿಸಿದ್ದಾರೆ, ಈ ಬಜೆಟ್ನಲ್ಲಿ ಆವರ್ತ ನಿಧಿಗೆ ಅವಕಾಶ ಇಲ್ಲ. ಯಾಕಂದರೆ ಮಾರ್ಕೆಟ್ ಸೆಸ್ಸೇ ಬರೋದಿಲ್ಲ. ಮಾರ್ಕೆಟ್ ಸೆಸ್ ಬರದೇ ಹೋಗಿದ್ರೆ ಆವರ್ತ ನಿಧಿ ಹೇಗೆ ಸ್ಥಾಪನೆ ಮಾಡ್ತಾರೆ? ಆದ ಕಾರಣಕ್ಕೆ ನಾನು ವಿನಂತಿ ಮಾಡ್ಕೋತೇನೆ, ಈ ಕಾನೂನನ್ನು ತಾವು ತಂದಿದ್ದೀರಿ, ಸ್ವಾಗತ ಮಾಡ್ತೀವಿ. ಇನ್ನೂ ಸ್ವಲ್ಪ ತಜ್ಞರ ಜೊತೆಗೆ ಮಾತಾಡಿ, ಇನ್ನೂ ಸ್ವಲ್ಪ ವ್ಯಾವಹಾರಿಕವಾಗಿ ಇಲ್ಲಿ ಲೋಪದೋಷಗಳನ್ನು ತಿದ್ದುಪಡಿ ಮಾಡಿ ಸ್ವಾಗತ ಮಾಡಿದ್ದೀರಿ, ಅದಕ್ಕೆ ಬೆಂಬಲ ಶಕ್ತಿಯನ್ನು ತುಂಬಬೇಕು. ಇದನ್ನ ತಾವು ವಿನಂತಿಯನ್ನು ಮಾನ್ಯ ಸಚಿವರುಗಳಿಗೆ ವಿನಂತಿ ಮಾಡ್ತೀನಿ. ಅಧ್ಯಕ್ಷ, ಮಾನ್ಯ ಅಧ್ಯಕ್ಷರೇ, ಯಾಕೆ ಗಡಿಬಿಡಿ ಮಾಡ್ತೀರಿ? ಈಗ ಮಂತ್ರಿಗಳು ಯಾವ ಉದ್ದೇಶಕ್ಕೋಸ್ಕರ ತಿದ್ದುಪಡಿ ಮಸೂದೆ ತಂದಿದ್ದಾರೆ ಅಂತಕ್ಕಂಥದ್ದನ್ನು ವಿವರವಾಗಿ ಹೇಳಿದ್ದಾರೆ. ಸೋಮಶೇಖರ್ ಅವರು ಪಾಪ
ಸೂಕ್ಷ್ಮವಾಗಿ ಹೇಳಿದ್ರು, ನೀವು ಸಪೋರ್ಟ್ ಮಾಡಬೇಕು ಈ ಬಿಲ್ಗೆ ಅಂತ ಹೇಳಿದ್ರು. ಆದರೆ ನೀವು ಇಲ್ಲಿದ್ದ ಒಂಥರ ವಾದ ಇತ್ತು, ಅಲ್ಲಿ ಒಂಥರ ವಾದ ಈಗ ಬಿಲ್ ಇದ್ರ ಜೊತೆಗೆ ಯಾವ ಹಿನ್ನೆಲೆಯಲ್ಲಿ ಈ ಕಾನೂನು ತಂದಿದ್ದು? ಕೇಂದ್ರ ಸರ್ಕಾರ ತಂದಂಥ ಈ ಕಾನೂನನ್ನ ದೆಹಲಿ ಸುತ್ತಮುತ್ತ ಲಕ್ಷಾಂತರ ಜನ ರೈತರು ಭಾಗಿಗಳಾಗಿ ವಿರೋಧ ಮಾಡಿದ, 1 ವರ್ಷಗಳ ಕಾಲ ವಿರೋಧ ಮಾಡಿದ ಹಿನ್ನೆಲೆಯಲ್ಲಿ ಸುಮಾರು 800 ಜನ ರೈತರು ಪ್ರಾಣವನ್ನು ಬಿಡ್ತಾರೆ. 800 ಜನ ಪ್ರಾಣವನ್ನು ತೆತ್ತ ಹಿನ್ನೆಲೆಯಲ್ಲಿ ಈ ಮಸೂದೆಯನ್ನು ವಾಪಸ್ ತೆಗಿತಾರೆ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಏನು ಮಾಡಿದ್ರು, ರಾಜ್ಯ ಸರ್ಕಾರಗಳೇ ನಿರ್ದೇಶನ ಕೊಟ್ಟರು, ಆರ್ಡಿನೆನ್ಸ್ ಮುಖೇನ ತನ್ನಿ ಅಂತೇಳಿ. ಆರ್ಡಿನೆನ್ಸ್ ಮುಖೇನ ತಂದು ತರಾತುರಿನಲ್ಲಿ ಕಾನೂನು ಮಾಡಿದ್ರಲ್ಲ ನೀವು. ಅವ್ರ ಕಾನೂನು ವಾಪಸ್ ತಗೊಂಡ್ರಲ್ಲ. ವಾಪಸ್ ತಗೊಳೋದಕ್ಕಿಂತ ಹೆಚ್ಚಾಗಿ ರಾಷ್ಟ್ರಪತಿಗಳು ಪಾರ್ಲಿಮೆಂಟನ್ನು ಉದ್ದೇಶಿಸಿ ಮಾತನಾಡಬೇಕಾದಾಗ ಅತ್ಯಂತ ಹೆಮ್ಮೆಯಿಂದ ಒಂದು ಮಾತು ಹೇಳಿದರು, ನಾವು ರೈತರ ಮನವಿಗೋಸ್ಕರ ಮಣಿದು ಕಾನೂನನ್ನು ವಾಪಸ್ ತಗೊಂಡಿದ್ದೀವಿ ಅಂತಕ್ಕಂಥ ಮಾತನ್ನು ರಾಷ್ಟ್ರಪತಿಗಳು ಹೇಳಿದರು. ಆ ರೀತಿಯಾಗಿ ಮೆಚ್ಚುಗೆ ಮಾತಾಡಿದ್ದಾದ್ಮೇಲೂ ಕೂಡ ನೀವು ಅವರು ಕಾಗದ ಬರೆದ್ರು ಅಂತೇಳಿ ಒಂದು ಆರ್ಡಿನೆನ್ಸ್ ತಂದು ಅವ್ರು ವಾಪಸ್ ತಗೊಂಡ್ಮೇಲೆ ನಿಮ್ಮ ಕಾನೂನು ವಾಪಸ್ ತಗೊಳ್ಳಿಲ್ಲ ನೀವು ಅಂತ ಹೇಳಿದ್ರೆ ನೀವೇನು ಮಲಗಿದ್ರಾ? ನಿಮಗೆ ಕಾನೂನಿನ ಅರಿವೇ ಇರಲಿಲ್ವಾ? ಏನಾಯಿತು ಅಂತ ನೀವು ಸೋಮಶೇಖರ್ ಅವ್ರಿಗೆ ಅರ್ಥ ಆಗಲಿಲ್ಲ. ನನಗೆ ದಯಮಾಡಿ ಅದನ್ನು ಅವರೇ ಬೆಂತಟ್ಕೊತಾರೆ, ನಾವು ಕಾನೂನು ವಾಪಸ್ ತಗೊಂಡ್ವಿ ಅಂತೇಳಿ ರಾಷ್ಟ್ರಪತಿಗಳ ಬಾಯಲ್ಲಿ ಹೇಳಿಸ್ತಾರೆ. ಅಷ್ಟು ಹೇಳಿದಾಗ ಕೂಡ ವಾಪಸ್ ತಗೊಳ್ಳೋಂಥ ಕೆಲಸ ಮಾಡಲಿಲ್ಲ. ನೀವು ಮಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ, ನೀವು ಅಲ್ಲಿದ್ದೀರಿ ಅನ್ನೋ ಕಾರಣಕ್ಕೋಸ್ಕರ ಆ ರೀತಿಯ ವಾದ ಮಾಡ್ತೀರಿ. ನಾವು ಇಲ್ಲಿ ಬಂದಿದ್ದೀವಿ, ನಾವು ಮಾಡಿರ್ತಕ್ಕಂಥ ಸರಿಯಾಗಿದೆ, ಅದಕ್ಕೋಸ್ಕರ ಮಂತ್ರಿಗಳು ಉದ್ದೇಶ ಏನು ಹೇಳಿಕೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಇವತ್ತು ಅದಕ್ಕೆ ಮಸೂದೆಗೆ ಬೆಂಬಲವನ್ನು ನೀವು ಕೊಡಿ. ಇದನ್ನು ಯುನಾನಿಮಸ್ ಮಾಡಿದ್ರೆ ರೈತರಿಗೆ ಒಂದಿಷ್ಟು ನೆಮ್ಮದಿ ಏನಾದ್ರು ಸಿಗ್ತದೆ. ಓಕೆ, ಸಿದ್ದು ಸೌದಿ ಮಾನ್ಯ ಅಧ್ಯಕ್ಷರೇ, ನಾವು ಒಂದೇ ಸೆಂಟೆನ್ಸ್ ಹೇಳ್ತಾನೆ, ಭಾಳ ಹೇಳಂಗಿಲ್ಲ. ಓಕೆ, ನಾನು ಒಬ್ಬ ರೈತ, ಜಮೀನೊಳಗೆ ಉತ್ಪಾದನೆ ಮಾಡುವಂಥ ಕೆಲಸ ನಾವು ಮಾಡೀವಿ. ಮೊದಲು APMC ಇದ್ದಿದ್ದು ಇಲ್ಲಿ ಯಾವುದೋ ಕಾರಣಕ್ಕೆ ಅವರು ರೈತರದಾರ, ನಾ ಇಲ್ಲ ಅನ್ನಂಗಿಲ್ಲ. ಅದರ ರೈತರ ನಿಜವಾಗಿ ರಕ್ತ ಹೇರವ್ರು ಅಂದ್ರೆ APMC ಮುಖಾಂತರ ಹೇರ್ತಾರೆ. ಇವರು ಬಂಡತನದಿಂದ ಸಮರ್ಥನೆ ಮಾಡ್ಕೋತಾರ. ಬಂಡತನ ಇವರು ಅಲ್ಲ, ಬಂಡಗಿಂದ ಬೇಕಾ ಬೇಡ ಅಂತ ಹೇಳಿ ನೀವು ಇಲ್ಲ ಇಲ್ಲ ಯಾಕೆ ಮಾಡಲಿಲ್ಲ? ಈಗ ನೀವು ಅದಕ್ಕೆ ಯಾಕೆ ವಿರುದ್ಧ ಆಯ್ತು ಅಧ್ಯಕ್ಷರೇ, ಮಾತಾಡ್ತೇನೆ ನಾನು. ಬಿ ಆರ್ ಪಾಟೀಲ್ ಅವರು ಮೋದಿ ಮಾಡಿದ ಅಧಿಕಾರ ಇಲ್ವಾ? ಸೌದಿ ಅವರು ಕೇಂದ್ರದ ಬಿಜೆಪಿ ಸರ್ಕಾರ ಬಂಡತನ ಅಂತಂದ್ರೆ ಏನು? ಕೇಂದ್ರ ಸರ್ಕಾರ ವಾಪಸ್ ಕೊಡ್ತಿದೆ ನಿಮ್ಮ ಮೋದಿ ಅವರು ಬಂಡತನ, ಅದು ನಿಮ್ಮ ಮೋದಿ ಅವರು ಬಂಡತನ, ಮೋದಿ ಅವರು ಬಂಡತನ, ಅದು ನಿಮ್ಮ ಮೋದಿ ಬಂಡತನ. ಬಿ ಆರ್ ಪಾಟೀಲ್ ಅವರೇ, ಬಿ ಆರ್ ಪಾಟೀಲ್ ಅವರೇ, ಕೇಂದ್ರ ಸರ್ಕಾರ ಬಗ್ಗೆ ಕಾಳಜಿ ಇಲ್ಲ. ಬೇಗ ಮುಗಿಸಿ. ನಮ್ಗೆ ಮಾತಾಡಲಿಕ್ಕೆ ಗಣೇಶ್ ಗಣೇಶ್ ನಿಮ್ಗೆ ಮಾತಾಡಲಿಕ್ಕೆ ಅವಕಾಶ ಇದೆ. ಶಿವಗಂಗ್ ನಿಮ್ಗೆ ಮಾತಾಡಲಿಕ್ಕೆ ಅವಕಾಶ ಇದೆ, ಕೂತ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಿ, ನಿಮಗೆ ಮಾತಾಡಲಿಕ್ಕೆ ಅವಕಾಶ ಇದೆ. ಆಯ್ತು, ಸಿಲ್ಸೌದೆ ಮಾತಾಡಿ. ಒಂದ್ ಮಿನಿಟ್ ತಡ್ರಿ, ಬೇಗ ಮಾತಾಡಿ ಮುಗಿಸಿ. ಮುಗಿಸಿ ಅಧ್ಯಕ್ಷರೇ. ಸಂಬಂಧ ಈ ನಮ್ಮ ಸರ್ಕಾರ APMC ಕಾಯ್ದೆ ಬಹಳ ಸೂಕ್ತ ಅದ. ಓಕೆ, ನಾನು ಉದಾಹರಣೆ ಸಹಿತ ಹೇಳ್ತೀನಿ. ಆಯ್ತು, ಒಂದು ಕಾಯಿಪಲ್ಯ ಬುಟ್ಟಿ ಹೋದ್ರ ಬಿಡಿ, ಮಾತಾಡಕ್ ಬಿಡ್ರಿ. ರೈತರ ಕಾಯಿಪಲ್ಯ ಬುಟ್ಟಿ ಹೋದ್ರ ಹೊರಗೆ ಮಾರಲಾಕ್ ಕೊಡಂಗಿಲ್ಲ. ಅದನ್ನ ಹಿಡ್ಕೊಂಡು APMCಗೆ ಹೋಯ್ತಾರ, ದಂಡ ಹಾಕ್ತಾರ. ನಮ್ಮ ಬೆಳೆದ ಬೆಳೆಗಳಿಗೆ ಜೋಳ, ಕಾಳು, ಬೆಲ್ಲ, ಈ ಬೆಳೆಗಳಿಗೂ ಸಹಿತ ನಿಮ್ಮ ಟ್ಯಾಕ್ಸ್ ಕಡಿಮೆ ಇರ್ಬೋದು. ಆ ಬಿಲ್ಲಿನ ಹಿಂದೆ ಮತ್ತೆ 2% ಟ್ಯಾಕ್ಸ್ ಹಾಕ್ತಾರ. ರೈತರ ಕಡೆ ತಗೋತಾರ ಬಿಲ್ ಹಿಂದೆ. ಅದೇನು ಅಕೌಂಟ್ಗೂ ಬರಂಗಿಲ್ಲ, ಕಮಿಷನ್ ಆಯ್ತು. ನಿಮ್ಮ ಇದಕ್ಕೂ ಜಮಾ ಆಗಂಗಿಲ್ಲ, ಕಮಿಷನ್ ಖರ್ಚು ಹಾಕ್ತಾರ. ಈ ರೀತಿ ರೈತರು ನೋಡ್ರಿ, ತಾನು ಬೆಳೆದ ಸ್ವಂತ ಬೆಳೆದ ಬೆಳೆ APMCಗೆ ಒಯ್ಯಬಾರ್ದತ್ತಿಲ್ಲ ಆ ಕಾನೂನಿನೊಳಗೆ.
ಅವು APMCಗರೇ ಮಾರ್ಲಿ. ಅವರು ತೆರಿಗೆ ಬಗ್ಗೆ ಮಾತಾಡಿದ್ರು. ಕೂತ್ಕೊಳ್ಳಿ, ನಿಮ್ಗೆ ಅವಕಾಶ, ಅಲ್ಲಿ ಮಂತ್ರಿ ಇದ್ದಾರೆ, ಮಂತ್ರಿ ಉತ್ತರ ಕೊಡ್ತಾರೆ. ಅವ್ರು ಹೇಳಿದ ವಿಚಾರ ಮಂತ್ರಿ ಉತ್ತರ ಕೊಡಿ, ನೀವು ಕೂತ್ಕೊಳ್ಳಿ, ಮಂತ್ರಿ ಉತ್ತರ ಕೊಡ್ತಾರೆ, ಮಂತ್ರಿ ಮಾಡ್ತಾರೆ. ಮನೆ ನಾವು ರೈತರ ಬೆಳೆ ಈಗ ಆಲ್ರೆಡಿ ಇದ್ದ ಕಾನೂನು APMC ಆಗಿ ಒಯ್ಯಬಾರ್ದತ್ತ ಕಾನೂನು ಇಲ್ಲಲ್ಲ ಅದು. ಆಯ್ತು, ಅವು ಹೊರಗೆ ಮಾರ್ಕೆಟ್ನಾಗರ ಮಾರ್ಬೋದು, APMC ಆಗರೇ ಮಾರ್ಬೋದು. ಎರಡೂ ಕಡೆ ಅವಕಾಶ ಕೊಟ್ಟದ್ರಿ ಹಿಂದಿನ ಕಾನೂನ. ಈಗ ಅದನ್ನ ಬಂದ್ ಮಾಡಿ ಇಡ್ತಾರ. ನಮ್ಮಲ್ಲಿ ಮಾರ್ಕೆಟ್ ಸಾಂಗ್ಲಿ ಮಾರ್ಕೆಟ್ ಅದ, ನೇರವಾಗಿ ಬೆಲ್ಲ ನಮ್ಮ ಅರಿಶಿಣ ಒಯ್ತಾರ. ಆ ಗಾಡಿಗಳನ್ನು ಬೌಂಡ್ರಿಯಾಗಿ ಹಿಡಿತಾರ. ಹೆಂಗೆ ಈ ಮರಳು ಹಿಡಿತಾರ ಹಂಗೆ ಹಿಡಿತಾರ. ಹಿಡಿದು ಅದಕ್ಕೆ ದಂಡ ಕಟ್ತಾರ. ಅದು ಯಾರ್ಯಾರೇ ವ್ಯಾಪಾರಸ್ಥರ ಲುಕ್ಷಾನ ಮಾಡ್ಕೊಂಡು ವ್ಯಾಪಾರ ಮಾಡ್ತಾರ. ಅದನ್ನ ವ್ಯಾಪಾರ ಮಾಡ್ಲಿಕ್ಕೆ ಸಾಧ್ಯ ತಮಗ ಹೇಳ್ತೇನೆ ನಾನು. ಆಯ್ತು, ಅವ್ರಿಗೆ ಯಾವುದೇ ದಲಾಲಿ ತಾನು ಲುಕ್ಷಾನ ಆಗಿ ಮಾಡಂಗಿಲ್ಲ. ಏನು ಹಾನಿ ಬರ್ತದ ಅದನ್ನ ರೈತರಿಗೆ ಹಾಕ್ತಾನೆ. ಅದಕ್ಕೆ ನಂದೇನದ ಭಾಳ ಒಳ್ಳೆಯ ಕಾನೂನು ಅದ ಇದು. ಯಾಕಂದ್ರೆ ರೈತರಿಗೆ ಫ್ರೀಯಾಗಿ ತಾನು ಕಷ್ಟಪಟ್ಟು ಸಾಲ ಸೂಲ ಮಾಡಿ ಬೆಳೆದಂಥ ವಸ್ತುವನ್ನು ಅವು ಎಲ್ಲಿ ಬೇಕಾದಲ್ಲಿ ಮಾರ್ಲಿಕ್ಕೆ ಪರ್ಮಿಷನ್ ಇರ್ಬೇಕು. ಅವ್ಗೆ ದಿಗ್ಬಂಧನೆ ಹಾಕ್ಬಾರ್ದು. ಇಲ್ಲಾಂದ್ರೆ ಇದನ್ನ ರದ್ದು ಮಾಡಿ APMC ತ್ರೋನ ಹೋಗಂದ್ರೆ ಎಲ್ಲರೂ ಅವನ ಹಾದಿ ಒಳಗೆ ಹಿಡಿತಾರೆ. ಹಾದಿ ಒಳಗೆ ಹಿಡಿದು ಅವನಿಗೆ ಮತ್ತೆ ಪೆನಾಲ್ಟಿ ಕಟ್ತಾರೆ. ಅದು ಟ್ಯಾಕ್ಸ್ ಅಲ್ದ, ಕಮಿಷನ್ ಅಲ್ದ, ಮತ್ತೆ ಪೆನಾಲ್ಟಿ ಕಟ್ತಾರೆ. ಈ ರೀತಿ ರೈತರ ಶೋಷಣೆ ನಡೀತೇವೆ. ಯಾಕೆ ಇವ್ರಿಗೆ ಅರ್ಥ ಆಗವಲ್ದು ನನಗೆ ಗೊತ್ತಿಲ್ಲ. ದಯಮಾಡಿ ಆ ಭಗವಂತ ಇವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟ ಹಿಂದಿನ ಕಾನೂನು ಮುಂದುವರಿಸತ್ನ ಅಂತ ಮುಖಾಂತರ ಅವಕಾಶ ಕೊಡಿ ಅಧ್ಯಕ್ಷ. ನೆಕ್ಸ್ಟ್ ಕೊಡ್ತೇನೆ ನಿಮ್ಗೆ. ಏನಂದ್ರೆ ನಮ್ಮ ಕಡೆನೂ ನೋಡಿ ಸರ್, ನೀವು ಆಗಾಗ ಈ ಬಿಲ್ಗಳ ಮೇಲೆ ಮಾತಾಡುವಂಥದ್ದು ನೋಡಿ. ಅಲ್ಲಿ BR ಪಾಡ್ಲಾದಂತ ಹಿರಿಯರಾದ TB ಜಯಚಂದ್ರ ಮಾತಾಡಿದ್ರು. ಈಗ ಹಿರಿಯರ ಏನಿದೆ, ಒಂದು 5 ನಿಮಿಷ ಆ ಕಡೆ ಈ ಕಡೆ ಆಗುವಂಥದ್ದು. ಯಾಕೆ ತಾಳ್ಮೆ ನಾವು ಕೇಳ್ಕೊಳ್ತೇವೆ? ಬಿಲ್ಗಳ ಮೇಲೆ ಮಾತನಾಡುವಂಥದ್ದು ನಮ್ಮ ಹಕ್ಕು, ಶಾಸಕರ ಹಕ್ಕು. ನಾವು ಶಾಸನ ಮಾಡಲಿಕ್ಕಾಗೆ ಇಲ್ಲಿ ಬಂದಿದ್ದೇವೆ. ಹಾಗಾಗಿ ಗಡಿಬಿಡಿನೂ ಮಾಡೋದು ಬೇಡ. ಒಬ್ಬರು ಚರ್ಚೆ ಇಳಿದಾಗ ಇನ್ನೊಬ್ಬರು ಅಬ್ಸ್ಟ್ರಕ್ಷನ್ ಮಾಡೋದು ಬೇಡ. ಅವ್ರವ್ರ ಅಭಿಪ್ರಾಯಗಳನ್ನು ಅವ್ರು ಹೇಳಿ. ಇದನ್ನು ಬಿಲ್ಲಿನ ಮೇಲೆ ನಾವು ಚರ್ಚೆ ಮಾಡಬೇಕಾಗ್ತದೆ. ಮಾನ್ಯ ಅಧ್ಯಕ್ಷರೇ, ಈಗ ಒಂದು 10-12 ವರ್ಷದ ಹಿಂದೆ ಹಿರಿಯೂರು APMCಯಲ್ಲಿ ಅಂತ ನನ್ನ ನೆನಪು, ಶೇಂಗಾ ಬೆಲೆ ಇದ್ದಕ್ಕಿದ್ದಾಗೇ ಬಿದ್ದೋಯ್ತು. ಎಲ್ಲ ವ್ಯಾಪಾರಿಗಳು ಸೇರಿ ಶಿರಾ APMCಯಲ್ಲಿ ಎಲ್ಲ ವ್ಯಾಪಾರಿಗಳು ಸೇರಿ ಶೇಂಗಾ ಬೆಲೆಯನ್ನು ನೆಲಕ್ಕೆ ತಂದು ಕಚ್ಚಿದ್ರು. ಬಂದಂಥ ರೈತರು ಸಿಕ್ಕಾಬಟ್ಟೆ ವ್ಯಗ್ರರಾದರು. ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರು ಪೊಲೀಸ್ ತಗೊಂಡು ಹೋಗಿ ಕಂಟ್ರೋಲ್ ಮಾಡ್ಲಿಕ್ಕೆ ಹೋದ. ಅವನ ಓಡಿಸ್ಕೊಂಡು ಹೋಗಿ ಕಲ್ಲಿಂದ ಹೊಡೆದು ಸಾಯಿಸಿದ್ರು. ಸರ್ಕಲ್ ಇನ್ಸ್ಪೆಕ್ಟ್ರನ್ನ ಕಲ್ಲಿಂದ ಹೊಡೆದು ಸಾಯಿಸಿದ್ರು. ನನ್ನನ್ನು ಕೂಡ ಇದು ಎನ್ಕ್ವೈರಿ ಹೌಸ್ ಕಮಿಟಿ ಆಯಿತು. ಅದರಲ್ಲಿ ನಾನು ಹೋಗಿದ್ದೆ ಶಿರಾ ಮಾರ್ಕೆಟಿಗೆ ಎಲ್ಲ ವಿಚಾರಣೆಗೆ. ಅಲ್ಲಿ ರೈತನು ಕಮಿಷನ್ ಕೊಡಬಾರ್ದು, ರೈತ ಕಮಿಷನ್ ಕೊಡಬಾರ್ದು, ದಲ್ಲಾಳಿ ಮಾತ್ರ ಒನ್ ಸೈಡೆಡ್ ಕಮಿಷನ್ ಅಂತ ಆ ಕಾಲದಲ್ಲೇ ಕಾಯ್ದೆ ಆಗಿತ್ತು. ನಾನು ಆ APMC ಅಧ್ಯಕ್ಷನಿಗೆ ಕೇಳಿದೆ. ಆತ ಹೇಳ್ದ, ನನಗೂ ಕೂಡ ಅನ್ಯಾಯ ಆಗಿದ್ದೀರಿ ಶೇಂಗಾ ಮಾರಾಟ ಮಾಡಿ ಅಂತ ಹೇಳ್ದ. ನಾನು ಕೇಳಿದೆ, ನಿನಗೆ ಹೆಂಗೆ ಅನ್ಯಾಯ ಆಗುತ್ತೆ? ನೀನು ರೈತರನ್ನ ಶೋಷಣೆಯಿಂದ ತಪ್ಪಿಸ್ಲಿಕ್ಕಾಗಿ ನೀನೊಬ್ಬ ಅಧ್ಯಕ್ಷ APMCಯಲ್ಲಿ ಕೂತಿದ್ಯಾ. ಆದ್ದರಿಂದ ನಿನಗೆ ಹೆಂಗೆ ಅನ್ಯಾಯ ಆಗುತ್ತೆ? ಅವನು ಬಿಲ್ ನೋಡಿದೆ. ನಾನು ಬಿಲ್ ನೋಡಿದ್ರೆ ಇವನು ಕಮಿಷನ್ ಕೊಟ್ಟಿದ್ದಾನೆ, ಪಾಟೀಲ್ರೆ ಅಧ್ಯಕ್ಷನು ಕಮಿಷನ್ ಕೊಟ್ಟಿದ್ದಾನೆ, ಹಿಂದ್ಗಡೆ ಬರೆದು ಕೊಟ್ಟಿದ್ದಾರೆ ಕಮಿಷನ್ ಅಂತ ಅಲ್ಲಿ ದಲ್ಲಾಳಿ ವರ್ತಕರು. ನಾನು ಕೇಳಿದೆ, ನೀನೊಬ್ಬ ಅಧ್ಯಕ್ಷನಾಗಿ ನಿನಗೆ ಅರಿವಿಲ್ವಾ ಅಂತ ಕೇಳಿದೆ ನಾನು. ಇಲ್ಲ ಸರ್, ಇವೆಲ್ಲ ಇಲ್ಲಿ ನಡೆಯೋದಿಲ್ಲ, ನಾನು ಇಲ್ಲಿ ಕ್ವಶನ್ ಮಾಡಿದ್ರೆ ನನ್ನ ಹುಟ್ಟುವಲ್ಲಿನ ಅವರೆಲ್ಲ ಒಗ್ಗಟ್ಟಾಗಿ ತಗೊಳೋದಿಲ್ಲ. ಇದು APMCಗಳಲ್ಲಿ ನಡೆಯೋದು. ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಜೀವ ಬಿಟ್ಟ, ಯಾಕಂದ್ರೆ ರೈತರಿಗೆ ಸೊಂಟದಲ್ಲಿ ರಿವಾಲ್ವರ್ ಇತ್ತು. ಆ ಮನುಷ್ಯ ವೈಯಕ್ತಿಕವಾಗಿ ನನಗೆ ಗೊತ್ತಿತ್ತು. ನಾನು ಒಬ್ಬ ರೈತನ ಮೇಲೆ ಗುಂಡಾರಿಸಬಾರ್ದು ಅನ್ನುವಂಥ ಒಂದು ಎಥಿಕ್ಕಿನ ಆಧಾರದ ಮೇಲೆ ಅವ ಜೀವ ಕೊಟ್ಟ. ಬಹುಶಃ ರಾಜಣ್ಣವರಿಗೆ ಗೊತ್ತಿದೆ. ಆಯ್ತು, ಆದ್ರಿಂದ ಈಗ ಬಿಲ್ ಬಗ್ಗೆ ಬಹಳ ಮುಖ್ಯವಾದಂತಹದ್ದು. ಆ ಸರ್ಕಲ್ ಇನ್ಸ್ಪೆಕ್ಟರ್ ಯಾರು, ಅವರೇನು, ಅದು ಎಲ್ಲ ಇವ್ರು ಹೇಳ್ತಾ ಇದ್ದಾರೆ, ಅದೆಲ್ಲ ಸರಿಯೇ ಇದೆ. ಆದರೆ ರೈಫಲ್ ಪ್ರಸ್ತಾಪ ಮಾಡೋದಲ್ಲ, ರೈಫಲ್ ಅಲ್ಲ. ಆ ರಿವಾಲ್ವರ್ ಇದುವರೆಗೆ ನೀವು ಹೋಮ್ ಮಿನಿಸ್ಟ್ರಿ ತೆಗ್ಸಕ್ಕೆ ಆಗ್ಲಿಲ್ಲ. ಅದು ಎಲ್ಲೋ ಹೋಯ್ತು, ಯಾರು ತಗೊಂಡೋದ್ರು, ಸಿಕ್ಕಕ್ಕೆ ಆಗ್ಲಿಲ್ಲ. ನೀವು ಸಿಕ್ಕಿದೆ ಸರ್? ಸಿಕ್ಕಿಲ್ಲ ರೀ.
ಈಗ ಆಯ್ತು. ಈಗ ಅದು ಸಿಕ್ಕಿಲ್ಲ, ಅದು ಅಪರಾಧಿನೂ ಸಿಕ್ಕಿಲ್ಲ. ಈಗ ಈಗ ಬಿಲ್ಲಿಗೆ ಸಂಬಂಧಪಟ್ಟಾಗೆ ಅಲ್ಲ, ನಾನು ಹೇಳ್ತೀನಿ, ನಾನು APMCಗೆ ಸಂಬಂಧಪಟ್ಟ ಹಾಗೆ ವಿರುದ್ಧ ಅಂತ ಹೇಳಿದ್ರೆ ಆಯ್ತು ಅಷ್ಟೇ. ಇಲ್ಲಿ ರೈತನ ಶೋಷಣೆ APMCಯಿಂದ ನಿಲ್ತದೋ ಕೇಳಿದ್ರೆ ನಿಲ್ಲೋದಿಲ್ಲ, ಇವತ್ತಿಗೂ ನಿಲ್ಲೋದಿಲ್ಲ, ಮುಂದೆಯೂ ನಿಲ್ಲೋದಿಲ್ಲ. ಇಲ್ಲಿ ಹೊರಗಡೆ ಒಬ್ಬ ಇಬ್ಬರಿಂದ ಶೋಷಣೆ ಆಗ್ಬೋದು, APMC ಒಳಗಡೆ ಸಂಘಟಿತವಾದಂಥ ಶೋಷಣೆ, ಎಲ್ಲರೂ ಮಾತಾಡ್ಕೊಳ್ತಾರೆ. ಇದು ರೈತನ ಶೋಷಣೆಗೆ ಒಳ ಮಾಡ್ತದೆ. ಈಗ ಹಿಂದೆ APMCಯನ್ನು ತಂದಿದ್ದೆ ಅವಿದ್ಯಾವಂತನಾಗಿರ್ತಕ್ಕಂಥ ಹೆಬ್ಬೆಟ್ಟತಕ್ಕಂಥ ರೈತನಿಗೆ ಬೆಲೆಯಲ್ಲಿ ಮತ್ತು ತೂಕದಲ್ಲಿ ವ್ಯತ್ಯಾಸ ಆಗ್ತದೆ ಅನ್ನೋ ಕಾರಣಕ್ಕಾಗಿ APMCಯನ್ನು ತಂದರು. ಅದು ಚೆನ್ನಾಗಿ ನಡೀತು. ಅದು APMC ಅವತ್ತು ಅವಶ್ಯಕತೆ ಇತ್ತು. ಆದರೆ ಇವತ್ತು ರೈತರು ವಿದ್ಯಾವಂತರಾಗಿದ್ದಾರೆ, ತುಂಬ ಜನ ವಿದ್ಯಾವಂತರಾಗಿದ್ದಾರೆ, ಯಾರೂ ಕೂಡ ಅನಕ್ಷರಸ್ಥರು ಇಲ್ಲ. ನಮಗೆ ದಿನನಿತ್ಯದ ಮಾರ್ಕೆಟ್ ಅರ್ಥ ಆಗ್ತದೆ. ನಮ್ಮ ಮನೆಗಳಲ್ಲಿ ಎಲ್ಲರ ಮನೆಯಲ್ಲಿ ಹೆಚ್ಚು ಕಮ್ಮಿ ವೇಯಿಂಗ್ ಮಿಷನ್ ಇಟ್ಕೊಂಡಿದ್ದೀವಿ, ತಕ್ಕಡಿಗಳನ್ನು ಇಟ್ಕೊಂಡಿದ್ದೀವಿ ನಾವು. ಹಾಗಾಗಿ 100 ಗ್ರಾಮ್ ವ್ಯತ್ಯಾಸ ಆದರೆ 10 ಗ್ರಾಮ್ ವ್ಯತ್ಯಾಸ ಆದರೆ ಯಾಕಯ್ಯ ಅಂತ ನಾವು ಕೇಳ್ತೀವಿ, ಕ್ವಶನ್ ಮಾಡ್ತೀವಿ. ಇದಕ್ಕೆ APMCಯೇ ಒಂದು ಅಗತ್ಯ ಅಂತೇಳಿ ಹೇಳುವಂಥದ್ದು ಅವಶ್ಯಕತೆ ಇಲ್ಲ. APMC ಈಗಾಗಲೇ ನಮ್ಮ ಮಿತ್ರರು ಹೇಳಿದ್ರು. ಅಲ್ಲಲ್ಲ, ಕೇಳಿ ಒಂದು ನಿಮಿಷ ಕೇಳಿ. ಈಗ ನಂದು ಅಡಿಕೆ ಸರ್ 55,000 ರೂಪಾಯಿ ಮಾರ್ಕೆಟ್ ರೇಟ್ ಇದೆ. 60 ಪೈಸೆ ನಾನು ಕಮಿಷನ್ ಕೊಡಬೇಕು, 100 ರೂಪಾಯಿಗೆ 60 ಪೈಸೆ ಕೊಡಬೇಕು. ಅದಲ್ಲದೆ 2 ರೂಪಾಯಿ ಕಮಿಷನ್ ಕೊಡಬೇಕು. ನಾನು ಬೆಳೆಯುವಂಥ ಅಡಿಕೆಗೆ ಅದು ಅವ್ರು ಹೇಳ್ತಾರೆ ವ್ಯಾಪಾರಿಗಳಿಂದ ವಸೂಲು ಮಾಡ್ತೀವ್ರಿ, ರೈತರಿಂದ ಅಂತ ಹೇಳಲ್ಲ. ಏನು ವ್ಯಾಪಾರಿ ಕೈಯಿಂದ ಕೊಡ್ತಾನ, ಜೇಬಿಂದ? ನನ್ನ ಅಡಿಕೆಗೆ ಕಮ್ಮಿ ಮಾಡ್ತಾರೆ. ಮಾತಾಡಿ ಆಯ್ತಪ್ಪ, ನೀವು ಮತ್ತೆ ಮಾತಾಡಿ ಇವ್ರೆ. ಇಲ್ಲ, ನೀವು ಮತ್ತೆ ಮಾತಾಡಿ. ಈಗ ಆಯ್ತು, ಹಿಂದೆ ನಮ್ಮ ರೈತರನ್ನ ಅವಮಾನ ಮಾಡಿದ್ದ ಅರಗ ಜ್ಞಾನೇಂದ್ರ ರೈತರಿಗೆ ಸಾಹೇಬ್ರು ನೀವು ಮಾತಾಡಿ ಸರ್. ಹೀಗೆ ಇವತ್ತು ನಾನು ಅಲ್ಲಿ ತೂಕದವರು ಅಂತ ಇದ್ದಾರೆ, ತೂಕದ ಒಂದಷ್ಟು ಜನರು ನೇಮಕ ಮಾಡ್ಕೊಳ್ತಾರೆ APMCಯಲ್ಲಿ. ಯಾಕೆಂದರೆ ನಾನು ಒಂದು ಸಹಕಾರಿ ಸಂಸ್ಥೆಯ ಅಧ್ಯಕ್ಷ ತೀರ್ಥಹಳ್ಳಿ APMC ಒಳಗಡೆ. ಮೊನ್ನೆ ಮಾನ್ಯ ಮಂತ್ರಿಗಳ ಹತ್ರ ಹೋಗಿದ್ವಿ. ಅಲ್ಲಿ ಏನು ನಡೀತಾ ಇದೆ ಅಂತ ನನಗೆ ಗೊತ್ತಿದೆ. B ಬಿಲ್ನಲ್ಲಿ ಹಾಕುವಂಥ ಖರ್ಚು, C ಬಿಲ್ನಲ್ಲಿ ಹಾಕುವಂಥ ಖರ್ಚನ್ನ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಒಬ್ಬ ರೈತ ಎಷ್ಟು ಎತ್ತಬೇಕು? ನಾನು ಬೆಳೆಯುವಂಥ ನನ್ನ ಅಡಿಕೆಗೆ 2,500 ರೂಪಾಯಿನಲ್ಲಿ ಕೊಡಬೇಕು. 2,500 ರೂಪಾಯಿನ ನಾವು ಕೊಡಬೇಕು. ಯಾಕೆ ಕೊಡಬೇಕು? ನಾನು ಬೆವರು ಸುರಿಸುತ್ತು ಬೆಳೆದಿದ್ರಿ. ಅದು ಅಲ್ಲಿ ದಲ್ಲಾಳಿಗಳನ್ನು ಸಾಕ್ಲಿಕ್ಕಾಗಲ್ಲ, ಅಲ್ಲಿ ಯಾರನ್ನ ಸಾಕ್ಲಿಕ್ಕಾಗಿ ನಾನು ಕೊಡ್ಲಿಕ್ಕೆ ಆಗೋದಿಲ್ಲ. ನಾನು ಹೇಳ್ತೀನಿ, ಯಾಕೆಂದರೆ ಇವ್ರು ಹೇಳ್ತಾರೆ APMCಗಳಿಗೆ ನಷ್ಟ ಆಗುತ್ತೆ, ನಾವು ಹೆಂಗೆ ಮೇಂಟೈನ್ ಮಾಡೋದು? APMCಗಳಿಗೆ ನಷ್ಟ ಈಗಾಗಲೇ ಹೇಳಿದ್ರು ಪಾಟೀಲ್, ಕಡಿಮೆ ಆಯಿತು, ಆದಾಯ ಕಮ್ಮಿ ಆಯಿತು ಅಂತ. ಅದೇ ಅದರಿಂದ ನೀವು ಹೇಳೋದು APMCಗಳಿಗೆ ಆದಾಯ ಕಮ್ಮಿ ಆಯಿತು. APMCಗಳು ಈಗ ಸಾಕಷ್ಟು ಬಿಲ್ಡಿಂಗ್ಗಳಾಗಿದ್ದಾವೆ, ಬಾಡಿಗೆ ಕೊಟ್ಟಿದ್ದಾರೆ, ರಸ್ತೆಗಳಾಗಿದ್ದಾವೆ, ಒಂದಷ್ಟೆಲ್ಲ ಆಗಿದ್ದಾವೆ. ಅವ್ರಿಗೆ ಗೊತ್ತಿದೆ. ಅವ್ರು ಪ್ರಾಮಾಣಿಕವಾಗಿ ಹೇಳಿ, ಇದೇ ಬೆಂಗಳೂರಿನ APMCಗೆ ಆದಾಯ ಎಷ್ಟಿದೆ ಕೇಳಿ, ಅದು ಯಾವ ರೀತಿ ಖರ್ಚಾಗ್ತಾ ಇದೆ ಕೇಳಿ. ಯಾರು ಕೇಳಿದ್ದಾರೆ? ಈ ರೀತಿಯಲ್ಲಿ ಇವತ್ತು ರೈತರನ್ನ ಹಿಂಡಿ ಅಲ್ಲಿ ಯಾರೋ APMCನಲ್ಲಿ ಕೂತ್ಕೊಂಡು ಇನ್ನೇನೋ ಮಾಡಲಿಕ್ಕೆ ಹೊರಟ್ರೆ ನಾವು ಇದನ್ನು ಯಾಕೆ ತರಬೇಕು? ಈಗಿರುವಂಥ ಆ್ಯಕ್ಟಲ್ಲಿ, ಈಗಿರುವಂಥ ಹಿಂದಿನ ಸರ್ಕಾರದ ಆ್ಯಕ್ಟಲ್ಲಿ ನಿಮ್ಮ ಸರ್ಕಾರವೇ ಮಾಡಿದ್ದು ಆ್ಯಕ್ಟನ್ನು ನಾವೇನು ಚೇಂಜ್ ಮಾಡಿಲ್ಲ. ಈಗ ಹೊರಗಡೆನೂ ಮಾರಾಟ ಮಾಡ್ಬೋದು. ಈಗಾಗಲೇ ಸೌದಿಯವರು ಹೇಳಿದ್ರು, ಆಯ್ತು, ಅದು ಹೇಳಿದ್ದಾರೆ, ಹೊರಗಡೆನೂ ಮಾರಾಟ ಮಾಡ್ಬೋದು. ನನ್ನ ಮನೆಯಲ್ಲಿ ನನ್ನ ಅಡಿಕೆಗೆ ನಾನು ಕೊಡ್ಬೋದು. ಸರಿ, ಅವಾಗ ಕಮಿಷನ್ ಯಾರಿಗೆ ಕೊಡೋದಿಲ್ಲ, ನಾನು ತೂಕದ ಇದು ಕೊಡೋದಿಲ್ಲ, ನಾನೇ ತೂಕ ನೋಡ್ಕೊಳ್ತೀನಿ. ಇನ್ನು ಸರಿಯಲ್ಲ ಅಂತ ಹೇಳುವಂಥದ್ದು ಸರ್. ಹಾಗಾಗಿ ದಯವಿಟ್ಟು ಈಗ 2 ಕಡೆ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ. ಆಯಿತು, ನನ್ನ ಇಚ್ಛೆಗೆ ಬಂದಂಗೆ ನೀವು ಇದಕ್ಕೆ ರೆಸ್ಟ್ರಿಕ್ಷನ್ಸ್ ತರಬೇಡಿ. ಅಲ್ಲೇ ತರಬೇಕು, ಇಲ್ಲೇ ತರಬೇಕು. ಹೆಂಗಂದರೆ ರೈತನ ನಂದೇ ಅಡಿಕೆ ಸರ್, ಲಾರಿಗೆ APMC ಮಾರ್ಕೆಟಿಗೆ ಹೋಗ್ಲಿಕ್ಕೆ ಅಂತ ಲೋಡ್ ಆದರೆ ಅವ ಬಂದು ಹಿಡಿತಾನೆ.
ನೀನೆಲ್ಲ ಬೇರೆ ಕಡೆ ತಗೊಂಡೋಗ್ಲಿಕ್ಕೆ ಹೊರಟಿದ್ಯಾ, ಮೊದಲು ಪೆನಲ್ಟಿ ಕೊಡು ಅಂತೇಳಿ ಹೇಳಿ ಒಂದು ನಿಮಿಷ. ನಿಮ್ಗೆ ನಮ್ಗೆ ಶೋಷಣೆ ಆಗದೆ ಇರ್ಬೋದು, ಸಾಮಾನ್ಯ ರೈತನಿಗೆ ಶೋಷಣೆ ಆಗ್ತದೆ. ನೀವು ಹೇಳ್ತೀರಿ ಇವತ್ತು ಕೊಪ್ಪದಿಂದ ಸಾಗರಕ್ಕೆ ಗೋಟ್ ಹೋಗ್ತದೆ, ಈಗ ಗೋಟಿನ ಮಾರ್ಕೆಟ್ ಸರ್, ತೀರ್ಥಹಳ್ಳಿನಲ್ಲಿ ತೀರ್ಥಹಳ್ಳಿ APMC ಅದು ಇನ್ನೆಲ್ಲೋ ವ್ಯಾಪಾರ. ನನಗೆ ಫೋನ್ ಮಾಡ್ತಾರೆ, ಸರ್ ನಾವು ರೈತರು ಸಾಗರ ಮಾರ್ಕೆಟಿಗೆ ತಗೊಂಡು ಹೋಗ್ತೀವಿ, ನೀವು ಬಿಡ್ಲಿಕ್ಕೆ ಹೇಳಿ ಅಂದ್ರೆ, ಇಲ್ಲ ಸರ್ ನಾನು ಹಿಡ್ದಾಗಿದೆ, ಪೆನಲ್ಟಿ ಹಾಕ್ಲೇಬೇಕು. ಈ ರೀತಿನಲ್ಲಿ ಉದ್ದಟತನದಿಂದ ಒಂಥರ ಈ ದರೋಡೆಕೋರ ಕೈಗೆ ಅಧಿಕಾರ ಕೊಟ್ರೆ ಏನಾಗ್ಬೋದು ಹೇಳಿ? ಅದು ಆಗ್ತಾ ಇದೆ ಇವತ್ತು, ರೈತನ ಶೋಷಣೆ ಆಗ್ತಾ ಇದೆ. ಹಾಗಾಗಿ ಎರಡು ಕಡೆ ಬಿಲ್ ಮೇಲೆ ನಾವು ಮನವರಿಕೆ ಮಾಡದೆ ಹೋದ್ರೆ, ಪಾಟೀಲ್ರು ಒಳ್ಳೆಯವರಿದ್ದಾರೆ, ನಾನು ಹೇಳೋದ್ರಿಂದ ಅವ್ರು ಒಪ್ಕೊಂತಾರೆ ಇದನ್ನ. ಸಿಂಗಲ್ ಪಾಯಿಂಟ್ ಸೆಸ್ ಇದ್ದಿದ್ದು ಮಲ್ಟಿ ಪಾಯಿಂಟ್ ಸೆಸ್ ಹಾಕಕ್ಕಾಗಲ್ಲ ಸರ್. ಇಲ್ಲ, ಸಿಂಗಲ್ ಪಾಯಿಂಟ್ ಸೆಸ್ಸಿಗೆ ನಾನು ಹೇಳೋದು ಯಾಕೆ ಶೋಷಣೆ ಆಗ್ತಾ ಇದೆ ಹೇಳ್ತೀನಿ. ಈಗ ಹಾಗಾಗಿ ಇದು ಎರಡು ಕಡೆಗೆ ಖರ್ಚಾಗಿ ರೈತನ ಮೇಲೆ ಈ ಭಾರ ಹೊರಿಸಬೇಡಿ. GST ಅವರು ಬೇರೆ ಹಿಡಿತಾರೆ, ಅದು ಬೇರೆ, ಅದು GST ಬೇರೆ ಹಿಡಿತಾರೆ. ನಿಮ್ಗೆ ಹೇಳ್ತೀನಿ ಸರ್, ಈಗ ನಾವು ಮಾತಾಡಿದೀವಿ ಏನಾಗಿದೆ ಅಂತ, ಅಡಿಕೆ ಸ್ವಲ್ಪ ಬುದ್ಧಿವಂತರು ಇದ್ದೀರಿ ಹೀಗಾಗಿ ಇಲ್ಲಿ ಒಂದು ನಿಮಿಷ ಸರ್, APMCಗೋಸ್ಕರ ರೈತ ಇರಬೇಕು, ರೈತನಿಗೋಸ್ಕರ APMC ಇರಬೇಕು ಅಂತ ನಿರ್ಧಾರಕ್ಕೆ ಬರ್ಬೇಕು ಮೊದಲು ಸರ್. ರೈತ ಈಗ ನೋಡಿ, ಈಗ ಸೆಂಟ್ರಲ್ ನಲ್ಲಿ ತೆಗೆದ್ರ ಮೇಲೂ ರೈತರುಗಳದ್ದು ಯಾರ್ದು ಗಲಾಟೆ ಆಗಲ್ಲ. ನಮ್ಮ ರೈತ ಮುಖಂಡರುಗಳೇ ಅನೇಕರು ಮನೇಲಿ ಮಾರಾಟ ಮಾಡ್ತಾರೆ, APMCಗೆ ತಗೊಂಡೋಗಲ್ಲ. ಅವ್ರಿಗೆ ಅಷ್ಟು ಸೇವೆ ಆಗ್ತಾ ಇದೆ, ಈಗ ಲಾಭ ಆಗ್ತಾ ಇದೆ. ನಾಳೆಯಿಂದ ನೀವು ಕಡ್ಡಾಯ ಮಾಡಿದ್ರೆ ಅಲ್ಲಿ ಶುರು ಆಗ್ತದೆ ಅವ್ರಿಗೆ ಕಿರಿಕಿರಿ. ಬಸವರಾಜ್ ಮುನ್ರತ್ನ ಅವರು, ಜ್ಞಾನೇಂದ್ರ ಅವರೇ, ನೀವು ಯಾವ ಉದಾಹರಣೆ ಕೊಟ್ಟು ಈ APMC ಬಗ್ಗೆ ಹೇಳ್ತಾ ಇದ್ದೀರಿ, ಅದು ಇಟ್ ಈಸ್ ನಾಟ್ ರೆಲೆವೆಂಟ್ ಎಟ್ ಆಲ್. ನೀವೇ ಹೇಳ್ರಿ, ನಾನು ಅದಕ್ಕೆ ಬಿಟ್ಟು ಸ್ವಲ್ಪ ಬೇರೆ ಪ್ರಶ್ನೆ ಕೇಳ್ತೀನಿ. ಅಡಿಕೆ ಎಷ್ಟು ಪ್ರಮಾಣದಲ್ಲಿ ಸೆಸ್ ಕೊಟ್ಟು ಟ್ಯಾಕ್ಸ್ ಕೊಟ್ಟು ವ್ಯಾಪಾರ ಆಗ್ತಾಯಿದೆ ಒಂದು. ಎರಡನೇದು, ಈ ಅಗ್ರಿಕಲ್ಚರ್ ರೆಗ್ಯುಲೇಟೆಡ್ ಮಾರ್ಕೆಟ್ ಕಮಿಟೀಸ್ ಏನದಾವಲ್ಲ, ಇವು ರೈತನ ರಕ್ಷಣೆ ಹೆಂಗೆ ಮಾಡ್ತಾವು? ವೇಮೆಂಟ್ನ್ಯಾಗ ಮಾಡ್ತಾವು, ಸ್ಯಾಂಪಲ್ನೊಳಗೆ ಮಾಡ್ತಾವು, ಪೇಮೆಂಟ್ನೊಳಗೆ ಮಾಡ್ತಾವು. ಪೇಮೆಂಟ್ ತಪ್ಪಿಸಿದ್ರೆ ಆ ವ್ಯಾಪಾರಸ್ಥರ ಮೇಲೆ ಕ್ರಮ ತೆಗೆದುಕೊಳ್ಳೋದ್ರ ಮೂಲಕ ಮಾಡ್ತಾವು. ನಮ್ಮದು ರೈತರದು ಏನು ಡಿಮ್ಯಾಂಡ್, ನಮ್ಮ ಬೇಡಿಕೆ ಒತ್ತಾಯ ಏನು ಅಂದ್ರೆ, ಈಗೇನು ನೀವು ಕಮಿಷನ್ ತಗೋತೀರಿ, ಆ ಕಮಿಷನ್ ರೈತನ ಕಡೆಯಿಂದ ತಗೊಳ್ಳೋದಿಲ್ಲ, ಅದು ವ್ಯಾಪಾರಸ್ಥರಿಂದ ಹಾಗೂ ರೈತರಿಂದ. ವ್ಯಾಪಾರಸ್ಥ ಬೇರೆ ನೋಡ್ರಿ, ವ್ಯಾಪಾರಸ್ಥ ಬೇರೆ, ದಲ್ಲಾಳಿ ಬೇರೆ, ರೈತ ಬೇರೆ. ಇವು ಮೂರು ಜನ ಇದ್ದಾರೆ ಈ ವ್ಯಾಪಾರದೊಳಗೆ. ನೀವು ಎಲ್ಲನೂ ಕೂಡಿಸ್ಕೊಂಡು ಹೊಡ್ಕೊಂತ ಹೊಂಟ್ರಿ ಅಂದ್ರೆ ಆಗೋದಿಲ್ಲ. ರೈತನ ಮೇಲೆ ನೀವು ಹೇಳ್ದಂಗೆ ಒಪ್ತೀನಿ, ಆ ಬೆನ್ಪಾನ್ ಮೇಲೆ ಅವ್ರ ಕಮಿಷನ್ ಮುರ್ಕೋತಾರ. ಎಲ್ಲೇ ಚಲೋ APMC ಐತಿ ಅಲ್ಲಿ 2ರಿಂದ 4 ಐತಿ, ಕೆಲವು ಕಡೆ ಅದು 7-8 ಮಟ್ಟ ಹೋಗಿರ್ತೈತಿ. ಅದರ ರಕ್ಷಣೆ ಮಾಡೋದಕ್ಕೆ APMC ಇರೋದು. ನೀವೇನು ಹೊರಗೆ ಮಾರಾಟ ಮಾಡಲಿ, ಹೊರಗೆ ಮಾರಾಟ ಮಾಡಿದಂದ್ರೆ ಅವ್ಗೆ ರೊಕ್ಕ ಕೊಡಿಸೋದು ಯಾರು? ನನಗೆ ಕೊಡಲಿಲ್ಲ ರೀ ರೊಕ್ಕ ಅಂಥೇಳಿ ಅವ ಎಲ್ಲಿ ಅಡ್ಡಾಡ್ಬೇಕು? ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾ? ಅದಕ್ಕೆ ಈ ನಮ್ಮ APMC ಕನ್ಸೆಪ್ಟನ್ನು ತಾವು ದಯಮಾಡಿ ನೋಡಿಕೊಡ್ರಿ. ಈ ಅಡಿಕೆ ತೊಗೊಂಡು ಹೋಗೋ ಮುಂದೆ, ನಾವೆಲ್ಲಿ ಮೆಣಸಿನ್ಕಾಯಿ ತೊಗೊಂಡು ಹೋಗೋ ಮುಂದೆ ಯಾರೂ ನಡಕ್ಕೆ ಹಿಡಿಯಂಗೇ ಇಲ್ಲಲ್ಲ, ಉಳ್ಳಾಗಡ್ಡಿ ತೊಗೊಂಡು ಹೋಗೋ ಮುಂದೆ ಹಿಡಿಯಂಗಿಲ್ಲ, ಹೆಸರು ತೊಗೊಂಡು ಹೋಗೋ ಮುಂದೆ ಹಿಡಿಯಂಗಿಲ್ಲ, ಜೋಳ ತೊಗೊಂಡು ಹೋಗೋ ಮುಂದೆ ಹಿಡಿಯೋದಿಲ್ಲ. ಅದು ಕೇಳ್ರಿ, ನೀವು ಹೇಳಿದ್ರಿ, ನೀವು ಈಗಿದ್ದ ಕಾನೂನು ಪ್ರಕಾರ ಹಿಡಿಯಂಗಿಲ್ಲ. ನಾಳೆ ನೀವು ತೊಗೊಂಬರಿ ತಿದ್ದುಪಡಿ ಕಾನೂನ, ಎಲ್ಲ ಕಡೆ ಹಿಡಿತಾರೆ, ಎಲ್ಲ ಕಡೆ ಹಿಡಿತಾರೆ. ನಮ್ಗೆ ಗೊತ್ತಲ್ಲ, ಅನುಭವ ಮೇಲೆ ಹೇಳ್ತಾನೆ ನಾನು. ನಿಮ್ಮ ಅನುಭವ ನಮ್ಮ ಅನುಭವ ಒಂದ.
ನಮ್ಮ ಅನುಭವ ಆರೋಗ್ಯ ಜ್ಞಾನೇಂದ್ರ ಅನುಭವ ಬೇರೆ ಇರ್ಬೋದು. ನಿಮ್ಮ ಜಮಖಂಡಿ APMC ಗದಗ APMCಗೆ ಭಾಳ ಫರಕ್ ಇರಂಗಿಲ್ಲ. ಏನು ಫರಕ್ಕಿಲ್ಲ ಅಲ್ಲ, ಅದಕ್ಕೆ ರೈತನ ಕಲ್ಯಾಣ ಎಲ್ಲಿ ಆಗತ್ತೆ ಅಂದ್ರೆ ಅವಾಗ ರಕ್ಷಣೆ ಬೇಕಲ್ಲ. ನೀವೆಲ್ಲರೂ ತೊಗೊಂಡೋಗಿ ಯಾವ್ದಾರ ಕಂಪ್ನಿ ಯಾವ ಕಂಪ್ಲೇಂಟ್ ಬಂದವ್ರೀಗ? ನಮ್ ದುಡ್ಡು ಮುಳುಗಿಸ್ಯಾರ ನಾವು ಮಾರಿದ್ದತ್ತು. ಎಲ್ಲಿ ಕಂಪ್ಲೇಂಟ್ ಅದಾವ? ಬಿಜೆಪಿ ತಂದ ಕಾನೂನು ರೈತರ ಹಿತಕ್ಕಾಗಿ ಮಾಡ್ರಿ. ಏನ್ ಮಾತಾಡ್ತೀರಿ? ನಿಮ್ಗೆ ಗೊತ್ತದ? ನಿಮ್ಗೇನ್ ದೊಡ್ಡ ಗೊತ್ತು? ನಾವು ರೈತರಿಗೆ ಕೂಡ್ರೆ ನಾವು ಕಾನೂನು ಸಚಿವರು ಮಾತಾಡ್ತಾರೆ, ಕೂತ್ಕೊಳ್ಳಿ. ಕಾನೂನು ಸಚಿವರು ಮಾತಾಡ್ತಿದ್ದಾರೆ. ಸಿದ್ದು ಸವದಿ ಅವರೇ, ನೀವು ಮಂತ್ರಿಗಳು ಸಮರ್ಥ ಮಂತ್ರಿ ಮಾಡಿ ತಿಳ್ಕೊಂಡು ಮಾತಾಡ್ರಿ. ಹೊರಗಡೆಗೆ ಅನ್ಯಾಯ ಆಗಿಲ್ಲ ಅಂದ್ರಲ್ಲ, ಭತ್ತ ಖರೀದಿ ಮಾಡಿ ಮುಗಿಸ್ಬಿಡ್ತೀನಿ. ಒಂದು ನಿಮಿಷ ಇರಿ ಸರ್, ಯಾರು ವಿರೋಧ ಸರ್, ಒಂದು ನಿಮಿಷ, ಒಂದು ಸ್ವಲ್ಪ ದಯಮಾಡಿ ಆಡಳಿತ ಸರ್, ಒಂದು ನಿಮಿಷ ಸರ್, ದಯಮಾಡಿ ಒಂದು ತಮ್ಮನ್ನ ಮನವಿ ಮಾಡೋದಿಷ್ಟೇ. ಯಾವುದೇ ಬಿಲ್ ಆಗ್ತಾಗ ವಿರೋಧ ಪಕ್ಷದವರು ಮಾತಾಡೋದು ಬೇಡ, ನೀವೇ ಮಾಡ್ಕೊಳ್ಳಿ ಅನ್ನೋದು ನಮ್ದೇನಪ್ಪ ಅಂತ ಇವತ್ತೇ ಬೇಕಾದ್ರೆ ಹೊರಗಡೆ ಹೋಗ್ತೀವಿ. ಅಲ್ಲ ರೀ, ನೀವು ಕೂಗಾಡೋದಾದ್ರೆ ಹೆಂಗ್ ಮಾಡ್ಬೇಕಾಗತ್ತೆ? ಈ ತರ ಎಲ್ಲ ಮಾತಾಡ್ಬಾರ್ದು. ತುಕ್ರಾಮ್ ಕೂತ್ಕೊಳ್ಳಿ. ರಾಮ್ ಮಿನಿಸ್ಟರ್ ಮಾತಾಡ್ತಿದ್ದಾರೆ, ನೀವ್ಯಾಕೆ? ಎಲ್ಲರಿಗೂ ಒಂದೊಂದು ವಿಚಾರ ಇರುವಂತದ್ದು ಇಲ್ಲಿ. ಆಯ್ತು ಚಂದ್ರ ಅವರೇ, ಒಂದು ನಿಮಿಷ ಹೇಳ್ತೀನಿ. ಅಧ್ಯಕ್ಷರೇ, ಸೌದಿ ಹಣ ಏನ್ ಹೇಳಿದ್ರಲ್ಲ, ಯಾವ ಕಂಪ್ಲೇಂಟ್ ಇಲ್ಲ ಏನಿಲ್ಲ ಅಂತೇಳಿ ಒಂದೇ ಒಂದು ಸಣ್ಣ ಎಕ್ಸಾಂಪಲ್. ನರೋಜಿ ಗ್ರಾಮದಲ್ಲಿ ಭತ್ತ ಹಾಕೊಂಡು ಒಬ್ಬನ್ ಗಂಗಾವತಿ ಅವ್ರು ಹೋಗಿದ್ದಾನೆ, ಇವತ್ತಿಗೆ ಕೇಳರಿಲ್ಲ. ಕುಡ್ಸ್ನಿ ಪೊಲೀಸ್ ಸ್ಟೇಷನ್ಗೆ ಒಯ್ದು ಇವತ್ತು ಅವ್ನೆಲ್ಲಿದ್ದಾನೆ ಹಿಡ್ಕೊಂಬರ್ರಿ ಅಂತ ಹೇಳಿದ್ರೆ, ನಂದು ಮಾರಾಟ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನಂತ ರೊಕ್ಕ ಇಲ್ಲ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದೀನಿ. ಇದಕ್ಕೆ ಲೈವ್ ಎಕ್ಸಾಂಪಲ್ ಇದು ಸತ್ಯ. ಇದು ಕಾನೂನು ಸಚಿವರೇ, ಈ ಪರಿಸ್ಥಿತಿ ಆಗಿದೆ. ತುಕ್ರಾಮ್ ಕೂತ್ಕೊಳ್ಳಿ ಅವರೇ, ತಾವು ಹೇಳಿದ್ರ ಕೂತ್ಕೊಳ್ಳಿ. ಓಕೆ ಆಯ್ತು ಸರ್. ಈಗ ಹೊರಗಡೆ ಮಾನ್ಯ ಕಾನೂನು ಸಚಿವರು ಹೇಳಿದ್ರು, ಹೊರಗಡೆ ಮಾರಾಟ ಮಾಡಿದ್ರೆ ನನ್ನ ರಿಸ್ಕು, ನಾನು ರೈತ, ನನ್ನ ರಿಸ್ಕು, ಅವನು ಕ್ಯಾಶ್ ಕೊಡು ತಗೊಂಡೋಗು ಅಂತ ಹೇಳ್ತೀನಿ. ಕೆಲವರೇನೋ ನಂಬಿಕೆ ಮೇಲೆ ಅದು ಇದು ವ್ಯವಹಾರ ಮಾಡ್ಬೋದು. ಇವತ್ತು ಎರಡೂ ಕಡೆ ಒಂದು ಅವಶ್ಯಕತೆ ಇದ್ದಂಥವ್ರು ಈಗಿರುವ ಕಾಯ್ದೆ ಪ್ರಕಾರ ನನ್ನ ಮನೆಯಲ್ಲೂ ಯಾರೋ ಬಂದ್ರೆ, ಇದು ಹಿನ್ನೆಲೆ ಏನು ಅಂದ್ರೆ, ಈ ಬೆಳೆಗಾರ ಮತ್ತು ಬಳಕೆದಾರನ ನಡುವಿನ ಕಂದಕನ ಕಮ್ಮಿ ಮಾಡುವಂಥದ್ದು, ಈ ಒಟ್ಟಾರೆ ಕಾಯ್ದೆಯ ಆಶಯ ಕಮ್ಮಿ ಮಾಡುವಂಥದ್ದು. ಈ ಕಮಿಷನ್ನು, ದಲ್ಲಾಳಿ, ಇನ್ನೊಂದು ಅನೇಕ ಕೈಗಳು ಮುಗಿಸ್ತೀನಿ ಇದನ್ನ ದಾಟುವಂಥದ್ದನ್ನ ನಿಲ್ಲಿಸುವಂತಹ ಉದ್ದೇಶದಿಂದ ಇವತ್ತು ಈ ಕಾಯ್ದೆ ಎರಡೂ ಕಡೆ. ಈಗ APMC ಒಳಗಡೆ ಮಾರಾಟ ಮಾಡಬೇಡ ಅಂತ ಯಾರು ಹೇಳಲ್ಲ, ಮಾರಾಟ ಮಾಡಲಿ. ಅವರಿಗೆ ಅಪನಂಬಿಕೆ ಇದ್ದಂಥವ್ರು APMC ಒಳಗಡೆ ಮಾಡಲಿ. ಈಗ ನಾನು ಬುದ್ಧಿವಂತಪ್ಪ, ನನಗೆ ಯಾವುದೋ ಒಳ್ಳೆ ರೇಟ್ ಕೊಡ್ತಾನೆ, ಯಾರೋ ಒಬ್ಬ ಬಾಂಬೆಯಿಂದ ಬರ್ತಾನೆ ನನ್ನ ಹುಟ್ಟುವಳಿನ ಖರೀದಿ ಮಾಡಲಿಕ್ಕೆ, ನಾನು ಅವನಿಗೆ ಕೊಡಬೇಕು. ಅಲ್ಲಿ ಈಗ ತುಂಬೋದ್ರಿಂದ ಅವನು ಅಪರಾಧಿ ಸ್ಥಾನದಲ್ಲಿ ನಿಲ್ತಾನೆ, ಪೆನಾಲ್ಟಿ ಆಗ್ತದೆ. ಇದು ದಯವಿಟ್ಟು ರೈತ ಪರವಾಗಿರಲಿ ಈ ಕಾಯ್ದೆಗಳೆಲ್ಲ. ನಾವು ಬಿಜೆಪಿ ಸರ್ಕಾರ ಸರ್, ಒಂದು ನಿಮಿಷ, ಈಗ ತೆಗೆದುಹಾಕ್ಲೇಬೇಕು ಅಂತ ಹೇಳಿ ರಾಜಕೀಯ ಉದ್ದೇಶವನ್ನ ಮೀರಿ ನಾವು ಯೋಚನೆ ಮಾಡಬೇಕು ಹೊರತು, ರೈತ ಕಲ್ಯಾಣಕ್ಕೋಸ್ಕರ ಯೋಚನೆ ಮಾಡಬೇಕು ಹೊರತು, ನಾವು ಇದನ್ನ ಪೊಲಿಟಿಕಲಿ ಇದು ಪ್ರತಿಷ್ಠೆ ಅಂತ ಹೇಳಿ ತಿಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆದ್ರಿಂದ ಈ ಎರಡೂ ಅವಕಾಶಗಳು ರೈತನಿಗಿರಲಿ, ಈ ಕಾಯ್ದೆ ಮುಂದುವರಿಲಿ. ದಯವಿಟ್ಟು ತಿದ್ದುಪಡಿ ಒಂದು ಕ್ಲಾರಿಫಿಕೇಶನ್ ಕೊಡಿ. ತಾವು ಸಹಕಾರಿ
ವ್ಯವಸ್ಥೆಯಲ್ಲಿ ವಿಶ್ವಾಸ ಇಟ್ಟಿರ್ತಕ್ಕಂಥವ್ರು. ಮತ್ತು ಇದರಲ್ಲಿ ಸಹಕಾರಿ ವ್ಯವಸ್ಥೆ ಇದೆಯೋ ಬೇರೆ ಯಾರಾದರೂ ಇದ್ದಾರಾ? ಅವರೆಲ್ಲ ನಿಯಂತ್ರಣ ಮಾಡೋರು. ಈಗ ಅಲ್ಲ, ನೀವು ಒಂದು ಸಹಕಾರಿ ಸಂಸ್ಥೆಯಿಂದ ಬಂದವ್ರು ತಾವು. ಕ್ಯಾಂಪ್ಕೋ ನಿಮ್ಮಲ್ಲೇ ಇಲ್ವಾ? ಅಲ್ಲೇನಾದರೂ ಶೋಷಣೆ ಆಗ್ತದ? ಹೇಳ್ಬಿಡಿ ಹಂಗಾದ್ರೆ ಸಮಾಜಕ್ಕೆ. ಅಲ್ಲ ಸರ್, ಈಗ ಕ್ಯಾಂಪ್ಕೋಸ್ ಇದೆ, ಕ್ಯಾಂಪೋಸ್ ಇದೆ, ಕ್ಯಾಂಪೋಸ್ ಇದೆ, ಅಲ್ಲಿ ಶೋಷಣೆ ಆಗೋದಿಲ್ಲ, ಅಲ್ಲಿ ಶೋಷಣೆ ಆಗೋದಿಲ್ಲ. ಅಲ್ಲಿ ಆಗದೆ ಇದ್ರೆ ಇಲ್ಲೇ ಆಗ್ಬಾರ್ದು. ಅವರಿಗೆ ಮಾಡೋದ್ರಲ್ಲಿ ಎಲ್ಲಾದ್ರೂ ಎಡವಿದ್ರೆ ಅದೇನ್ ಅವರಿಗೂ ಈಗ ಹೊರಗಡೆ ವ್ಯಾಪಾರ ಮಾಡಿ ಒಂದು ಪ್ರಶ್ನೆ ಹಾಕಿದ್ದಾರೆ ಅಷ್ಟೇ. ಈಗ ಈಗ ಷಡಕ್ಷರ ಮಾತಾಡಿ ಆದ್ರಿಂದ ದಯವಿಟ್ಟು ನೀವು ಆಲೋಚನೆ ಮಾಡಿ ಇದನ್ನು ಹರಿಬರಿನಲ್ಲಿ ತಂದ್ರೆ ನಾಳೆ ರೈತರು ವಿಪರೀತ ರೈತರ ಮೇಲೆ ಈ ದಬ್ಬಾಳಿಕೆ ದಯವಿಟ್ಟು ತಪ್ಪಿಸ್ಬೇಕು. ಷಡಕ್ಷರಿ ಅವರು ಮತ್ತೆ ಶಿವಲಿಂಗ ಅವರು ಮತ್ತೆ ರೇವಣ್ಣರವರು ಬೇಗ ಒಂದು ಕಡೆ ಬೇಡ ಅಂತ ಇರುವಂತದ್ದು ಬಿಲ್ ಬೇಗ ಮುಗಿಸ್ಬೇಕು. ಮಾತಾಡಲ್ಲ ಕೇಳಿ, ಅದು ಮಾತ್ರ ಯಾಕೆ ಬೇಕಂತ ಹೇಳಿದ್ರೆ ಆಯ್ತು ಅಷ್ಟೇ, ಬೇಡ ಯಾಕೆ ಬೇಡ ಅಂತ ಹೇಳಿದ್ರೆ ಆಯ್ತು. ನಾನು ರೈತನೂ ಹೌದು, ವ್ಯಾಪಾರಸ್ಥನೂ ಹೌದು. ಹೋಗ್ಲಿಕ್ಕಿದೆ ವಿಧಾನ ಪರಿಷತ್ತಿಗೆ, ಅದಕ್ಕೆ ಬೇಗ ಹೇಳಿಬಿಡಿ. ಈ APMC ಕಾಯ್ದೆ ಪ್ರಾರಂಭ ಮಾಡಿದ್ದೇನೆ ರೈತನಿಗೆ ಅನ್ಯಾಯ ಆಗ್ತಿದೆ ಅಂತೇಳಿ APMCನ ಸ್ಥಾಪನೆ ಮಾಡಿರೋದು. ಇದೇ ಬೇಡ ಅಂತ ಹೋದ್ರೆ ಅಂದಿನ ದಿನಗಳಲ್ಲಿ ರೈತನಿಗೆ ಅನ್ಯಾಯ ಆಗಬಾರ್ದು ಅಂತ ಸ್ಥಾಪನೆ ಮಾಡಿದ ಉದ್ದೇಶ ಏನು? ಇದನ್ನ ಅರ್ಥ ಇಲ್ಲ. ಮತ್ತೆ 1 ವರ್ಷಗಳ ಕಾಲ ಅಲ್ಲಿ ಮುಷ್ಕರ ಮಾಡಿದ್ರು, ಕೇಂದ್ರ ಸರ್ಕಾರ ಕಣ್ಬಿಟ್ಟು ನೋಡ್ಲಿಲ್ಲ. ಕೊನೆಗೆ ರೈತನ ಒತ್ತಡಕ್ಕೋಸ್ಕರ ಅದನ್ನ ವಾಪಸ್ ಪಡೆದಿದ್ದಾರೆ. ಇದು ಯಾಕೆ ಬೇಕಂತ ನಿಮಿಷ ಅವಕಾಶ ಕೊಡಿ. ಎಲ್ಲ ರಾಜ್ಯಗಳು ವಾಪಸ್ ಪಡೆದಿದ್ದಾವೆ, ಕರ್ನಾಟಕ ಮತ್ತೆ ಗುಜರಾತ್ ನಲ್ಲಿ ವಾಪಸ್ ಪಡೆದಿಲ್ಲ. ಅದಕ್ಕೋಸ್ಕರ ಇವರು ಅವ್ರ ವೈಯಕ್ತಿಕ ಪ್ರತಿಷ್ಠೆಗೋಸ್ಕರ ನಾವು ರೈತನಿಗೆ ಅನ್ಯಾಯ ಮಾಡೋದು ಬೇಡ. ನಾನು ಮಾರ್ಕೆಟ್ ಇಂದ ಉದಾಹರಣೆ ಹೇಳ್ತೀನಿ ಕೇಳಿ ಅಧ್ಯಕ್ಷರೇ. ನಮ್ದು ಕೊಬ್ಬರಿ ಮಾರ್ಕೆಟ್, ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಬೆಳೆ ಬೆಳಿತವೆ. ಅಲ್ಲಿ ರೈತ ಆಯಾ ಬೆಳೆನ ಮಾರ್ಕೆಟಿಗೆ ತಂದು ವ್ಯಾಪಾರ ಮಾಡ್ತಾನೆ. ನಮ್ಮಲ್ಲಿ ಏನಾಗಿದೆ ಅಂದರೆ ಈ ಕಾಯ್ದೆ ಕೊಟ್ಟ ಮೇಲೆ ನಮ್ಮಲ್ಲಿ ಟೆಂಡರ್ ಮುಖಾಂತರನೇ ಎಲ್ಲ ವ್ಯಾಪಾರ ನಡೀತಕ್ಕಂಥದ್ದು. ಅದನ್ನು ಮಾರ್ಕೆಟ್ನಲ್ಲಿ ನಿಯಂತ್ರಣ ಮಾಡ್ತೇವೆ. ಇವರು ಏನು ಮಾಡ್ತಾರೆ, ರೈತ ಪಾಪ ಅವ್ರ ಮನೆ ಮುಂದೆ ಇಲ್ಲಿ ಟೆಂಡರ್ ಆಗೋದು 9,000 ರೂಪಾಯಿ ಆಗಿದ್ರೆ ಅಲ್ಲಿ 8,500 ರೂಪಾಯಿಗೆ ಮನೆ ಮುಂದೆ ಅವರು ರೈತನಿಗೆ ಕೊಡ್ತಾರೆ. ರೈತನಿಗೆ ಅರಿವಿಲ್ಲ, ಟೆಂಡರ್ ಏನಾಗಿದೆ ಅಂತ ಮಾಹಿತಿ ಇಲ್ಲ. ಮಾರ್ಕೆಟೇ ಇರ್ತಕ್ಕಂಥದ್ದು ರೈತನ ಅನುಕೂಲಕ್ಕೋಸ್ಕರ ಅನ್ಯಾಯ ಮಾಡ್ಲಿಕ್ಕಲ್ಲ. ಅದಕ್ಕೋಸ್ಕರ ಏನೀಗ ತಂದಿದ್ದಾರೆ ನಮ್ಮ ಸಚಿವರು, ಮಾರುಕಟ್ಟೆ ಸಚಿವರು, ಇದು ರೈತನಿಗೆ ಸಹಾಯ ಆಗ್ತಕ್ಕಂಥದ್ದು. ನಾನು ಈಗ ಆ ಕಡೆ ಇದ್ರೆ ನಾನು ಅದೇ ಹೇಳ್ತಿದ್ದೆ, ದಯಾನಂದರ್ ಅವ್ರು ಹೇಳಿದ್ದು ಅಥವಾ ನಮ್ಮ ಸೋಮಶೇಖರ್ ಪಾಪ ಅವ್ರಿಗೆ ಮಾರುಕಟ್ಟೆ ವಿಚಾರ ಗೊತ್ತಿಲ್ಲ. ರೈತ, ನಾನೊಬ್ಬ ರೈತನ ಮಗ, ಯಾಕೆ ಅನ್ಯಾಯ ಆಗ್ತಿದೆ ಅನ್ನೋದು ನಮ್ಮ ಗಮನದಲ್ಲಿದೆ. ದಯಮಾಡಿ ಈ ಮಸೂದೆಯನ್ನ ಒಪ್ಕೋಬೇಕು. ಇದರಿಂದ ರೈತನಿಗೆ ಅನುಕೂಲ ಆಗ್ತದೆ, ರೈತ ಬದುಕ್ತಾನೆ. ರೈತನಿಗೆ ತುಂಬಾ ಅನ್ಯಾಯ ಆಗುತ್ತೆ, ದಯಮಾಡಿ ಒಪ್ಕೋಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ಈ ಕಾನೂನನ್ನ ಸುಗ್ರೀವಾಜ್ಞೆ ಮೂಲಕ ಪಾಯಿಂಟ್ ನಾನು ಹೇಳ್ತೀನಿ. ಯಾಕೆ ಈ ಮಸೂದೆ ಬೇಡ ಅಂತ ಹೇಳ್ತೀನಿ, ಯಾಕೆ ಬೇಕು, ಹಿಂದೆ ಯಾಕೆ ತಂದಿದ್ರು, ಏನೇನಾಯ್ತು ಸ್ವಲ್ಪ ಹೇಳ್ಬೇಕು. ಅವರು ವಿರೋಧ ಪಕ್ಷದವರು ಬಹಳ ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾವು ಅದೇ ಸ್ಪಷ್ಟೀಕರಣ ಕೊಡದೇ ಇದ್ರೆ ನಾವೆಲ್ಲೋ ಜನಗಳು ರೈತ ವಿರೋಧಿ ಕಾನೂನು ತರ್ತಾ ಇದ್ದಾರೆ ಅನ್ನೋತಕ್ಕಂಥ ಭಾವನೆ ಬೇಡ. ಇದನ್ನ ಸ್ವಲ್ಪ ಸಮಯ ಕೊಡಿ. ಅದಕ್ಕೆ ಏನೇನಿದೆ ಈ ಕಾನೂನಿನಲ್ಲಿ ಏನಿದೆ ಅಂತ ಸುಮ್ಮನೆ ಹೋಗೋದು ಬೇಡಿ, ಸ್ವಲ್ಪ ಅವಕಾಶ ಕೊಡಿ ಸನ್ಮಾನ್ಯ ಅಧ್ಯಕ್ಷರೇ. ಈಗ ಸುಗ್ರೀವಾಜ್ಞೆ ಮುಖಾಂತರ ತಂದಂಥ ಈ ಕಾನೂನು ಸರಿ ಇಲ್ಲ ಅಂತೇಳಿ ಈಗ ನಮ್ಮ ಸರ್ಕಾರ ಇದನ್ನು ರದ್ದು ಮಾಡಬೇಕು ಅಂತ ತಂದಿದೆ. ಯಾತಕ್ಕೆ ರದ್ದು ಮಾಡಬೇಕು? ಈ ಕಾನೂನನ್ನು ಯಾಕೆ ರದ್ದು ಮಾಡಬೇಕು? 8(2) ಮತ್ತು 117 2 ಆ್ಯಕ್ಟ್ ಬರುತ್ತೆ, 2 ಸೆಕ್ಷನ್ಗಳು ಬರ್ತವೆ. 8(1) ಯಾರು ಇವರು ಏನು ತಂದಿದ್ದೇನು, ಫಸ್ಟು ಇವರು ಮೂಲಭೂತವಾದಂಥ ಇದೇನು, APMCಗಳನ್ನು ಉಳಿಸ್ಲೂ ಇಲ್ಲ, ಅವನ್ನ ಉದ್ಧಾರ ಮಾಡಲೂ ಇಲ್ಲ. APMCನೂ ಇರಬೇಕು. ವರ್ತಕ ಯಾರ ಮನೆ ಬಾಗಿಲಿಗೆ ಹೋಗಿ ಯಾರ ಹತ್ರ ಬೇಕಾದರೂ ಎಲ್ಲಿ ಬೇಕಾದ್ರೂ ಯಾವ ವಟಾರದಲ್ಲಿ ಬೇಕಾದ್ರೂ ಅವನು ಎಷ್ಟೊತ್ತಿನಲ್ಲಿ ಬೇಕಾದ್ರೂ ಯಾರನ್ನು ಹೇಳ್ದೆ ಕೇಳ್ದಲ್ಲೇ, ಟ್ಯಾಕ್ಸ್ನವ್ರನ್ನೂ ಕೇಳ್ದಲ್ಲೇ, ಯಾರ ಗಂಧಾಚಾರ ಗಾಳಿ ಏನೂ ಇಲ್ದಲ್ಲೇ ಅವನು ಎಷ್ಟೊತ್ತಿನಲ್ಲಿ ಬೇಕಾದ್ರೂ ಲೋಡ್ ತುಂಬ್ಕೊಂಡು
ಹೋಗ್ಬೋದು ಅಂತಕ್ಕಂಥದ್ದನ್ನು ತಂದರು. ಆವಾಗ APMC ಹೆಂಗೆ ಉಳಿತವೆ? ಒಂದು APMC ಉಳ್ಕೋಬೇಕಾ ಬೇಡವೋ ಅನ್ನೋ ನಿರ್ಧಾರ ಮೊದಲು ಮಾಡಬೇಕು. APMC ಉಳಿಬೇಕು ಅನ್ನೋದಿದ್ರೆ APMCಗಳನ್ನ ಉಳಿಸೋಂಥ ಜವಾಬ್ದಾರಿ ಇದ್ದರೆ, ಈಗ ಅಲ್ಲೇನು ಸವಲತ್ತು ಕೊಟ್ಟರು, ಮಾರ್ಕೆಟ್ಟಿನ ಒಳಗೆ ಇದ್ದರೆ ಸೆಸ್ ಕೊಡಬೇಕು ಖರೀದಿ ಮಾಡಿದರೆ, ಮಾರ್ಕೆಟ್ನಿಂದ ಹೊರಗಡೆ ಮಾಡಿದರೆ ಸೆಸ್ ಇಲ್ಲ ಅಂತದ್ದಂಗೆ ಎಲ್ಲ ಏನು ಮಾಡಿದರು, ಮಾರ್ಕೆಟ್ನಿಂದ ಹೊರಗಡೆಗೆ ಹೋಗ್ಕತ್ತಿರು. ಮಾರ್ಕೆಟ್ ಒಳಗೆ ಇವತ್ತು ಆಗ್ತಾ ಇರೋದು, ಮಾರ್ಕೆಟ್ನೊಳಗೆ ಮಾಲ್ ಬಿಕ್ರಿ ಆಗ್ತಾ ಇರೋದು, ಆದರೆ ವಿತೌಟ್ ಸೆಸ್ಸು ಎಲ್ಲವೂ ಅಲ್ಲಿಂದಲೇ ಹೋಗ್ತಾ ಇದ್ದಾವೆ. ಮಾರ್ಕೆಟ್ ಒಳಗಿನಿಂದಲೇ ಎಲ್ಲ ಮೂಟ್ಗಳು ಲೋಡಾಗಿ ಹೋಗ್ತಾ ಇದ್ದಾವೆ. ಇವ್ರೇನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಯಾರು ಹಳ್ಳಿಲಿ ಹೋಗಿ ಏನು ಮಾಲ್ಗಳು ತುಂಬ್ತಾ ಇಲ್ಲ, ಯಾರು ಏನು ಹಳ್ಳಿ ಇದು ಮಾಡಿ ತುಂಬ್ತಾ ಇಲ್ಲ. ಮಾರ್ಕೆಟ್ಗೆ ಅದೇ ಅಂಗಡಿಗೆ ಬರ್ತವೆ. ಆಗ್ತಾ ಇರೋ ವ್ಯತ್ಯಾಸ ಏನು, ಆ ಮಾರ್ಕೆಟ್ನ ಒಳಗಡೆ ತುಂಬುವಾಗ ಸೆಸ್ ಇಲ್ಲ ಅಂದ್ರಲ್ಲ, ಏನಂತ ಹರಿತಾರೆ, ಅದು ಯಾವುದೋ ಒಂದು ಊರಿನ ಅಂಗಡಿ ಊರಿನಲ್ಲಿ ತಗೊಂಡೆ ಅಂತೇಳಿ ರಸೀದಿ ಹರಿತಾರೆ. ಮಾರ್ಕೆಟ್ ಯಾರ್ಡ್ಗೆ ಸುಂಕ ಬರಲ್ಲ, ಸೆಸ್ ಬರಲ್ಲ, ಆವರ್ತ ನಿಧಿ ಬರಲ್ಲ. ಇದು ನಡೆದಿರ್ತಕ್ಕಂಥದ್ದು. ಇವರು ಮಾಡೋದಾದರೆ ಸಂಪೂರ್ಣವಾಗಿ ರೈತನ ಕೈಗೆ ಕೊಡ್ತೀವಿ ಮಾರ್ಕೆಟ್ನಂತ ಅನ್ನೋ ಧೈರ್ಯ ಇದ್ದರೆ, ಅವತ್ತಿನ ದಿವಸ ಇವರು ರೈತನ ಕೈಗೆ ಕೊಡೋದಾಗಿದ್ದರೆ ಮಾರ್ಕೆಟ್ಟು ಮತ್ತು APMC ಎರಡನ್ನೂ ಇಟ್ಕೋಬಾರ್ದಾಯ್ತು. ಯಾವ್ದನ್ನಾರು ಒಂದು ಇಟ್ಕೋಬೇಕಾಯ್ತು. ಇಲ್ಲ ಫ್ರೀ ಮಾರ್ಕೆಟ್ ಬಿಡ್ತೀವಿ, ಟಾಟಾ ಬಿರ್ಲಾ ಬಂದು ಖರೀದಿ ಮಾಡಲಿ, ಅದಾನಿ ಬಂದು ಖರೀದಿ ಮಾಡಲಿ, ಯಾರ್ಯಾರು ಈ ದೇಶದಲ್ಲಿ ದೊಡ್ಡ ವರ್ತಕರಿದ್ದಾರೆ ಅವರೆಲ್ಲ ಬಂದ್ಬಿಟ್ಟು ಮಾಲ್ಗಳನ್ನ ಎಷ್ಟು ಬೇಕಷ್ಟು ಸ್ಟಾಕ್ ಮಾಡ್ಕೊಂಡು ಬೆಲೆನ ನಿಯಂತ್ರಣ ಮಾಡಿದಾರಲ್ಲ. ಕೊಬ್ಬರಿಯ ತಗ್ಸಿ ಯಾರರ್ಥ ಐತೆ, ಕೊಬ್ಬರಿ ಗೊತ್ತಾಗುತ್ತೆ. ಕೊಬ್ಬರಿ ಯಾರರ್ಥ ಐತೆ ಅನ್ನೋದು ತಗೊಬನ್ನಿ ಸ್ವಾಮಿ, ಗೊತ್ತಾಗುತ್ತೆ. ಅದಕ್ಕಿಂದಲೇ ಅವ್ರೇನು ಮಾಡಿದ್ರು, ಬಂದರು, ಎಲ್ಲೇ ಸಿಕ್ತು ಕೊಬ್ಬರಿ ತಗೊಂಡ್ರು, ಹೋದ್ರು ಮಾರ್ಕೆಟ್ ಇದಿಲ್ದಲ್ಲೇ. ಅದಕ್ಕೆ 5% ಇದಿದೆ, ಸೆಸ್ ಇದೆ. ಯಾರ ಕೊಡ್ತಾರಾ? ಯಾರ ಕೊಟ್ಟಿದ್ದೀವಿ ಅಂತ ಹೇಳಿ, ಯಾರ ಹತ್ರ ಮಾಲ್ ಐತಿ ಅಂತ ಹಿಡೀಲಿ ಇವರು? ಯಾರು ತಗೊಂಡೋಗಿರೋರು ಅದನ್ನು? GST ಕಣ್ರಿ, GST 5%. ಮತ್ತು ಸರ್ಕಾರದ ಆದಾಯ ಹೆಂಗೆ ಬರೋದು? ಎಲ್ಲವೂ ಸರ್ಕಾರದಿಂದ ಹೊರಟೋದ್ಬಿಟ್ರೆ ಟ್ಯಾಕ್ಸ್ ಇಲ್ದಲ್ಲೇ ವಿತೌಟು ಟರ್ನ್ ಓವರ್ ಟ್ಯಾಕ್ಸು ಬರದೇ ಇದ್ರೆ ರೈತರ ಮೇಲಲ್ಲ, ರೈತರ ಮೇಲೆ ಹಾಕೋದಲ್ಲ, ವರ್ತಕ ಕೊಡಬೇಕು. ವರ್ತಕ ತಗೊಂಡ ಮೇಲೆ ಕೊಡ್ಲೇಬೇಕು, ರೈತನ ಮೇಲೆ ಹಾಕೋದಲ್ಲ. ಅದು ನಡೆದು ಟ್ಯಾಕ್ಸ್ ಕೊಬ್ಬರಿಗೆ ಯಾಕೆ ಟ್ಯಾಕ್ಸ್ ಯಾಕೆ ಹಾಕಿರಿ? GST ಯಾಕೆ ಹಾಕಿರಿ? ಟ್ಯಾಕ್ಸ್ ರೈತನ ಮೇಲೆ ಬೀಳಲ್ಲ, ತಿನ್ನೋನ್ ಮೇಲೆ ಬೀಳುತ್ತೆ. ಈಗ ಅದರಿಂದ ಈ ಒಂದು ಪರಿಸ್ಥಿತಿ ಮಾರ್ಕೆಟ್ ಯಾರ್ಡು ಸನಾತನ ಕಾಲದಿಂದ ನಡ್ಕೊ ಬಂದಿರುವಂಥ ಒಂದು ವ್ಯವಸ್ಥೆ. ಆಮೇಲೆ ಒಂದು ಬಡವನಿಗೆ ಹಬ್ಬ ಹರಿದಿನಗಳು ಮಾಡೋಕ್ಕೆ, ಮದುವೆ ಮಾಡೋಕ್ಕೆ, ಮುಂಜಿ ಮಾಡೋಕ್ಕೆ ಯಾರು ಸಾಲ ಕೊಡೋರು? ಅವನು ಐ ಕ್ಲಾಸ್ ಸಾಲ ಕೊಡೋಣ. ಅವನು ನೀವು ಮತ್ತೆ ಮಾತಾಡಿ ರೇ, ಅವನು ಐ ಕ್ಲಾಸ್ ಸಾಲ ಕೊಡ್ತಾನೆ. ಈಗ ಮುಂದೆ ಇವನಿಗೆ ಒಂದು 50,000 ಕೊಬ್ಬರಿ ಬೀಳ್ತವೆ ಅಂದರೆ ಒಂದು 25,000 ಕೊಬ್ಬರಿಗೆ ಹೋಗ್ಬಿಟ್ಟು ಆರಾಮಾಗಿ ತಂದು ಮದುವೆ ಮುಂಚೆ ಮಾಡ್ಕೊತಾನೆ, ಸಾಲ ಹುಟ್ಟುತ್ತೆ. ಅಲ್ಲದೆ ಅವ್ನಿಗೆ ಯಾರು ಸಾಲ ಕೊಡೋರು? ಅವ್ನು ಹೊರಗಡೆ ಮಾರ್ತಾನೆ ಅಂದರೆ ಇಲ್ಲಿ ಮಾಲು ಮಾರ್ಕೆಟ್ಗೆ ಬರಕ್ಕಲ್ಲ ಅಂದರೆ ಹೊರಗಡೆ ಮಾರ್ಕೊಂಡವನು ಅಂತ ವರ್ತಕ ಅವನಿಗೆ ಸಾಲನೇ ಕೊಡೋದಿಲ್ಲ. ಅಲ್ಲ, ಇವು ಪಾಯಿಂಟ್ಸ್, ಇವು ಸುಮ್ಮನೆ ಡೂಪ್ಲಿಕೇಟ್ ಪಾಯಿಂಟ್ಸ್ ಅಲ್ಲ, ಒರಿಜಿನಲ್ ಆಗಿ ಯಾರು ಹೇಳ್ತಾ ಇರೋ ಪಾಯಿಂಟ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳಿ. ಯಾತಕ್ಕೋಸ್ಕರ ನಾವು ಮಾರ್ಕೆಟ್ ಒಳಗೆ ಕಡೆಗೆ ಬರಬೇಕು ಅನ್ನೋದು ಗ್ರಾಸ್ ರೂಟ್ ಲೆವೆಲಲ್ಲಿ. ಅಲ್ಲಿ ಆ ಮಾರ್ಕೆಟ್ ನಮ್ಮದು ದೊಡ್ಡ ಮಾರ್ಕೆಟೇ, ಅರಸೀಕೆರೆ ಮಾರ್ಕೆಟೇ. ಅಂದರೆ ಎಷ್ಟು ಲಕ್ಷ ಕಾಯಿ ಬರೋವು, ಎಷ್ಟು ಏನೇನು ದಿನಸಿ ಬರೋದು, ಎಷ್ಟು ಜನ ವರ್ತಕರು ಅಲ್ಲಿ ಬಂದು ಖರೀದಿ ಮಾಡೋರು. ಅವ್ರು ಹೆಂಗೆ ಒಂದಾಗ್ತಾರೆ? ಒಬ್ಬ ವರ್ತಕನಿಗೆ ಇನ್ನೊಬ್ಬ ವರ್ತಕನಿಗೆ ನಾನು ದುಡಿಬೇಕು ಅನ್ನೋ ಕಾಂಪಿಟೇಷನ್ನಲ್ಲಿ ಯಾರು ಒಂದಾಗಿ ಮಾಡಲ್ಲ. ಇದು ಒಂದಾಗಿ ಮಾಡ್ತಾರೆ. ಯಾವ್ದು ಮನೇಲಿ ಹೋಗಿ ಖರೀದಿ ಮಾಡ್ಕೊಂಡು ಬಂತು ಇಷ್ಟು ಮಾಲ್ ಐತಿ ಅಂತ ಅವ್ರಿಗೆ ಗೊತ್ತಾದಾಗ ಇದೇನು ಸರ್ಕಾರ ಆದಾಯವನ್ನ, ಸರ್ಕಾರಕ್ಕೆ ಬರ್ತಕ್ಕಂಥ ಆದಾಯವನ್ನು ತಪ್ಪಿಸ್ತಕ್ಕಂಥದ್ದು ಒಂದು ಕಡೆ, ಮತ್ತೆ ಈ APMCಯನ್ನು ದುರ್ಬಲಗೊಳಿಸ್ತಕ್ಕಂಥದ್ದು. APMCನಲ್ಲಿ ಹಿಂದೆ ಯಾರೋ ಒಬ್ಬ ತೂಕದಲ್ಲಿ ಮೋಸ ಮಾಡ್ದ ಅಂದರೆ ಆ ಸೆಕ್ರೆಟ್ರಿಗೆ, ಆ ಸಮಿತಿಗೆ ಹೋಗಿ ಹೇಳಿದೆ ಅಂದರೆ ಆ ಕೂಡಲೇ ಬಂದ್ಬಿಟ್ಟು ಅವನಿಗೆ ದಂಡ ಹಾಕಿ, ಅವ್ನಿಗೆ ಇದು ಮಾಡಿ, ಅವ್ನ ಲೈಸೆನ್ಸ್ ರದ್ದು ಮಾಡಿ ಅವ್ನು ಇದು ಮಾಡೋರು. ಈಗ ಯಾರೋ ಹೇಳ್ತಿದ್ರು, ಯಾರೋ ವರ್ತಕರು ಒತ್ಕೊಂಡು ಎಲ್ಲ ದುಡ್ಡು ಅಂತ, ಬನ್ನಿ ಅರಸೀಕೆರೆಯಲ್ಲಿ ಅದು ಯೋಸ್ ಪಂಚಾಯತಿ ಮಾಡಿದೀವಿ, ಅದು ಎಷ್ಟು ಲೀಟ್ ಬೇಕು ಕೊಡಿಸ್ತೀವಿ, ಎಷ್ಟೆಷ್ಟು ಜನ ಎಷ್ಟೆಷ್ಟು ಟೋಪಿ ಹಾಕಿ ಇರುತ್ತೆ, ತಗೊಂಬಿಟ್ಟು ಮಾಲ್ ಹೋಗ್ಬಿಟ್ಟು ಈಗ ಅವ್ರು ದುಡ್ಡು ಹುಡಿಕೊಂಡು ಎಲ್ಲಿ ಹೋಗ್ತಾರೆ ಅವರು? ಮಾರ್ಕೆಟಲ್ಲಿ ಆಗಿದ್ರೆ ಮಾರ್ಕೆಟ್ ಅಸೋಸಿಯೇಷನ್ ಇರುತ್ತೆ, ಆಮೇಲೆ ಅಲ್ಲಿ ಒಂದು ಲೈಸೆನ್ಸ್ ಜವಾಬ್ದಾರಿ ಇರುತ್ತೆ, ಅಲ್ಲಿ ಎಲ್ಲವೂ ಇಡ್ತಾ ಇರುತ್ತೆ. ಅಲ್ಲಿ ಬಂದು ಅವನೇನಾರ ದುಡ್ಡನ್ನ ಕದ್ಕೊಂಡು ಹೋದ, ಅವ್ನಿಗೆ ಮೋಸ ಮಾಡಿದ ರೈತಗೆ ಅಂದರೆ ಆ ಕೂಡಲೇ ತಗೊಬಂದು ಅವನ ಮೇಲೆ ಕೇಸ್ ಹಾಕ್ಬೋದು, ಕ್ರಿಮಿನಲ್ ಕೇಸ್ ಹಾಕ್ಬೋದು. ಇದ್ರೊಳಗೆ ಯಾರಿಗೆ ಹಾಕ್ತೀರಿ ಕೇಸ? ಅಲ್ಲ, ಇದ್ರೊಳಗೆ ಯಾರಿಗೆ ಹಾಕ್ತೀರಿ ಕೇಸ್ ಅನ್ನೋದನ್ನ ಹೇಳಿ.
ಈ ರೀತಿ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಆಮೇಲೆ ಮಾರುಕಟ್ಟೆ ಒಳ್ಳೆ ಜಾಗದಲ್ಲಿ ಒಳ್ಳೆ ವಿಶಾಲವಾದಂಥ 100 ಎಕರೆ 20 ಎಕರೆ 50 ಎಕರೆ ಮಾಡಿದ್ದಾರೆ. ಈ ಒಂದು ಮಳಿಗೆ ಉಳಿದವ ನೋಡಿ ಎಲ್ಲ ಮಾರಾಟ ಮಾಡ್ಯಾರೆ, ಎಲ್ಲ ಮಾರಾಟ ಆಗಿದ್ದಾವೆ. ಆಮೇಲೆ ಆವರ್ತ ನಿಧಿ ಎಲ್ಲಿಂದ ಬರೋದು? ಆವರ್ತ ನಿಧಿ ರೈತ ಕೊಟ್ಟಂಥ ಸೆಸ್ನಲ್ಲೇ ₹1.60 ಏನು ರೈತ ಒಂದು ಇದಕ್ಕೆ ಕೊಡೋನು, ಆ ₹1.60 ₹1 ಮಾರುಕಟ್ಟೆಗೆ ಕೊಟ್ಟು 60 ಪೈಸನ ಆವರ್ತ ನಿಧಿಗೆ ಹಾಕೋನು ರೈತನಿಗೆ. ನಾನು ಈ ಸಂದರ್ಭದಲ್ಲೂ ಮಂತ್ರಿಗಳಿಗೆ ಒಂದು ಸಲಹೆ ಕೊಡ್ತಾ ಇದ್ದೀನಿ, ಒಂದು ಪ್ರಾರ್ಥನೆ ಅಂತ ತಿಳ್ಕೊಳ್ಳಿ. ನಾವು ಪ್ರತಿ ಸಾರಿನೂ ಹೋಗ್ಬಿಟ್ಟು ನಾಫೆಡ್ನವ್ರ ಹತ್ರ ಕೈ ಮುಕ್ಕೊಂಡು ನಿಂತ್ಕೊಳ್ಳೋದು ಬೇಡ, ಬನ್ನಿ ಖರೀದಿ ಮಾಡೋಕ್ಕೆ ಅಂತ ನಮ್ಮಿಂದಲೇ ತಗೊಳ್ಳಿ. ಈ ₹1.5 ಬಂದ್ರೆ 60 ಪೈಸಾ ಆವರ್ತ ನಿಧಿ ಬಂದರೆ ಇವತ್ತು ಕೇಳಿದರೆ ಕೇಂದ್ರದವ್ರ ನಾಫೆಡ್ನರ ಆವರ್ತ ನಿಧಿ ಇಲ್ಲ ಮುಗಿದೋತು ಅಂತಾರೆ. ರೈತನ ನೀವು ಆವರ್ತ ನಿಧಿ ಇಲ್ಲ ಸರ್ಕಾರ ಕೊಡಬೇಕು, ಇಲ್ಲ ನೀವು ಕೊಡಬೇಕು, ರೈತರು ಕೊಡಬೇಕು. ರೈತ ಸುಮ್ಮನೆ ಕೊಟ್ಟು ಹೋಗ್ತಾನೆ. ಆ ಆವರ್ತ ನಿಧಿನ ಪ್ರಾರಂಭ ಮಾಡಿ, ಆ ಆವರ್ತ ನಿಧಿ ಪ್ರಾರಂಭ ಮಾಡಿ. ಇವತ್ತೇನೋ ಕೊಪ್ಪರಿ ಬಿದ್ದೋಯ್ತು, ಮೊನ್ನೆ ₹1,250 ಕೊಟ್ಟರು. ಅದ್ರ ಬದಲು ನೀವೇ ಸರ್ಕಾರನೇ ಕೊಂಡ್ಕೊಳ್ಳೋ ಅಂತ ಆವರ್ತ ನಿಧಿನ ಕೊಡ್ತಕ್ಕಂಥ ಬೆಲೆ ಬಿದ್ದೋದಾಗ ಬೆಂಬಲ ಬೆಲೆ ಕೊಡ್ತಕ್ಕಂಥ ಚೈತನ್ಯ ತಂದ್ಕೊಳ್ಳಿ. ಅದನ್ನ ಸನ್ಮಾನ್ಯ ಸಚಿವರೇ, ಇದೊಂದನ್ನು ಆವರ್ತ ನಿಧಿನ ಹಾಕಿ ರೈತರ ಮೇಲೆ ₹1.50 ಏನಾದ್ರು ಮಾಡಿರುವೆ ಅದೆಲ್ಲ ರೈತನ ಭವಿಷ್ಯ ನಿಧಿಯಾಗಿ ನಿರ್ಮಾಣ ಆಗಲಿ. ಇದಕ್ಕೋಸ್ಕರನೇ 1.25 ವರ್ಷದ ದಿವಸ ಅಲ್ಲಿ ಪ್ರತಿಭಟನೆ ಮಾಡಿ ಕೂತದ್ದು. ಪಂಜಾಬಿನ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಈ ಕಾನೂನನ್ನು ನಾವು ವಾಪಸ್ ತಗೋತೀವಿ, ನೀವು ವಾಪಸ್ ಹೋಗಿ ಅಂತೇಳಿ ಹೇಳಿದ್ರು. ತಗೊಂಡು ಹೋದ್ರು, ಅವ್ರು ತಕ್ಕೊಂಡ್ರು. ಆದ್ರೆ ಈ ನಮ್ಮ ಸರ್ಕಾರ ತಗೊಳ್ಳಿಲ್ಲ, ಈ ಸರ್ಕಾರ ತಗೊಳ್ಳಿಲ್ಲ. ಆದ್ರಿಂದ ದಯಮಾಡಿ ನಾನು ಹೇಳ್ತೀನಿ, ಇವತ್ತು ಇದಕ್ಕೋಸ್ಕರ ಬೇಕು ಮಾರುಕಟ್ಟೆ ಸುಭದ್ರವಾಗಿರಬೇಕು, ಅದು ಒಂದು ಉಜ್ವಲ ಭವಿಷ್ಯ ಹೊಂದಬೇಕು, ಅದಕ್ಕೆ ಆದಂಥ ಘನತೆ ಗೌರವ ಇದೆ. ಆ ಒಂದು ಪದ್ಧತಿ ಇಂದಿನಿಂದ ಏನು ಕೃಷಿ ಮಾರುಕಟ್ಟೆ ಅಂತೇಳಿ ಬಂದಿರ್ತಕ್ಕಂಥ ಒಂದು ಇತಿಹಾಸ ಇದೆ, ಅದನ್ನು ಕಳೀತಕ್ಕಂಥದ್ದು ಬೇಡ. ಈಗೆಲ್ಲ ಹಾಳಾಗಿ ಹೋಗಿದ್ದು ಈಗ ಮತ್ತೆ ತಂದು ಉದ್ಧಾರ ಮಾಡಕೊಂಡಿದ್ದಾರೆ. ಅದು ನಿಜವಾಗ್ಲೂ ಆ ಸಂಸ್ಥೆಗಳು ಪ್ರಬಲವಾಗಿ ಬೆಳಿಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಅಂತಕ್ಕಂಥದ್ದು ಸಂದರ್ಭದಲ್ಲಿ ಹೇಳಿ ಆ ಕಾನೂನು ಬರಲಿ ಅಂತ ಹೇಳಿ ನಾನು ಕೇಳಿ. ನೀವು ಹೇಳಿದ್ರಲ್ಲ ಅವ್ರು ಹೇಳಿದವರು ಅಲ್ಲಿ ಮಂತ್ರಿ ಇದ್ದಾರೆ ಉತ್ತರ ಕೊಡ್ಲಿಕ್ಕೆ. ಅಲ್ಲ ಅವ್ರಿಗೆ ಒಂದ್ ನಿಮಿಷ ಅಲ್ಲ ಹೇಳಿದ್ರಲ್ಲ ಯಾರಾದ್ರೂ ದುಡ್ಡು ತಗೊಂಡು ಓಡೋದ್ರೆ ದುಡ್ಡು ಅಲ್ಲಿ ಲಾಂಚ್ ಇದೆ, ಇಬ್ರು ಹೋಗಿ ಚಾ ಕುಡ್ಕೊಂಡು ಮಾತಾಡಿ ಎಷ್ಟು ಬೇಕಾದ್ರೂ ಕೊಡಿ. ಈಗ ರೇವಣ್ಣ ಹೇಳಿಗ ಅಧ್ಯಕ್ಷರೇ ಅಲ್ಲಿ ಆಯ್ತು ಹೇಳಿದ್ದದು ಮಂತ್ರಿಗೆ ಉತ್ತರ ಕೊಡ್ತಾರೆ. ಈಗ ಆಯ್ತಪ್ಪ. ಈಗ ಮೊನ್ನೆ ಸಭಾಧ್ಯಕ್ಷರೇ ಒಂದು ನಮ್ಮ BR ಪಾಟೀಲ್ ಇಲ್ಲ ಹಿರಿಯ ಸದಸ್ಯರು, ಅವರೊಂದು ಸಲಹೆ ಕೊಟ್ಟರು. ಇನ್ನೊಂದು ನಮ್ಮ ಷಡಾಕ್ಷರ ಒಂದು ಸಲಹೆ ಕೊಟ್ಟರು. ಏನು ಅಂದರೆ ಟೆಂಡರು APMC ಒಳ್ಳೆ ಟೆಂಡರ್ ಮುಖೇನ ಆಗುತ್ತೆ ಅಂದರು. ಯಾವ ಥರ ಟೆಂಡರ್ ಆಗುತ್ತೆ ಅನ್ನೋದನ್ನ ಅವ್ರು ಮುಚ್ಚಿಟ್ರು ಷಡಾಕ್ಷರ. ಹೆಂಗಾಗುತ್ತೆ ಟೆಂಡ್ರು? 8 ಜನ ಲೈಸೆನ್ಸ್ ಹೋಲ್ಡರ್ ಇರ್ತಾರೆ. ಅವ್ರೇನು ಮಾಡ್ತಾರೆ? ನಿಜವೋ ಇಲ್ವೋ ಸತ್ಯ ಹೇಳ್ಬೇಕು ನನಗೆ. ತಪ್ಪು ಮಾಹಿತಿ ಕೊಡ್ಬೇಡಿ ಸದನಕ್ಕೆ. ಹೇಳಿ ಮತ್ತೆ ತಪ್ಪು ಮಾಹಿತಿ ಕೊಡ್ಬೇಡಿ. ತಪ್ಪೇನ್ರಿ? ಅಲ್ಲ ಓಪನ್ ಆಗಿ ನೋಡ್ರಿ ನಡೀತಾ ಇರೋದು ಹೇಳ್ತಾ ಇದ್ದೀನಿ. ನಡೀತದ ನಾನು ನೋಡ್ರಿ ಷಡಕ್ಷರಿ ಅವರೇ ಅವ್ರು ಮಾತಾಡ್ಲಿ. ಆಯ್ತು, ಅವ್ರು ಮಾತಾಡ್ಲಿ. ಇವ್ರೆ ನೋಡಿ ತಪ್ಪು ಮಾಹಿತಿ ಕೊಡ್ತೀರಾ? ತಪ್ಪು ಮಾಹಿತಿ ಇದ್ರೆ ಅದ್ರ ಸಂಬಂಧ ಮಂತ್ರಿಗಳಿದ್ದಾರೆ, ಅವ್ರು ಹೇಳ್ತಾರೆ. ನಾನು ಹೇಳ್ತಾ ಇರೋದು ಮೊನ್ನೆ ಸಭಾಧ್ಯಕ್ಷರೇ, ಅವ್ರು ಹೇಳಿದ್ದು ಕೇಳಿದೆ ನಾನು, ಅಲ್ಲೋ ನಾನು ಹೇಳ್ತಾ ಇರಲಿಲ್ಲ. ಟೆಂಡರ್ ಕರೀತಾರೆ ಅಂತ ಅಂದರು. ಟೆಂಡರ್ ಯಾವ ರೀತಿ ನಡೆಯುತ್ತೆ ಅನ್ನೋದು ನಾನು ನೋಡಿದ್ದೀನಿ. ನಾನು ಈ ಸದನಕ್ಕೆ 25 ವರ್ಷ ಆಯ್ತು ಬಂದು. ಮೊನ್ನೆ ಸಭಾಧ್ಯಕ್ಷರೇ APMC ಒಳಗೂ ನೋಡಿದ್ದೀನಿ, ಮಾರ್ಕೆಟಲ್ಲೂ ನೋಡಿ. ಏಕೆ ನಾವೆಲ್ಲ ಆಲೂಗೆಡ್ಡೆ ಬೆಳೆಗಾರರು, APMC ಒಳಗೆ ಮಾರಿರೋರು. ಯಾವ ಅಲ್ಲ ತಡೆ ನಾನು ಹೇಳೋ ತಾಳ್ಮೆಯಿಂದ ಕೇಳಿ ಸರ್. ಇಲ್ಲ ಬೇಡ ಅಂತ ನಂದು ಬಿಲ್ ಬೇಕಾ ಬೇಡವಾ? ಬೇಡ ಅಂದ್ರೆ ಯಾಕೆ, ಬೇಕಂದ್ರೆ ಯಾಕೆ ಅಂತ ಇದನ್ನ ತರುವಾಗ ಕೆಲವು ರೈತರಿಗೆ ಅನುಕೂಲ ಆಗೋಂಥ ಇದನ್ನು ತರಬೇಕಾಗುತ್ತೆ. ನಾನು ಹೇಳೋದು ಅದ್ರಲ್ಲಿ ರೈತರಿಗೆ ಅನುಕೂಲ ಆಗಲ್ಲ ಅನ್ನೋದು ಹೇಳ್ಬೇಕಾಗತ್ತೆ ನಾವು. ಈಗ ಉದಾಹರಣೆಗೆ ನಮ್ಮಲ್ಲಿ ಅಡಿಕೆ ಬೆಳೆಗಾರರಿದ್ದಾರೆ, ಶಿವಮೊಗ್ಗಕ್ಕೆ ತಗೊಂಡೋಗ್ತೀವಿ. ಮಾತಾಡ್ತಾರೆ. ಈಗ ಬೇಡ ದಯಮಾಡಿ ಸರ್, ಒಂದು ಸ್ವಲ್ಪ ಆಗಬಾರ್ದು. ಶಿವಮೊಗ್ಗಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಕಡೆ ನಾವು ದುಡ್ಡು ಕೊಡ್ಬೇಕು ಸ್ವಾಮಿ ನಿಮ್ಮ CTOಗಳಿಗೆ? ಅಲ್ಲ APMC APMCದು ಒಂದೇ
APMCದು ಆಮೇಲೆ ಹೇಳ್ತೀನಿ APMCದು ಹೇಳ್ತೀನಿ, ಈ ಕಥೆನೂ ಹೇಳ್ತೀನಿ. ರೈತರು ಒಂದು ಸ್ವಲ್ಪ ನೋಡಿ, ನಾನು ಹೇಳೋದು ತಾಳ್ಮೆಯಿಂದ ಮಾತಾಡ್ತಾರೆ. ಅಲ್ಲ ಬೇಡ ಅಂದರೆ ನನಗೆ ಅನುಭವ ಇರೋದು ಹೇಳ್ತೀನಿ. ಬೇಡ ನೀವು ಹೆಂಗೆ ಬೇಕೋ ಮಾಡ್ಕೇಳಿ, ಮಾತಾಡೋದು ಬೇಡ ನಾವು ಅಂದರೆ ಮಾತಾಡಿದ್ದಾರಲ್ಲ. ಅಲ್ಲ ಅಧ್ಯಕ್ಷೆ, ನಾವು ಹಂಗಾರೆ ಒಂದು ಬಿಲ್ ಬಗ್ಗೆ ನಾವು ಮಾತಾಡಬಾರ್ದು, ನಮ್ಮ ಅಭಿಪ್ರಾಯ ಹೇಳ್ಬಾರ್ದು ನೋಡಿ. ಈ ಥರ ಇಂಟರ್ಫಿಯರೆನ್ಸ್ ಆಗೋದಾದರೆ ನಾವು ಬೇಕಾದ್ರೆ ಹೊರಗಡೆ ಹೋಗಿ ಅಂದ್ರೆ ಹೋಗ್ತೀವಿ. ನಾನು ಹೇಳೋದು ಇವತ್ತು ಒಂದು ರೈತರಿಗೆ ಅನಾನುಕೂಲ ಆಗ್ತಾ ಇರೋದು ಹೇಳ್ತೀನಿ. APMC ಐತೆ ಅನ್ನಿ, APMCನಲ್ಲಿ ಕಾರ್ಯದರ್ಶಿಗಳು ಯಾವ ರೀತಿ ನಡ್ಕೊತಾರೆ ಅನ್ನೋದು ನನಗೆ ಗೊತ್ತಿದೆ. ರೈತನ ಬೇಕಾದ್ರೆ ಅವ್ರ ಜೂರಿಸ್ಡಿಕ್ಷನಲ್ಲಿ ಇರಲಿ ಮಾಡಲಿ, ರೈತನ ಮನೆ ಅವನೊಬ್ಬ ಬರುವ ತಾಂಬತ್ತಾ ಇರ್ತಾನೆ, ಹಿಡಿದು ಕೇಸ್ ಹಾಕೋರವ್ರೆ. ಈಗ ಉದಾಹರಣೆಗೆ ಹೇಳೋದಾದರೆ ಒಂದು ಮಾತು ಹೇಳಿದ್ರು BR ಪಾಟೀಲ್ರು, ಡೈರಿ ಸೆಕ್ಟರ್ ಟೈಪ್. ನಾನು ಶರದ್ ಪವಾರ್ ಅವರೇ ಬಂದಿದ್ದರು ಕುಮಾರಸ್ವಾಮಿ ಸರ್ಕಾರದಲ್ಲಿ, 4 ಕಡೆ ಮಾರ್ಕೆಟ್ ಮಾಡಿ 400 ಕೋಟಿ ದುಡ್ಡು ಕೊಡ್ತೀವಿ ಅಂತ ಬಂದರು ಶರದ್ ಪವಾರ್ ಅವರು, ಕೇಂದ್ರ ಸರ್ಕಾರದ ಮಂತ್ರಿ ಇದ್ದಾಗ ಅಗ್ರಿಕಲ್ಚರ್. ಇವತ್ತೇನಾದ್ರು ರೈತರ ಬಗ್ಗೆ ಉಳಿಸೋವಂಥ ಏನಾದ್ರು ಒಬ್ಬ ಶರದ್ ಪವಾರ್ ಬಗ್ಗೆ ನನಗೆ ಗೌರವ ಇದೆ. ಅವ್ರು ಹೇಳಿದರು ಒಂದು ಮಾರ್ಕೆಟ್ ಮಾಡಿ, ಹೊರಗಡೆ ಎಕ್ಸ್ಪೋರ್ಟ್ ಮಾಡಿ, ಒಂದು 400-500 ಕೋಟಿ ರಾಜ್ಯ ಸರ್ಕಾರನೂ ಹಾಕಿ, ಕೇಂದ್ರ ಸರ್ಕಾರನೂ ಹಾಕಿ, ಡೈರಿ ಸೆಕ್ಟರ್ ಥರ ಸೊಸೈಟಿಗಳನ್ನ ಮಾಡಿ ರೈತ ಹಳ್ಳಿ ಅವ್ರ ಮನೆ ಬಾಗಿಲಲ್ಲಿ ಹೋಗಿ ತಗೊಂಡೋಗ್ಬೇಕು. ಬೆಳಗ್ಗೆ ಎದ್ದು ಅವ್ನು ರೈತ ಹತ್ರ ಒಂದು ಸೊಸೈಟಿ ಮಾಡಿ 5-6 ಹಳ್ಳಿ ತಗೊಂಡೋಗಿ, ಅದು ಸಹಕಾರಿ ಮಂತ್ರಿಗಳು ನೋಡಬೇಕು. ಅದನ್ನು ದಯಮಾಡಿ ಪರಿಶೀಲನೆ ಮಾಡಿ. ಸರ್ಕಾರ ಒಂದು 500 ಕೋಟಿ ಹೋಗುತ್ತೆ ಸರ್ಕಾರದಿಂದ ಹಾಕಿ, ಹೊರದೇಶಕ್ಕೆ ಹೊರಗಡೆ. ಇವತ್ತು ರೈತ ಒಂದು ಬಾಳೆಗೊನೆ ತತ್ತಾನೆ, ತಂದರೆ ಅವನು ಬೆಳೆಯೋಕ್ಕೆ ಸ್ವಾಮಿ 1 ವರ್ಷ 100 ರೂಪಾಯಿ ಅಥವಾ 200 ರೂಪಾಯಿ ಒಂದು ಬಾಳೆಹಣ್ಣು ಇವತ್ತೇನಾಗಿದೆ, 2 ರೂಪಾಯಿ 3 ರೂಪಾಯಿ 4 ರೂಪಾಯಿ 5 ರೂಪಾಯಿ ಇತ್ತು. ಇಲ್ಲಿ ಮಾರೋದು ಒಂದಕ್ಕೆ 10 ಪಟ್ಟು ಮಾರ್ತಾರೆ. ಅಲ್ಲ, ಅವರಲ್ಲಿ ಅಮೆಂಡ್ಮೆಂಟ್ ಇಶ್ಯೂಸ್ ಏನು, ಅಮೆಂಡ್ಮೆಂಟ್ ಎಲ್ಲ ತರಬೇಕಲ್ರಿ. ನೀವು ಬರೀ APMC ಈಗ ಬಿಲ್ ಅಪ್ಪರ್ ಹೌಸ್ಗೆ ಹೋಗ್ಬೇಕಾಗ್ತದೆ. ಮಾತಾಡುದು ಅವ್ರೇನು ಮಂತ್ರಿಗಳು ಏನೇಳ್ತಾರೆ, ಬಿಲ್ ಬೇಕಾ ಬೇಕಾದ್ರೆ ಈಗ ದಳ್ಳಾಳಿಗಳ ಜೊತೆ ಇವ್ರು ಸೇರಿ ಮಾಡಕ್ಕೆ ಹೊರಟಿದ್ರೆ ಇಂಥ ಬಿಲ್ಲನ್ನು ನಾವು ವಿರೋಧಿಸಬೇಕಾಗುತ್ತೆ. ಯಾಕೆ ಅಂದರೆ ಈಗ ಮೊನ್ನೆ ಕೊಬ್ಬರಿದು ಹೇಳಿದ್ರಲ್ಲ ಸ್ವಾಮಿ, ಕೊಬ್ಬರಿ ಕೇಳಿದರೆ ಕೇಂದ್ರ ಸರ್ಕಾರ ಕೇಳಿ, ಇವರೇ ಕೇಳಿದ್ರು 15,000 ಅಂತ ನಿಮ್ಮ ಡೆಪ್ಟಿ CM. 15,000 ಕೊಡ್ತೀವಿ ಅಂದ್ರೆ ನಾಚಿಕೆ ಆಗಲ್ವಾ ನಿಮ್ಗೆ? ಅದು ಯಾವ ಯಾಕೆ ಹೇಳ್ಬೇಕಾಯ್ತ್ರಿ? ಈಗ 15,000 ಅಂತ ಯಾಕೆ ಈ ಕೊಬ್ಬರಿ ಬಗ್ಗೆ ಸರ್ಕಾರ 1,250 ರೂಪಾಯಿ ಕೊಟ್ಟಿದೆ, ಕೊಬ್ಬರಿ ಬೆಲೆ ಕೊಟ್ಟಿದೆ. ಸಿದ್ದರಾಮಯ್ಯ ಸರ್ಕಾರವೇ ದಯಮಾಡಿ ನೀವು ಅರ್ಥ ಮಾಡಿ. ಶಿವಲಿಂಗ ಕಾಯ್ದೆ ಬಗ್ಗೆ ಕಾಳಜಿ ಇಲ್ಲ. ಇವತ್ತೇನಾಗಿದೆ, 10,000 ಬಂದಿದೆ. ನಮ್ಮ ಪರಿಸ್ಥಿತಿ ರೈತರ ಬಗ್ಗೆ ಇವ್ರಿಗೆ ಸರ್ಕಾರದಲ್ಲಿ ಮೆಜಾರಿಟಿ ಇದೆ, ಏನು ಬೇಕಾದ್ರೂ ಮಾಡ್ಕೊತೀವಿ ಅನ್ನೋ ಪರಿಸ್ಥಿತಿ ಬಂದೋಗಿವ್ರೆ. ಮಾಡ್ಕೊಳ್ಳಿ ಸ್ವಾಮಿ, ನಮ್ಮದೇನು ಅಭ್ಯಂತರ ಇಲ್ಲ. ಇದನ್ನು ನಾನು ಹೇಳೋದು, ಇದು ರೈತರಿಗೆ ಅನುಕೂಲ ಆಗುವಂಥ ತರಲಿ. ನಾವು ಹೇಳೋದು APMCನ ಬಲಪಡಿಸಿ, ನಾವು ಬೇಡ ಅನ್ನಲ್ಲ. ಆದರೆ APMC ಬಲಪಡಿಸುವಾಗ, ಈ ಕಾಯ್ದೆ ತರುವಾಗ ರೈತರಿಗೆ ಅನುಕೂಲ ಆಗುವಂಥದ್ದು. HK ಪಾಟೀಲ್ರು ಸಾಹೇಬರು ಹಿರಿಯರಿದ್ದಾರೆ, ಅವರು ಒಂದು ರೈತರ ಬಗ್ಗೆ ಇದಿದೆ. ನಾನೇನು ತನ್ನಿ, ನಾನೇನು ಬೇಡ ಅನ್ನಲ್ಲ, ನಾವೆಲ್ಲ ಸಪೋರ್ಟ್ ಮಾಡೋಣ. ರೈತರಿಗೆ ಅನುಕೂಲ ಆಗಬೇಕು, ಅದಕ್ಕೆ ಇದು ಮಾಡಿ. ನೀವು ಆತುರವಾಗಿ ಇದನ್ನು ತರೋವಂಥದ್ದು ನೆಸೆಸಿಟಿ ಇಲ್ಲ. ಒಂದು ಸ್ವಲ್ಪ ಇದನ್ನು ಕ್ಲೀನಾಗಿ ಚರ್ಚೆ ಮಾಡಿ, ರೈತರ ಮುಖಂಡರುಗಳ ಹತ್ರನೂ ಚರ್ಚೆ ಮಾಡಬೇಕು, ವ್ಯಾಪಾರಸ್ಥರನ್ನು ಚರ್ಚೆ ಮಾಡಿ ಬಿಲ್ ತನ್ನಿ. ನಾವು ಸರ್ವಾನುಮತದಿಂದ ಮಾಡೋಣ, ರೈತರಿಗೆ ಅನುಕೂಲ ಆಗೋದಾದ್ರೆ. ಅದು ಬಿಟ್ಬಿಟ್ಟು ನೀವು ಇವರು ವ್ಯಾಪಾರಿಗೋಸ್ಕರ ತಂದಿರೋದು ಬಿಲ್ಲು. ಆಯ್ತು, ನಮ್ಮ ಕೆಲವರು ರೈತರು ಮನೆ ಹಾಳು ಮಾಡ್ತಾರಲ್ಲ, ಅದಕ್ಕೋಸ್ಕರ ತಂದಿರೋಂಥ ಇದು ಕಾಯ್ದೆ. ಇದನ್ನ ದಯಮಾಡಿ ರೈತರ ವಿರೋಧಿ, ರೈತರಿಗೂ ಸಂಬಂಧ ಏನು ಪರವಾಗಿಲ್ಲ, ಚರ್ಚೆ ಮಾಡಬೇಕು ಅನ್ನೋದಿಲ್ಲ.
ವ್ಯಾಪಾರಿಗಳ ಬಹಳ ಸ್ಪಷ್ಟವಾಗಿ ನಾನು ಹೇಳೋದು, ಇವತ್ತು ರೈತರು ಮನೆ ಹಾಳಾಯ್ತಾ ಇದೆ. ಇವತ್ತು ತೆಂಗು ಬೆಳೆಗಾರರು ಸತ್ತೋಗ್ಯವ್ರೆ, ತರಕಾರಿ ಮಾರರು ಇವತ್ತು ಟೊಮೆಟೊ ಆಯ್ತು, ತಾವು ತಮ್ಮ ಸ್ಪಷ್ಟ ಅಭಿಪ್ರಾಯ ತಿಳಿಸಿದ್ದೀರಿ. ರೈತರಿಗೆ ತಮ್ಮ ಸ್ಪಷ್ಟವಾದ ತಿಳಿಸಿದ್ದೀರಿ. ನಮ್ಮ ಪ್ರತಿಪಕ್ಷದ ಸಂಪರ್ಕ ಮಾಡಿ ರೈತರ ಜೊತೆ ಪ್ರತಿಪಕ್ಷದ ಮುಖಂಡರು ಕೂಡ ಸರ್ವಾನುಮತದಿಂದ ಮಾಡೋಣ. ಸರಿ, ಈಗ ತಾವು ತಮ್ಮ ಅಭಿಪ್ರಾಯ ತಾವು ಹೇಳಿದ್ದೀರಿ. ತಾವು ತಮ್ಮ ತಾವು ತಮ್ಮ ಅಭಿಪ್ರಾಯ ಹೇಳಿದ್ದೀರಿ. ಪ್ರತಿಪಕ್ಷದ ಮುಖಂಡರು ಕೂಡ ಬಹಳಷ್ಟು ಇವತ್ತು ಯಾರು ಕೇಳೋರಿಲ್ಲ. ಆಯ್ತು, ತಾವು ಹೇಳಿದಿರಲ್ಲ, ಈಗ ತಾವು ಹೇಳಿದಿರಲ್ಲ ರೈತರದ್ದು ಲೂಟಿ. ಆಯ್ತು, ತಾವು ಹೇಳಿದಿರಲ್ಲ. ಓಕೆ, ಈಗ ತಾವು ಕೂಡ ಪ್ರತಿಪಕ್ಷದ ಮುಖಂಡರು ಕೊಟ್ಟಿದ್ದಾರೆ, ಆಡಳಿತವರು ಕೂಡ ಕೊಟ್ಟಿದ್ದಾರೆ. ಚರ್ಚೆ ಮಾಡಲಿಕ್ಕೆ ಬಹಳಷ್ಟು ಅಲ್ಲಿ ಕರೀತಾರೆ, ಈ ಕಡೆ ಚರ್ಚೆ ಮಾಡ್ಲಿಕ್ಕಿದ್ದಾರೆ. ಈಗ ಮಂತ್ರಿಗಳು ಉತ್ತರ ಕೊಡಿ. ವಿಧಾನ ಪರಿಷತ್ ಮಾತಾಡ್ತೀನಿ. ಏನಿದು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಎಲ್ಲರಿಗೂ ಆಗ್ತದೆ. ಕೊಟ್ಟಿಲ್ಲ ನೀವು. ಉತ್ತರ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಮತ್ತೆ ಚರ್ಚೆಗೆ ಅಲೋ ಮಾಡ್ತಾರೆ. ಮಾತಾಡ್ಲಿಕ್ಕೆ ಯಾರಿಗಂತ ಕೊಡುದು? ಅಲ್ಲ, ಮಂತ್ರಿಗಳಿಗೆ ಉತ್ತರ ಕರೆದ್ರೆ ಮತ್ತೆ ಚರ್ಚೆಗೆ ಇಲ್ಲೋಡಿ ಅಧ್ಯಕ್ಷರೇ, ಈ ಬಿಲ್ ಅನ್ನ ನಾವು ತರಾತುರಿಯಲ್ಲಿ ತಂದಿಲ್ಲ. ಕೇಂದ್ರ ಸರ್ಕಾರ ಆರ್ಡಿನೆನ್ಸ್ ಹೊರಡಿಸೋಕ್ಕಿಂತಲೂ ಪೂರ್ವದಲ್ಲೇ ಬೆಂಬಲ ಕೊಡಕ್ಕೆ ಅವಕಾಶ ಕೇಂದ್ರ ಸರ್ಕಾರ ಆರ್ಡಿನೆನ್ಸ್ ತರೋಕ್ಕಿಂತಲೂ ಪೂರ್ವದಲ್ಲಿನೇ ರಾಜ್ಯ ಸರ್ಕಾರ ಆರ್ಡಿನೆನ್ಸ್ ತಂದಿದೆ. ಅವ್ರ ತರಾತುರಿಯಲ್ಲಿ ಇದನ್ನು ತಿಳ್ಕೊಳ್ಳಿ. ಬಿಲ್ ತಂದಿಲ್ಲ, ಆ ಬಿಲ್ಲಿನಿಂದ ರಾಜ್ಯ ಸರ್ಕಾರ ರೈತರಿಗೆ ಲಾಭ ಆಗಲಿಲ್ಲ, ಎಲ್ಲ ಮಲ್ಟಿನ್ಯಾಷನಲ್ಗಳಿಗೆ ಲಾಭ ಆಯ್ತು. ಈ ರಿಲಯನ್ಸ್ ದವನು, ಡಿಮಾರ್ಟ್ದವನು, ಜೊತೆಗೆ ಮೋರು, ವಿಶಾಲು ಇಂಥವ್ರೆಲ್ಲ ಲಾಭ ಮಾಡ್ಕೊಂಡು ಹೋಗಿದ್ದಾರೆ. ಅಧ್ಯಕ್ಷರೇ, ದಯಮಾಡಿ ಈ ಬಿಲ್ ರಾಜ್ಯದ ರೈತರ ಹಿತದೃಷ್ಟಿಯಿಂದ ಇದೆ. ದಯಮಾಡಿ ಬಿಲ್ ಮತ ಬಿಜೆಪಿಗೆ ಪರ್ಯಾಲೋಚನೆ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. 2023ನೇ ಸಾಲಿನ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಎರಡನೇ ಮತ್ತು ಮೂರನೇ ಖಂಡವು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿನ ವಿಚಾರ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2 ಮತ್ತು 3ನೇ ಖಂಡವು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸ್ತೇನೆ.
ಪ್ರಸ್ತಾವವು ಹೌದು ಅನ್ನೋರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು ಪ್ರಸ್ತಾವನೆ ಮಂಡಿಸುವುದು. ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ ಅಧ್ಯಕ್ಷ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2023ನೇ ಸಾಲಿನ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ರೈತ ವಿರೋಧ ಬಿಜೆಪಿಗೆ ಈಗ ಎಲ್ಲ ಬಹುತೇಕ ಎಲ್ಲ ಸದಸ್ಯರ ಅವಕಾಶ ಸಿಕ್ಕಿದೆ. ಸದಸ್ಯ ತಮಗೆಲ್ಲ ಅವಕಾಶ ಅದು ಸಿಕ್ಕಿದೆ. ಈಗ ಹೊಸದಾಗಿ ಮಾತಾಡಿದ ಅವಕಾಶ ಯಾರಿಗೆ? ಎಲ್ಲರಿಗೂ ಕೂಡ ಮಾತಾಡಲಿಕ್ಕೆ ಅವಕಾಶ ಬೇಕಿತ್ತು. ಸಭೆಯನ್ನು 10 ನಿಮಿಷ ಮುಂದೂಡಲಾಗಿದೆ. ತೆಗೆದುಕೊಂಡಿರ್ತಕ್ಕಂಥ ಏನು ಕಾನೂನಿತ್ತು ಆ ಕಾನೂನನ್ನ ಈಗ ವಾಪಸ್ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಸಂದರ್ಭದೊಳಗೆ ಇವ್ರಿಗೆ ಮುಖಭಂಗ ಆಗಿದೆ. ಅದಕ್ಕೆ ಈ ರೀತಿ ವರ್ತನೆ ಮಾಡ್ತಾರೆ.